ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಇದರ 32ನೇ ವಾರದ ಸರಣಿ ಕಾರ್ಯಕ್ರಮ. ಈಗಾಗಲೇ 31 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿ ಈಗ 32ನೇ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ವಿಶ್ವಭಾರತಿ ಯಕ್ಷಕಲಾಮಿಲನ ಇದರ ಸದಸ್ಯರಿಂದ ಕಾಲನೇಮಿ ಕಾಳಗ ಇದರ ಮೊದಲ ಭಾಗವನ್ನು ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ. ಈಗ ಸಭಾ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿರುವ ಲಯನ್ ಶ್ರೀ ಕಿಶೋರ್ ಡಿ ಶೆಟ್ಟಿ, ಸ್ಥಾಪಕರು ಲಕುಮಿ ನಾಟಕ ತಂಡ, ಇವರನ್ನು ನಾವು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಕಾರ್ಯದರ್ಶಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇಂದು KV ಕಾಮತ್, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಇವರು ಕೂಡ ಆಗಮಿಸಿದ್ದಾರೆ. ಇವರು ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಆನಂದ್ ಸರ್ಕುಡೇಲ್, ವಿಶ್ವಭಾರತಿ ಯಕ್ಷಗಾನ ಕ್ಲಬ್ಬಿನ ಇದರ ಸದಸ್ಯರು, ಇವರು ಸಹ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಸನ್ಮಾನಿತರು ಶ್ರೀ ಹರಿಶ್ಚಂದ್ರ ನಾಯಕ, ನಮ್ಮ ಆತ್ಮೀಯರು, ಇವರು ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎಸ್ ಭಂಡಾರಿ ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಲಯನ್ ಶ್ರೀ ಕಿಶೋರ್ ಡಿ ಶೆಟ್ಟಿ, ಸ್ಥಾಪಕರು ಲಕುಮಿ ನಾಟಕ ತಂಡ, ಇವರ ಪರಿಚಯದ ಇಲ್ಲದವರು ಇರಲಿಕ್ಕಿಲ್ಲ, ಯಾಕಂದರೆ ಬಹಳ ಪರಿಚಯ ನಮಗೆಲ್ಲ. ಇವತ್ತಿನ ದಿನಗಳಲ್ಲಿ ತುಳು ನಾಟಕ ಹಾಗೂ ತುಳು ಸಿನಿಮಾ ನಮ್ಮಲ್ಲಿ ಬಹಳ ಒಂದು ಪರಿಣಾಮ ಬೀರಿದಂಥ ಒಂದು ಮಾಧ್ಯಮ. ನಮ್ಮ ಉಪಾಧ್ಯಕ್ಷರಾದ ಪ್ರಫುಲ್ಲ ಅಕ್ಕ, ಇವರು ಸಹ ವೇದಿಕೆ ಬರಬೇಕು ದಯವಿಟ್ಟು. ಲಯನ್ ಶ್ರೀ ಕಿಶೋರ್ ಡಿ ಶೆಟ್ಟಿ ಅವರನ್ನು ಶಾಲೆ ಹೊದಿಸಿ ಗೌರವಿಸಬೇಕು ಅಂತ ನಾನು ಕಾರ್ಯದರ್ಶಿ ಅವ್ರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಆನಂದ ಸರ್ಕುಡೇಲ್, ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಲೆ ಹೊದಿಸಿ ಇವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮ ಮತ್ತೋರ್ವ ಅತಿಥಿ KV ಕಾಮತ್, ಇವರನ್ನು ಕೂಡ ಶಾಲೆ ಹೊದಿಸಿ ಗೌರವಿಸಬೇಕಂತ ನಮ್ಮ ಶತಮಾನೋತ್ಸವ ಅಧ್ಯಕ್ಷರಾದ ಶ್ರೀ ಎಸ್ ಭಂಡಾರನ್ನು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಬಂದ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮ ಸಂಸ್ಮರಣೆ ಹಾಗೂ ಅಭಿನಂದನೆ, ಇದನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಕುಮಾರ್ ಅವರು ನಡೆಸಬೇಕು ಅಂತ ಕೇಳ್ತೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವೇದಿಕೆಯಲ್ಲಿರುವಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಲಯನ್ ಕಿಶೋರ್ ಡಿ ಶೆಟ್ಟಿಯವರನ್ನು ಮತ್ತೊಮ್ಮೆ ಆಹ್ವಾನಿಸುತ್ತಾ, ಉಳಿದ ಗಣ್ಯರಾದಂತಹ ಶ್ರೀಯುತ KV ಕಾಮತ್ ಮತ್ತು ಆನಂದ್ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ, ಇಂದಿನ ಈ ಕಾರ್ಯಕ್ರಮದ 32ನೇ ಸರಣಿಯ ಕಾರ್ಯಕ್ರಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸಹಯೋಗದೊಂದಿಗೆ ನಡೆಯುವಂತಹ ಕಾರ್ಯಕ್ರಮ ನಮ್ಮದಿದು. 31 ಕಾರ್ಯಕ್ರಮಗಳು ನಮ್ಮದು ಮುಗಿದಿವೆ. 32ನೇಯ ಈ ಸರಣಿ ಇವತ್ತು ನಡೀಲಿಕ್ಕಿದೆ. ಪ್ರಾರಂಭದಲ್ಲಿ ತಾಳಮದ್ದಲೆ ನಾವು ಪ್ರಾರಂಭಿಸಿ ಆಯಿತು. ಇನ್ನು ಮತ್ತೆ ಸಭಾ ಕಾರ್ಯಕ್ರಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮವನ್ನು ನಾವು ತಾಳಮದ್ದಲೆ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ನಮ್ಮ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ 1922ರಲ್ಲಿ ಸ್ಥಾಪನೆಗೊಂಡದ್ದು ತನ್ನ 100ನೇ ವರ್ಷವನ್ನು 2022ಕ್ಕೆ ಈ ಶತಮಾನೋತ್ಸವ ಸರಣಿಯ ಮೂಲಕವಾಗಿ ಆಚರಿಸ್ತಾ ಇದ್ದೇವೆ. 50 ಸನ್ಮಾನ, 50 ಸಂಸ್ಮರಣೆ ಮತ್ತು 50 ತಾಳಮದ್ದಲೆಯ ಕೂಟಗಳ ಮೂಲಕವಾಗಿ ನಮ್ಮ ಶತಮಾನೋತ್ಸವದ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ನಾವು ಗುರುತಿಸುವಂತಹ ಕಲಾವಿದರು ಸನ್ಮಾನಕ್ಕೆ ಯಾರು ಅಂತ ಕೇಳಿದರೆ, ನಮ್ಮ ಜೊತೆಯಲ್ಲಿ ನಮ್ಮ ಸಂಘಕ್ಕೆ ಸಹಕರಿಸಿದಂತಹ, ಸಂಘಕ್ಕೋಸ್ಕರವಾಗಿ ದುಡಿದಂತಹ ಕಲಾವಿದರನ್ನು ನಾವು ಆರಿಸಿ ಅವರನ್ನು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದೇ ರೀತಿ ಇಷ್ಟರ ತನಕ 31 ಕಲಾವಿದರನ್ನು ನಾವು ಸನ್ಮಾನಿಸಿದ್ದೇವೆ. ಇವತ್ತು 32ನೇ ಕಾರ್ಯಕ್ರಮದಲ್ಲಿ ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವವರು ಹರಿಶ್ಚಂದ್ರ ನಾಯಕ ಇವರು. ಅದೇ ರೀತಿ ಇವತ್ತು ಸಂಸ್ಮರಣೆ, ನಾವು ದಾಮೋದರ ಬಾಳಿಗ ಎನ್ನುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಇವತ್ತು ಸಂಸ್ಮರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀಯುತ ಕೀರ್ತಿಶೇಷ ದಾಮೋದರ ಬಾಳಿಗ ಅವರು ನಮ್ಮ ಸಂಘದ ಜೊತೆಯಲ್ಲಿ ತನ್ನದಾದಂತಹ ಸಂಬಂಧವನ್ನು ಇರಿಸಿಕೊಂಡದ್ದು ನಮಗೆ ನಿಜಕ್ಕೂ ಆಶ್ಚರ್ಯಕರವಾಗಿ ಪರಿಣಮಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಕೇಳಿದರೆ, ಅವರು ಯಕ್ಷಗಾನ ಕಲಾವಿದರಲ್ಲ. ಅವರಿಗೆ ಹಿಮ್ಮೇಳವಾದನಾಗಲಿ ಅಥವಾ ಭಾಗವತಿಗೆ ಆಗಲಿ, ಅರ್ಥಧಾರಿಯಾಗಿ ಆಗಲಿ ಅಥವಾ ವೇಷಧಾರಿಯಾಗಿ ಅವರು ಭಾಗವಹಿಸಿದವರಲ್ಲ. ಅವರು ಕೇವಲ ಪ್ರೇಕ್ಷಕ ಮಾತ್ರ. ಯಕ್ಷಗಾನದ ಒಂದು ಕಲೆಯನ್ನು ಸವಿಯುವಂತಹ ಒಂದು ಪ್ರೇಕ್ಷಕ ಅವರು.
ಪ್ರತಿ ಆದಿತ್ಯವಾರ ನಮ್ಮ ತಾಳಮದ್ದಲೆ ಆಗುವಾಗ ಅವರು 5:15 ಗಂಟೆ ಸರಿಯಾಗಿ ಬರ್ತಿದ್ರು ಇಲ್ಲಿಗೆ. ಬಂದು ಜೊತೆಯಲ್ಲಿ ಸಿಹಿ ತಿಂಡಿ ಅನ್ನೋದು ತರ್ತಿದ್ರು. ಎಲ್ಲ ಕಲಾವಿದರಿಗೆ ಆ ಸಿಹಿಯನ್ನು ಹಂಚಿ ಆ ಸಭೆಯನ್ನು, ಆ ಯಕ್ಷಗಾನದ ಸಭೆಯನ್ನು ಸವಿತಾ ಇದ್ದಂತಹ ವ್ಯಕ್ತಿ ಶ್ರೀಯುತ ದಾಮೋದರ ಬಾಳಿಗ ಅವರು. ನಮ್ಮ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಮೇಲೆ ಬಹಳಷ್ಟು ಒಂದು ಅಭಿಮಾನವನ್ನು ಇರಿಸಿಕೊಂಡವರು. ಅವರ ಮನೆಯಲ್ಲಿ 2 ತಿಂಗಳಿಗೊಮ್ಮೆ ನಾಗದರ್ಶನ ಕಾರ್ಯಕ್ರಮ ಆಗ್ತಿತ್ತು. ನಾಗಪಾತ್ರಿ ಬಂದು ಅಲ್ಲಿ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳೋಕ್ಕೆ ಹಲವಾರು ಜನ ಬರ್ತಿದ್ರಲ್ಲಿ. ಅಂತಹ ಸಂದರ್ಭದಲ್ಲಿ ಆ ದಿವಸದ ವಿಶೇಷ ಕಾರ್ಯಕ್ರಮವಾಗಿ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ತಾಳಮದ್ದಳೆಯನ್ನು ಅವರು ನಿರಂತರವಾಗಿ ನಡೆಸ್ತಾ ಬರ್ತಿದ್ರು. ಹಲವು ವರ್ಷ ನಮ್ಮ ಈ ಸಂಘದ ತಾಳಮದ್ದಳೆಯನ್ನು ಅವರ ಮನೆಯಲ್ಲಿ ಅವರು ಆಯೋಜಿಸಿದವರು. ಅದರ ಜೊತೆಯಲ್ಲಿ ಬೇಕಾದಷ್ಟು ಸಂತೃಪ್ತಿ ಆಗುವಷ್ಟು ಭೋಜನವೋ ಅಥವಾ ಉಡುಗೊರೆಗಳನ್ನು, ಬಟ್ಟೆಯನ್ನು ಅಥವಾ ಇನ್ನಿತರ ವಸ್ತುಗಳನ್ನು ನಮಗೆ ಕೊಡ್ತಾ ಇದ್ದವರು. ಕಲಾವಿದರನ್ನು ಗೌರವಿಸುವುದು ಹೇಗೆ ಅಂತ ಕೇಳಿದರೆ ಅದು ದಾಮೋದರ ಬಾಳಿಗ ಅವರಿಂದ ನಾವು ಕಲಿಬೇಕಿತ್ತು. ಆ ರೀತಿಯಾಗಿ ಕಲಾವಿದರ ಬಗ್ಗೆ ಕಾಳಜಿಯನ್ನು ಇರಿಸಿಕೊಂಡು ಯಕ್ಷಗಾನದ ಯಾವುದೇ ಒಂದು ಅಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳದಿದ್ದರೂ ಯಕ್ಷಗಾನ ಕ್ಷೇತ್ರಕ್ಕೋಸ್ಕರವಾಗಿ ದುಡಿದಂತಹ ಶ್ರೀಯುತ ದಾಮೋದರ ಬಾಳಿಗ, ನಮ್ಮ ಸಂಘದ ಮೇಲೆ ಅತೀವವಾದ ಪ್ರೀತಿಯನ್ನು ಇರಿಸಿದಂತಹ ಶ್ರೀ ದಾಮೋದರ ಬಾಳಿಗರನ್ನು ಈ ಸಂದರ್ಭದಲ್ಲಿ ನಾವು ಸಂಸ್ಮರಿಸುತ್ತಾ ಅವರಿಗೆ ನುಡಿ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಬಂದರ್ನಲ್ಲಿ ಅವರಿಗೊಂದು ವ್ಯಾಪಾರಿ ಆಗಿದ್ದರು ಅವರು, ಬಂದರ್ನಲ್ಲಿ ಅಂಗಡಿ ಇತ್ತವರಿಗೆ. ಆದರೂ ಆದಿತ್ಯವಾರ ಸಂಜೆಯ ಮಟ್ಟಿಗೆ ಇಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಿದ್ರು, ನಮ್ಮನ್ನು ಪ್ರೋತ್ಸಾಹಿಸ್ತಿದ್ರು. ಯಾವುದೇ ರೀತಿಯಾದಂತಹ ಸಹಕಾರ ಬೇಕಿದ್ದರೂ ತಾನು ಕೊಡ್ತೇನೆ ಎಂಬ ಹಾಗೆ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅವರು ಅಕಾಲಿಕವಾಗಿ ನಿಧನ ಹೊಂದಿದ್ದು ನಮ್ಮ ಸಂಘಕ್ಕೆ ದೊಡ್ಡ ಒಂದು ನಷ್ಟ ಅಂತ ನಾವು ಭಾವಿಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಅಂತಹ ಶ್ರೀಯುತ ದಾಮೋದರ ಬಾಳಿಗ ಅವರ ಆತ್ಮ ಚಿರಶಾಂತಿಯನ್ನು ಪಡೆಯಲಿ. ಆ ರೀತಿಯಾಗಿ ನಮ್ಮ ಈ ಸಂಘದ ಪರವಾಗಿ ಅವರಿಗೆ ನುಡಿ ನಮನಗಳನ್ನು ಈ ಇಂದಿನ ದಿನದ ಈ ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಇದ್ದೇವೆ. ನಮ್ಮ ಇವತ್ತು ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿಯಾಗಿ ನಾವು ಆರಿಸಿಕೊಂಡದ್ದು KV ಕಾಮತ್ ಅವರನ್ನು. KV ಕಾಮತ್ರು ಪ್ರಾರಂಭದಲ್ಲಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯಲ್ಲಿ ಉದ್ಯೋಗಿ ಆಗಿದ್ದವರು. ಬಳಿಕ ಉದ್ಯೋಗವನ್ನು ಬಿಟ್ಟು ಅವರು ಸರ್ವೇಯರ್ ಆಗಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡವರು. KREC, ಹಿಂದಿನ KREC ಕರ್ನಾಟಕ ರೀಜನಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವೀಧರರಾದಂತಹ ಶ್ರೀಯುತ KV ಕಾಮತ್ ಅವರು, ಅವರ ಕೈಯಲ್ಲಿ ಈಗಲೂ ಒಂದು ಉಂಗುರ ಕಾಣ್ತಾ ಉಂಟು, ಬೆಳ್ಳಿಯ ಉಂಗುರ. ಅದರಲ್ಲಿ KREC ಎನ್ನುವಂತಹ ಒಂದು ಮುದ್ರೆ ಉಂಟು. ಅಂತಹ ಒಂದು KRECಯ ವಿದ್ಯಾರ್ಥಿಯಾಗಿ ಇಂಜಿನಿಯರ್ ಆದಂತಹ ಶ್ರೀಯುತ KV ಕಾಮತ್ರು ಇವತ್ತು ನಮ್ಮ ಒಟ್ಟಿಗೆ ಇರಬೇಕಾದಂಥ ಅತಿಥಿ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಕಾರಣಾಂತರದಿಂದ ಅವರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅವರ ಬದಲಿಗೆ ನಮಗೆ ನ್ಯೂ ಇಂಡಿಯಾದವರೇ ಒಬ್ಬರು ಸಿಕ್ಕಿದ್ರು. ಶ್ರೀಯುತ KV ಕಾಮತ್ರನ್ನು ನಾವು ಕೇಳಿಕೊಂಡಾಗ ಬೇಡ ಅಂತ ಹೇಳಿದರು, ಕೇಳಲಿಲ್ಲ. ನಾವು ಒತ್ತಾಯ ಮಾಡಿದ ಪೂರ್ವಕವಾಗಿ ಈಗ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅವರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಗಾನದ ಭಾರಿ ಒಂದು ಅಭಿಮಾನಿ ಶ್ರೀಯುತ KV ಕಾಮತ್ ಅವರು ಹೈಸ್ಕೂಲ್ನಲ್ಲಿದ್ದಾಗ ಒಮ್ಮೆ ವೇಷ ಮಾಡಿದ್ದು ಬಿಟ್ಟರೆ ಮತ್ತು ಯಕ್ಷಗಾನದಲ್ಲಿ ಏನು ಪಾತ್ರ ಮಾಡಿದವರಲ್ಲಂತೆ. ಆದರೂ ಅವರ ಹತ್ರ ಸಾಧಾರಣ 100-150ಕ್ಕೂ ಮಿಕ್ಕಿದಂತಹ DVD ಒಂದು ಸಂಗ್ರಹ ಉಂಟಂತೆ. ಹಿಂದಿನ ತಲೆಮಾರಿನ ಅರ್ಥಧಾರಿಗಳ ಒಂದು ಸಂಗ್ರಹ ಉಂಟಂತೆ. ಮಧು ಅಲೆಯವರಿಗೆ ಖಂಡಿತ ಇದು ಹೆಚ್ಚು ಉಪಕಾರ ಆದಾಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ. KV ಕಾಮತ್ರು ಆ DVD ಸಂಗ್ರಹವನ್ನು ನನಗೆ ಕೆಲವನ್ನು ತರ್ತೇನೆ ಇನ್ನೊಮ್ಮೆ ಬಂದಾಗ. ಅವರಿಗೆ ಸದ್ಯಕ್ಕೆ ವಾಸ್ತವ್ಯ ಇರುವುದು ಬೆಂಗಳೂರಿನಲ್ಲಿ, ಮುಂದಕ್ಕೆ ಬಂದಾಗ ತಂದು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅಂತಹ ಒಂದು ಹಿಂದಿನ ತಲೆಮಾರಿನ ಒಂದು ಸಂಗ್ರಹ ಅವರ ಹತ್ರ ಉಂಟು ಅಂತ ಹೇಳಿ ನನಗೆ ಕೇಳಿ ಬಹಳಷ್ಟು ಆಶ್ಚರ್ಯ ಆಯಿತು. ಹಾಗೆ ನಾನು ಮೊನ್ನೆ ಅವರ ಹತ್ರ ಹೇಳಿದ್ದೆ, ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ನೀವು ಬರಬೇಕು ಅಂತ. ಹಾಗೆ ಇವತ್ತು ಅವರನ್ನು ಆಹ್ವಾನಿಸಿದ್ದೇನೆ. ಅವರಿಗೆ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವವರು ಶ್ರೀಯುತ ಹರೀಶ್ಚಂದ್ರ ನಾಯ್ಕ. ಇವರಿಗೆ ಇವತ್ತು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಸನ್ಮಾನ ಪೀಠದಲ್ಲಿ ಕುಳಿತುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹರೀಶ್ಚಂದ್ರ ನಾಯ್ಕ, ನಾವು ಅವರನ್ನು ಕರೆಯುವುದು ಹರಿ ಅಂತ. ಕೇವಲ ಹರಿ ಎನ್ನುವಂತಹ ಹೆಸರಿನಲ್ಲಿ ನಾವು ಕರೆದವರನ್ನು ಅಭ್ಯಾಸ ನಮಗೆಲ್ಲ. ಚೆನ್ನಪ್ಪ ನಾಯ್ಕ ಮತ್ತು ಚಂದ್ರಾವಂತಿ ದಂಪತಿಗಳ ಪುತ್ರ ಹರೀಶ್ಚಂದ್ರ ನಾಯ್ಕ. ಇವರು ಹುಟ್ಟಿದ್ದು ಮಾಡೂರು ಕೋಟೆಕಾರಲ್ಲಿ. ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು ಇವರು ಕೋಟೆಕಾರ್ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿಕೊಂಡರು. ಬಳಿಕ ಡಿಪ್ಲೊಮೊವನ್ನು ಯಕ್ಷಗಾನದಲ್ಲಿ ಇವರು ಪಡೆದುಕೊಂಡರು. ವೇಷಗಾರಿಕೆ, ಅರ್ಥಗಾರಿಕೆ, ಬಣ್ಣಗಾರಿಕೆ ಈ 3 ಕ್ಷೇತ್ರದಲ್ಲಿ ಡಿಪ್ಲೊಮೊದ ಒಂದು ಅವಕಾಶ ಇತ್ತು. ಭಾರತೀಯ ವಿದ್ಯಾಭವನದಲ್ಲಿ ಯಕ್ಷಗಾನದ ಡಿಪ್ಲೊಮೊ ಕೋರ್ಸ್ ನಡೆಯುತ್ತಿತ್ತು. ಆ ಡಿಪ್ಲೊಮೊ ಕೋರ್ಸನ್ನು ಪಡೆದವರು ಶ್ರೀಯುತ ಹರಿಶ್ಚಂದ್ರ ನಾಯ್ಕ.
ಅರ್ಥಗಾರಿಕೆಯಲ್ಲಿ ಆಗಲಿ, ವೇಷಧಾರಿಕೆಯಲ್ಲಿ ಆಗಲಿ ಅಥವಾ ಬಣ್ಣಗಾರಿಕೆಯಲ್ಲಿ ಇವರಿಗೆ ಅತ್ಯಂತ ಒಂದು ಹಿಡಿತ ಇದ್ದದ್ರಿಂದಲೇ ಮುಂದಕ್ಕೆ ಅವರು ಬಪ್ಪನಾಡು ಮೇಳ, ಸಸೀತ್ಲು ಮೇಳ ಮತ್ತು ಭಗವತಿ ಮೇಳಗಳಲ್ಲಿ ಕಲಾ ವ್ಯವಸಾಯವನ್ನು ಮಾಡಿದರು. ಇವರು ಹಿಮ್ಮೇಳ ಚಂಡೆಮದ್ದಲವನ್ನು ವಾದಿಸ್ತಾರೆ. ಅದೇ ರೀತಿ ಭಾಗವತಿಕೆಯನ್ನು ಮಾಡ್ತಾರೆ. ಇದನ್ನೆಲ್ಲ ಕಲಿತದ್ದು ಅವರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರಲ್ಲಿ ಹಿಮ್ಮೇಳ ವಾದನದ ತರಬೇತಿಯನ್ನು ಪಡೆದ ನಂತರ ಇವರು ಹಿಮ್ಮೇಳದ ತಯಾರಿಕೆಯಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡರು. ಚಂಡೆಮದ್ದಳೆಯ ರಿಪೇರಿಯಿಂದ ಹಿಡಿದು ಮುಚ್ಚಿಗೆ ಹಾಕುವಂಥದ್ದು ಅಥವಾ ಕರ್ಣ ಹಾಕುವಂಥದ್ದು, ಇಂತಹ ಎಲ್ಲ ಕೆಲಸಗಳಲ್ಲಿಯೂ ಇವರು ಸಾಕಷ್ಟು ಪ್ರೌಢಿಮೆಯನ್ನು ಹೊಂದಿದ್ದಾರೆ. ಒಂದು ಲೆಕ್ಕದಲ್ಲಿ ನೋಡಿದರೆ ಯಕ್ಷಗಾನದ ಮಟ್ಟಿಗೆ ಸವ್ಯಸಾಚಿ ಅಂತ ಹೇಳ್ಬೋದು. ವೇಷ ಮಾಡ್ತಾರೆ, ಅರ್ಥ ಹೇಳ್ತಾರೆ, ನೀವು ಆಗ ಕೇಳಿದರೆ ಅವರ ಅರ್ಥವನ್ನು. ಅದೇ ರೀತಿ ಹಿಮ್ಮೇಳ ವಾದನವನ್ನು ಮಾಡ್ತಾರೆ. ಭಾಗವತಿಕೆಯು ನಮ್ಮ ಈ ಸಂಘದಲ್ಲಿ ಹಲವಾರು ಬಾರಿ ಅವರು ಭಾಗವತಿಕೆಯನ್ನು ಮಾಡಿದವರು. ಅಂತಹ ಶ್ರೀಯುತ ಹರಿಶ್ಚಂದ್ರ ನಾಯಕ್ ಅವರನ್ನು ನಾವು ಸನ್ಮಾನಿಸಲಿಕ್ಕೆ ಭಾಳಷ್ಟು ಇಚ್ಛೆ ಪಡ್ತಾ ಇದ್ದೇವೆ, ಸಂತೋಷ ಪಡ್ತಾ ಇದ್ದೇವೆ. ನಾದವೇದ ಎನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ತನ್ಮೂಲಕವಾಗಿ ಭಜನೆಯ ಕಾರ್ಯಕ್ರಮವನ್ನು ನಾಡಿನೆಲ್ಲೆಡೆ ಒಂದು ಹಬ್ಬುವಂತೆ ಮಾಡಿದಂತಹ ಒಂದು ಕೀರ್ತಿಗೂ ಇವರು ಪಾತ್ರ ಆಗಿದ್ದಾರೆ. ಅದೇ ರೀತಿ ಚಂಡೆ ವಾದನದ ಒಂದು ತಂಡವನ್ನು ಇವರು ಕಟ್ಟಿಕೊಂಡಿದ್ದಾರೆ. ಚಂಡೆ ವಾದನದ ತಂಡದ ಮೂಲಕವಾಗಿ ದೇವಸ್ಥಾನಗಳಲ್ಲಿನ ಉತ್ಸವಗಳಲ್ಲಿ ಇವರು ಚಂಡೆ ವಾದನದ ಸೇವೆಯ ಮೂಲಕ ತನ್ನ ಕಲೆ ಆ ನಿಟ್ಟಿನಲ್ಲಿಯೂ ಅದನ್ನು ಪ್ರವಹಿಸುವಂತೆ ಮಾಡಿದ್ದಾರೆ. ಈಗ ವಿಶ್ವಭಾರತಿ ಯಕ್ಷ ಕಲಾ ಮಿಲನ ಎನ್ನುವಂತಹ ಒಂದು ತಂಡವನ್ನು ಕಟ್ಟಿಕೊಂಡು ಅಲ್ಲಲ್ಲಿ ಯಕ್ಷಗಾನ ತಾಳಮದ್ದಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಕ್ಷಗಾನ ಉಳಿವಿಗೆ ಏನು ಮಾಡಬೇಕು ಎನ್ನುವಂಥದ್ದು ನಿಚ್ಚಳವಾಗಿ ತನ್ನ ಮನಸ್ಸಿನಲ್ಲಿ ಅಭಿಪ್ರಾಯ ಮೂಡಿಸಿಕೊಂಡಂತಹ ಹರಿಶ್ಚಂದ್ರ ನಾಯಕ್ ಆ ನಿಟ್ಟಿನಲ್ಲಿ ತನ್ನ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಉಳಿಬೇಕಿದ್ರೆ ಇಂತಹ ಪ್ರಯತ್ನಗಳ ಮೂಲಕ ಮಾತ್ರ ಅಂತೇಳಿ ಅವರ ನಿನ್ನೆ ಮಾತಾಡುವಾಗಲೇ ಹೇಳ್ತಿದ್ರು. ಅಂತಹ ಪ್ರಯತ್ನಕ್ಕೆ ತನ್ನದಾದಂತಹ ಕೊಡುಗೆ ಏನುಂಟು ಅದನ್ನು ಕೊಡುವುದಕ್ಕೆ ಬೇಕಾಗಿ ಅವಿರತವಾಗಿ ಆ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ. ಇವರ ಮಕ್ಕಳು ಮಯೂರ ನಾಯಕ ಮತ್ತು ಕೀರ್ತನ ನಾಯಕ ಇವರು ಸಹ ಹಿಮ್ಮೇಳ ವಾದನದಲ್ಲಿ ಅತ್ಯಂತ ಒಂದು ಹಿರಿತನವನ್ನು ಸಾಧಿಸಿಕೊಂಡಿದ್ದಾರೆ. ಈಗಲೇ ಎಳೆಯ ಪ್ರಾಯದಿಂದಲೇ ಹಿಮ್ಮೇಳ ವಾದನವನ್ನು ಕಲಿತಂತಹ ಮಯೂರ ಇರಲಿ ಅಥವಾ ಕೀರ್ತನ್ ಇರಲಿ, ಇವತ್ತು ದೊಡ್ಡ ಕಲಾವಿದರ ಜೊತೆಯಲ್ಲಿಯೂ ಸಹ ಹಿಮ್ಮೇಳ ವಾದನವನ್ನು ಮಾಡುವಂತಹ ಒಂದು ಯೋಗ್ಯತೆಯನ್ನು ಪಡೆದಿದ್ದರೆ ಅದು ಹರಿಶ್ಚಂದ್ರ ನಾಯಕರ ಪರಿಶ್ರಮದ ಕಾರಣ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿಯೂ ಇಚ್ಛೆ ಪಡ್ತಾ ಇದ್ದೇನೆ. ತನ್ನ ಮಕ್ಕಳನ್ನು ಈ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಹರಿಶ್ಚಂದ್ರ ನಾಯಕ್ ನಮ್ಮ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದೊಂದಿಗೆ ನಿಕಟವಾದಂತಹ ಒಂದು ಸಂಬಂಧವನ್ನು ನಿಲ್ಲಿಸಿಕೊಂಡವರು. ಪ್ರತಿ ವಾರ ಇಲ್ಲಿ ತಾಳಮದ್ದಲೆ ಕಾರ್ಯಕ್ರಮಕ್ಕೆ ಇವರು ಬರ್ತಿದ್ದರು. 1983ರಲ್ಲಿ ನಮ್ಮ ಬಯಲಾಟವನ್ನು ನಾವು ಪ್ರಾರಂಭಿಸಿದಾಗ ಪ್ರತಿ ವರ್ಷ ನಾವು ಮಾಡುವಂತಹ ಬಯಲಾಟದಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡು ವೇಷ ಮಾಡುವುದಿರಲಿ ಅಥವಾ ಹಿಮ್ಮೇಳ ವಾದನಕ್ಕಾಗಲಿ ಯಾವುದಕ್ಕೂ ತಾನು ಸೈ ಎನ್ನುವ ಹಾಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಶ್ರೀಯುತ ಹರಿಶ್ಚಂದ್ರ ನಾಯಕರನ್ನು ಸನ್ಮಾನ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಇವತ್ತು ನಾವು ಅವರನ್ನು ಆಹ್ವಾನಿಸಿದ್ದೇವೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ಅವರು ಈ ಸನ್ಮಾನ ವೇದಿಕೆಯಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ. ಅವರ ಸನ್ಮಾನ ಪತ್ರದ ವಾಚನವನ್ನು ಶ್ರೀಯುತ CS ಭಂಡಾರಿ ಅವರು ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತಹ ಪ್ರದೀಪ್ ಕುಮಾರ್ S ಕಲ್ಕೂರ ಇವರು ಬಂದಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ, ಕುಡ್ತೇರಿ, ಶ್ರೀ ಮಹಾಮಾಯ ದೇವಸ್ಥಾನ, ಮಂಗಳೂರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸಹಯೋಗದಲ್ಲಿ ಶ್ರೀ ವಾಗೀಶ್ವರಿ ಶತಮಾನೋತ್ಸವ 1922ರಲ್ಲಿ ಕೀರ್ತಿಶೇಷ ಅರ್ಕುಲ ಸುಬ್ರಯಾಚಾರ್ಯ ಇವರಿಂದ ಉದ್ಘಾಟಿಸಲ್ಪಟ್ಟು ದಿವಂಗತ ಎನ್ ಮಾಧವಾಚಾರ್ಯ ಅವರ ಅಧ್ಯಕ್ಷತೆಯಲ್ಲಿ ಮುನ್ನಡೆದ ನಮ್ಮ ಯಕ್ಷಗಾನ ತಾಳಮದ್ದಲೆ ಸಂಘದ ಶತಮಾನೋತ್ಸವದ ಪ್ರಯುಕ್ತ ವಾರದ ಸರಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ವೇಷಧಾರಿ, ಭಾಗವತ, ಹಿಮ್ಮೇಳವಾದಕ, ಯಕ್ಷಗುರು, ಸಂಘಟಕ ಶ್ರೀ ಹರಿಶ್ಚಂದ್ರ ನಾಯ್ಕ ಇವರಿಗೆ ಪ್ರೀತಿ, ಗೌರವ, ಅಭಿಮಾನಪೂರ್ವಕವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಶ್ರೀ ವಾಗೀಶ್ವರಿಯು ತಮಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. S ಪ್ರದೀಪ್ ಕುಮಾರ್ ಕಲ್ಕೂರ ಗೌರವಾಧ್ಯಕ್ಷರು, ಶ್ರೀನಾಥ್ ಪ್ರಭು ಕದ್ರಿ ಅಧ್ಯಕ್ಷರು, ನಾಗೇಶ್ ಪ್ರಭು ಕಾರ್ಯಾಧ್ಯಕ್ಷರು, CS ಭಂಡಾರಿ ಅಧ್ಯಕ್ಷರು, ಸಂಜಯ್ ಕುಮಾರ್ ರಾವ್ ಪ್ರಧಾನ ಕಾರ್ಯದರ್ಶಿ, ಕದ್ರಿ ನವನೀತ್ ಶೆಟ್ಟಿ ಪ್ರಧಾನ ಸಂಚಾಲಕ, ಶಿವಪ್ರಸಾದ್ ಪ್ರಭು ಕೋಶಾಧಿಕಾರಿ, ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಶತಮಾನೋತ್ಸವ ಸಮಿತಿ ಹಾಗೂ ಸರ್ವ ಸದಸ್ಯರು. ದಿನಾಂಕ 23/10/2022
ಸ್ಥಳ ಶ್ರೀ ಮಹಾಮಾಯ ದೇವಸ್ಥಾನ. ಕೆ ವಿ ಕಾಮತ್ ಅವರು ಹಾರವನ್ನು ಅರ್ಪಿಸ್ತಾ ಇದ್ದಾರೆ. ಆನಂದರು ಫಲವಸ್ತುಗಳನ್ನು ನೀಡ್ತಾ ಇದ್ದಾರೆ. ಸಿ ಎಸ್ ಭಂಡಾರಿಯವರು ಸನ್ಮಾನ ಪತ್ರವನ್ನು ನೀಡ್ತಾ ಇದ್ದಾರೆ. ಸಂಘದ ಅಧ್ಯಕ್ಷರಾದಂತಹ ಶ್ರೀನಾಥ್ ಪ್ರಭು ಅವರು ಸತೀಶ್ ಕಾರ್ಕಳ ಇವರು ಕೂಡ ಮಾಡುವಂತಹ ಯಕ್ಷಗಾನ ನಾಟ್ಯಾಂಜಲಿ ಎನ್ನುವಂತಹ ಪುಸ್ತಕವನ್ನು ನೀಡ್ತಾ ಇದ್ದಾರೆ. ಹರಿಶ್ಚಂದ್ರ ನಾಯ್ಕರು ಜೊತೆಯಲ್ಲಿ ಅವರ ಪತ್ನಿ ಸತ್ಯ ಅವರು ಕೂಡ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ವೇದಿಕೆಗೆ. ಶರತ್ ಕುಮಾರ್ ಅವರು ಹವ್ಯಾಸಿ ಬಳಗ ಕದ್ರಿಯ ಪರವಾಗಿ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಹಾರವನ್ನು ಹಾಕಿ ಶ್ರೀಯುತ ಶರತ್ ಕದ್ರಿ ಅವರು ಸನ್ಮಾನಿಸ್ತಾ ಇದ್ದಾರೆ ಹರಿಶ್ಚಂದ್ರ ನಾಯ್ಕ ಅವರನ್ನು. ಅದೇ ರೀತಿ ನಮ್ಮ ಯಕ್ಷಗಾನ ಸಂಘವನ್ನು ಮುನ್ನಡೆಸಿದಂತಹ ಶ್ರೀಯುತ ನಾಗೇಶ್ ಪ್ರಭು ಅವರ ಕೋರಿಕೆಯ ಮೇರೆಗೆ ಒಂದು ಶಾಲನ್ನು ಹಾಕ್ತಾ ಇದ್ದಾರೆ. ಶ್ರೀಯುತ ಶಿವಪ್ರಸಾದ್ ಪ್ರಭು ಅವರು ನಾಗೇಶ್ ಪ್ರಭುಗಳ ಪರವಾಗಿ ಹರಿಶ್ಚಂದ್ರ ನಾಯ್ಕ ಇವರಿಗೆ ಶಾಲು ಹೊದಿಸಿ ಗೌರವವನ್ನು ನೀಡ್ತಾ ಇದ್ದಾರೆ. ತಾಯಿ ಮಾಮಯ್ಯನ ಸ್ಮರಿಸುತ್ತಾ ನಮ್ಮ ಸಂಘದ ವಾಗೇಶ್ವರಿ ತಾಯಿಯನ್ನು ಕೂಡ ಸ್ಮರಿಸುತ್ತಾ ಮಾತೃ ಸಂಘವಾಗಿ ನನಗೆ ಅನುಭವಕ್ಕೆ ಕೊಟ್ಟಂಥ ಸಂಘದ ಎಲ್ಲ ವ್ಯವಸ್ಥೆಗಳನ್ನು, ಇಲ್ಲಿ ಆಗುವಂಥ ಕಾರ್ಯಕ್ರಮಗಳನ್ನು, ಇಲ್ಲಿ ಇದ್ದಂಥ ಹಿರಿಯರನ್ನು ನೆನಪಿಸುತ್ತಾ ನರಸಿಂಹಪ್ರಭು ಆಗಲಿ, ನಾಗೇಶ್ ಪ್ರಭು ಆಗಲಿ, ಆಚಾರ್ಯ ಭೋಜಾಚಾರ್ಯ ಅವರು ಇವರು ಹಿರಿಯರು ಒಂದು ಕಾಲಕ್ಕೆ ಅವರಿಗೆ ಕೂಡದೆ ಕೂಡುತ್ತದ ಇಲ್ವ, ಸಹಕಾರ ಬೇಕು ಅವರಿಗೆ ಅಂತ ಕೇಳುವ ಆ ಕಾಲಕ್ಕೆ ಎಷ್ಟೋ ದೂರದಿಂದ ಇಲ್ಲಿ ಬಂದು ಆವಾಗ ಬಸ್ಸಿಗೆ 3 ರೂಪಾಯಿ ನನಗೆ ಕೋಟೆಗೆ, ಈಗ 20 ರೂಪಾಯಿ 25 ರೂಪಾಯಿ ಆಗಿದೆ. ಆ ಹೊತ್ತಿನಲ್ಲಿ ಬಂದಾಗ ಆ 3 ರೂಪಾಯಿಯನ್ನು ನರಸಿಂಹಪ್ರಭುಗಳು ಕೊಟ್ಟದ್ದು ಈಗಲೂ ನೆನಪುಂಟು. ಹೋಗುವಾಗ ಒಂದೊಂದು ಸಲ ಇಲ್ಲದಿದ್ದರೆ ಪಂಪೈಲ್ವರೆಗೆ ನಡ್ಕೊಂಡು ಹೋಗೋದು, ಅಲ್ಲಿಂದ ಇದು ಸಿಕ್ಕಿದ ಗಾಡಿಯಲ್ಲಿ ಮನೆಗೆ ಹೋಗು. ಈ ದಿನಗಳೆಲ್ಲ ಕಳೆದು ಹೋಗಿದೆ. ಆಗ ಸಂಘ ನಡಿಬೇಕು, ಇಂಥ ವ್ಯಕ್ತಿಗಳು ಅಂತ ಸಂಘದ ಮೇಲೆ ಪ್ರೀತಿ ಇದ್ದುಕೊಂಡು ಕಲಾವಿದರು ಬರುವುದರಲ್ಲಿ ಒಂದು ಚಂದ ಬೇರೆ, ಅತಿಥಿಗಳು ಬಂದವರು ಏರು ಮೊದಲಿಗೆ ಏರು ಚೆಂಡೆಗೆ ಅಂತ ಹೇಳೋದೊಂದು ರೀತಿ ಬೇರೆ. ಸಂಘ ನಡಿಬೇಕು ಅಂತ ಹೇಳುವುದರಲ್ಲಿ ಎಷ್ಟೋ ಮಂದಿಗಳು ಪ್ರಯತ್ನ ಪಟ್ಟದನ್ನು ನಾವು ಕಂಡಿದ್ದೇವೆ. 10-30 ವರ್ಷ 35 ವರ್ಷಕ್ಕಿಂತ ಮೊದಲಲ್ಲಿ ಬರುವ ಕಾರಣ ಇಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಯಕ್ಷಗಾನ ನಡಿಬೇಕು ಎಂಬ ದೃಷ್ಟಿಯಿಂದ ಆ ಕಾಲಕ್ಕೆ 3 ರೂಪಾಯಿಯನ್ನು ನಾನು ಪಡ್ಕೊಂಡು ಇಲ್ಲಿಂದ ನರಸಿಂಹಪ್ರಭುಗಳು ಕೊಟ್ಟದನ್ನು ನನಗೆ ಮುಟ್ಟಿದ್ದೇನೆ. ಇವತ್ತಿನ ದಿನ ಹೇಳ್ತೇನೆ, ನನ್ನ ಮಕ್ಕಳು ಇಲ್ಲಿ ಚಂಡೆ ಮೊದಲೇ ಬಡಿದು ಇಲ್ಲಿಂದ ಕವರ್ಕೊಂಡೋಗಿ ನನ್ನ ಮನೆಗೆ ತಂದು ಕೊಟ್ಟಿದ್ದಾರೆ. ತಿಳಿತಲ್ಲ, 3 ರೂಪಾಯಿ ಆ ದಿವಸ. ಈ ಸಲ 1000 ರೂಪಾಯಿಯನ್ನು ತಂದು ನನ್ನ ಮಕ್ಕಳು ನನ್ನ ಮನೆಗೆ ಕೊಟ್ಟಿದ್ದಾರೆ. ಮೊನ್ನೆ ಆದ ಕಾರ್ಯಕ್ರಮದಲ್ಲಿ, ಅದಕ್ಕಿಂತ ಮೊದಲು ಕೂಡ ಆದ ಕಾರ್ಯಕ್ರಮದಲ್ಲಿ. ಇದು ಯೋಗವನ್ನು ತಾಯಿ ನನಗೆ ಅನುಗ್ರಹಿಸಿದಳು ಅಂತ ಹೇಳ್ತೇನೆ. ಅದಕ್ಕೆ ಯಾರೇ ಹೇಳೋದನ್ನು ಕೇಳಿದರೆ ಶ್ರದ್ಧೇಯತೆ ಲಭ್ಯತೆ ಜ್ಞಾನ ಅಂತ. ಶ್ರದ್ಧೆಯಿಂದ ಯಕ್ಷಗಾನ ನಡಿಬೇಕು ಅಂತ ನಾನು ಪ್ರಯತ್ನ ಪಟ್ಟಿದ್ದೇನೆ. ಅದರ ಎಡೆಯಲ್ಲಿ ಯಕ್ಷಗಾನ ಎಂಬುದು ಅಲ್ಲಗಳೆಯುವುದು ಯಕ್ಷಗಾನ, ಪಾತ್ರವನ್ನು ಅಲ್ಲಗಳೆಯುವುದು. ಅಲ್ಲಗಳೆದಾಗ ವ್ಯಾಕರಣಗಳು ಉದ್ದ ಹೋದದ್ದೇ ಸಂಭಾಷಣೆ ಆಗುವುದು. ಯಾವುದನ್ನು ಒಪ್ಪಿಕೊಳ್ಳಬೇಕೋ ಅದನ್ನು ಒಪ್ಪಿಕೊಳ್ಳುತ್ತಾರೆ, ಅದನ್ನು ಒಪ್ಪಿಕೊಳ್ಳದೆ ಎದ್ದು ಹೋಗ್ತಾರೆ. ಸಂಘಗಳು ನಡೆಯುವಾಗ ಪುರಾಣ, ರಾಮಾಯಣ, ಮಹಾಭಾರತ ಇತ್ಯಾದಿ ಗ್ರಂಥಗಳೆಲ್ಲ ಅದರ ಜೊತೆಗೆ ಬಂದ ಅದರ ಸಂದೇಶಗಳು ಸಿಗುತ್ತದಲ್ಲ, ಇದೆಲ್ಲ ನನಗಾಗಬೇಕೆಂದು ನಾನು ಹುಟ್ಟಿದವನೇ
ಪ್ರಾರಂಭದಲ್ಲಿ ನಾನು RSS ಅಲ್ಲಿ ನನ್ನ ಪಾದಾರ್ಪಣೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ OTC ಆಗಿ ಬೆಂಗಳೂರಲ್ಲೇ ಅಲ್ಲಿ ನನ್ನನ್ನು ಒಂದು ರೀತಿಯಲ್ಲಿ ಪ್ರಚಾರಕನಾಗಿ ಕಳಿಸಿಕೊಡುವ ಯೋಚನೆ ಇತ್ತು. ಆ ಕಾಲದಲ್ಲಿ ನನ್ನ ಮನೆಯಲ್ಲಿ ತಂದೆ ತೀರಿದ್ರು, ತಾಯಿ ತೀರಿದ್ರು, ತಂಗಿ ಒಬ್ಬಳು ಉಳಿದವರು. ಮನೆಯನ್ನು ಬಿಟ್ಟು ಹೋಗೋದು ಸರಿಯಾ? ನನ್ನ ಮನೆಯವರು ದುಃಖಕ್ಕೆ ಹಾಕಿ ನನ್ನ ಸಂಘದ ಪ್ರಚಾರಕನಾಗಿ ಮತ್ತೊಂದಕ್ಕೆ ಹೋಗೋದು ಸರಿಯಾ ಅಂತಲೇ ಅಲ್ಲಿಂದ ನಾನು ತಿರುಗಿ ಸಂಘದ ಕಾರ್ಯವನ್ನು ಮಾತ್ರ ಮಾಡ್ತಾಯಿದ್ದೆ. ಇವತ್ತೂ ಸಾಂಘಿಕ ಇತ್ತು ನಮ್ಮ ಮನೆ ಹತ್ತಿರ, ಸಾವಿರಾರು ಮಂದಿ ಸೇರಿದ್ದಾರೆ, ಅಲ್ಲಿ ನಾನು ಭಾಗವಹಿಸಬೇಕಿತ್ತು. ಅಂಥ ಸಂದರ್ಭ ನನಗೆ ಒದಗಿತ್ತು. ಇಲ್ಲಿ ಸಂಘಗಳು ನಾವು ಕಾಣುವಂಥ ಎಷ್ಟೋ ಮಂದಿ ಕಲಾವಿದರು ಇಲ್ಲಿ ಕಾಣುತ್ತಾ ಇದ್ದಾರೆ, ಚಂಡೆ ಬರುತ್ತಾರೆ, ಮದುವೆ ಬೆಳೀತಾರೆ. ವಾರಕ್ಕೆ ಒಂದು ಸಲ ಪಡೆದಾಗ ಆ ಧ್ವನಿಯಲ್ಲಿ ಒಬ್ಬ ಕಲಾವಿದ ತಯಾರಾಗಲಿಕ್ಕೆ ಸಾಧ್ಯ ಇಲ್ಲ. ಕಲಾವಿದನ ಮನೆಯಲ್ಲಿ ಕೂಡ ಅವನು ಪೂರಕವಾಗಿ ಉಳಿದವರ ಮನೆಯಲ್ಲಿ ಇಲ್ಲಿ ಆಸಕ್ತಿ ಇದ್ದವರು ಮನೆಯವರು ಅಂತ ಇರೋದಿಲ್ಲ. ಆವಾಗ ಮಂಗಳೂರಿನಲ್ಲಿ ಉಮಾಮಹೇಶ್ವರಲ್ಲಿ, ಮಾಮಾಯಲ್ಲಿ, ಶರವಲ್ಲಿ ಅಲ್ಲ, ಇಲ್ಲಿ ಕಾಣುವ ಉರ್ವದಲ್ಲಿ, ಮಂಗಳದೇವಿಯಲ್ಲಿ, ಇಲ್ಲಿ ಆಗುವಂಥ ಕೆಲವು ದೇವಸ್ಥಾನಗಳಲ್ಲಿ ಒಂದು 10 ಮಂದಿ, ಶರತ್, ನಾವು, ಆಮೇಲೆ ದಿನಕರ್, ಇಲ್ಲಿದ್ದಂಥ ದಯಾನಂದ್, ಅವರು ಇವರು ಎಲ್ಲರೂ ಸೇರಿ ಎಲ್ಲ ಸಂಘಗಳು, ಮುಚ್ಚಿದ್ದ ಸಂಘಗಳು ಕೂಡ ಪುನರ್ಚೇತನ ಆದ ಒಂದು ಸಮಯ ಇತ್ತು. ಆವಾಗ ಎಲ್ಲರೂ ಕೂಡ ಅಲ್ಲಿ ಹೋಗಿ ಅವರು ಕೂಡ ಹಾಗೆ ಕಲ್ತಿದ್ದಾರೆ. ಚಂಡಮದಲ್ಲಿ ಬಡದೇ ಅದನ್ನು ಗ್ರಹಿಸಿದ್ದಾರೆ. ಆದರೆ ನಾನು ಗ್ರಹಿಸಿದ್ದಿಷ್ಟೇ, ದೇಶ, ದೇವರು, ಬದುಕು, ಕಲೆ, ಮನೆ, ಯೋಗ ಮತ್ತು ಭಾಗ್ಯ ಅಂತ. ಆದರೆ ದೇಶ ಅಂದರೆ ಏನು? ಈ ದೇಶ ಉಳಿದರೆ ತಾನೇ ನಮಗೆಲ್ಲವೂ ಸಿಗೋದು. ಆ ದೇಶದಲ್ಲಿ ದೇವರನ್ನು ಸರಿಯಾಗಿ ಜ್ಞಾಪಕ ಮಾಡಿದರೆ ಅದರಲ್ಲಿ ಇದರಲ್ವ. ಈ ಕಲೆಗೆ ದೇಶವೂ ಬೇಕು, ದೇವರೂ ಬೇಕು. ಕಲೆ ಬದುಕಬೇಕಾದ ಎರಡೂ ಬೇಕು. ತಾನು ವ್ಯಾಕರಣ ಪಂಡಿತನಾಗಿ ಮಾತನಾಡಿದ ಕೂಡಲೇ ಅದು ದೇಶ ಉಳಿಯುವುದಿಲ್ಲ, ಅದು ದೇಶದ ರಕ್ಷಣೆ ಬೇಕು. ಆ ರೀತಿಯಲ್ಲಿ ನಾನು ಒಂದು ರೀತಿ ಚಿಂತನೆ ಮಾಡುತ್ತಾ ಇದ್ದಾಗ ಹಿರಿಯರಲ್ಲ, ಮತ್ತೊಬ್ಬರಲ್ಲ, ಈಗ ಹೇಳಿದ ಮುತ್ಸದ್ದಿಗಳು ಯಾರೆಲ್ಲ ಯಕ್ಷಗಾನದಲ್ಲಿ ಬೆಳೆದಿದ್ದಾರೋ ಅವರ ನಡುವಿನಲ್ಲಿ ನನಗೆ ಯೋಗ ಸಿಕ್ಕಿತು. ಶೇಣಿಯವರ ಜೊತೆಯಲ್ಲಿ ಕೂಡ ಒಂದು ಅರ್ಥ ಮಾತಾಡಿದ್ದೇನೆ, ಸಾಮುಗರ ಜೊತೆಯಲ್ಲಿ ಕೂಡ ಅರ್ಥ ಮಾತಾಡಿದ್ದೇನೆ, ಕುಕ್ಕೋಳಿಯವರು, ಇವರೆಲ್ಲರಿಗೂ ಕೂಡ ಆ ಹೊತ್ತಿನ ದೊಡ್ಡ ಕಾರ್ಯಕ್ರಮ ಆಗುವಾಗ ಚಂಡೆ ಮೊದಲೇ ಅದನ್ನು ಕೊಂಡೋಗ ಈ ಯೋಗಗಳು ನನಗೆ ಬಂದು ದೊರಕಿದೆ. ಮೇಳ, ಉಳಿದ ಮೇಳಗಳಿಗೆ ಎಲ್ಲೆಲ್ಲ ಉಂಟು. ಯಾರಿಗೂ ಕೂಡ ಶರತ್ತು ಒಬ್ಬ ಮಾತ್ರ ಚಂಡೆ ಮೊದಲೇ ಶ್ರುತಿ ಮಾಡ್ತಾ ಇದ್ದ ನಮ್ಮ ಒಟ್ಟಿಗಿದ್ದಲ್ಲದೆ ಉಳಿದವರಿಗೆ ಚಂಡೆ ಮೊದಲೇ ಶ್ರುತಿ ಮಾಡೋದು ಗೊತ್ತೇ ಇಲ್ಲ. ಇಲ್ಲಿ ಇದ್ದ ಚಂಡೆಯನ್ನು ಇದ್ದ ಮೊದಲೇನು ಬಡಿಯೋದು. ನಾನು ಅವರ ತಂದೆ ಅವರೆಲ್ಲ ಶ್ರುತಿ ಮಾಡೋದು ಇದನ್ನು ನೋಡಿ ಪುತ್ತೂರಲ್ಲಿ ಒಂದು ಕಡೆಯಲ್ಲಿ ಹೋಗಿ ನೋಡಿ ಕ್ಲಾಸ್, ಅದರ ಅಭ್ಯಾಸ. ಶ್ರುತಿ ಅಂದರೆ ಏನು? ಸಂಗೀತದವರಿಗೆ ಶ್ರುತಿ ಇರ್ತದೆ, ಯಕ್ಷಗಾನದವರು ಶ್ರುತಿ ಎಂಬುದು ಗೊತ್ತಾಗುವ ಆ ನಿಟ್ಟಿನಲ್ಲಿ ದೇವರು ಅಂತ ಹೇಳಿದ್ದೇನೆಲ್ಲ. ಗಜಮುಖ ದೇವಗೆ ಅಂತ ಹೇಳುವಾಗ ಚೌಕಿಯಲ್ಲಿ ದೇವರು ಇಡ್ತೇವೆ ನಾವು. ಎಷ್ಟೋ ಮಂದಿ ದೇವರನ್ನು ಅಷ್ಟು ಪ್ರೀತಿಯಲ್ಲಿ ಪ್ರಾರ್ಥನೆ ಮಾಡೋದುಂಟು. ಶರತ್ತಿ ಹವ್ಯಾಸ ಬಳಗದಲ್ಲಿ ನಾನು ಕಂಡಂಥ ಸತ್ಯ. 25 ವರ್ಷ ಅದರಲ್ಲೇ ಕೂಡ ನಾನು ದುಡಿದೆ, ಅವರ ಜೊತೆಯಲ್ಲಿದ್ದೆ. ಲಾ ಕಾಲೇಜಲ್ಲಿ ಆಗುವಂಥ ಯಕ್ಷೋತ್ಸವದಲ್ಲಿ ಎಷ್ಟು ವರ್ಷ, 25 ವರ್ಷ ಇದ್ದೆ. ಇಲ್ಲಿ ದೇವರಿಗಿಟ್ಟಂಥ ವಸ್ತುವನ್ನು ಯಾರಾದರೂ ಕೈ ಹಾಕಿದ ಕೂಡಲೇ ಅವರಿಂದ ದಂಡ ಹಾಕಿದ್ದನ್ನು ನಾನು ನೋಡಿದ್ದೇನೆ. ಪದ್ಯಾಣ ಗಣಪತಿ ಭಟ್ರೆ ಒಂದು ಸಲ ಮೇಲದರಿದೊಂದು ಬಾಳೆಯನ್ನು ತೆಗೆಯುವಾಗ ಹೇಳಿದೆ, ಗಣಪತಿ ಭಟ್ರೆ ನೀವು ಅದಕ್ಕೆ ದಂಡ ಹಾಕಿ, ಯಾಕೆ ತೆಗೆದಿರಿ? ದೇವರ ಪೂರ್ತಿ ಕರೆದೊಳ ಪೂರ್ತಿ ಆಗುವವರೆಗೆ ದೇವರ ತೆಗಿಲಿಕ್ಕಿಲ್ಲ ಅಂಥೇಳಿ ಇದನ್ನು ನಾನು ಕಂಡಿದ್ದೇನೆ. ಆವಾಗ ಕೆಲವರೆಲ್ಲ ಎಡೆಯಲ್ಲಿ ಬಂದು ದೇವರ ಎಡೆಯಿಂದ ಅವನು ಬಿಡಿ ಎಳಿಬೇಕು ಅಂತೇಳಿ ಕಾಗದಲ್ಲಿ ಬೆಂಕಿ ಕೊಂಡೋಗಿ ಆಚೆ ಬಿಡಿ ಎಳೆದವರನ್ನು ಕೂಡ ನೋಡಿದ್ದೇನೆ ನಾನು. ಬೆಂಕಿ ಬೆಟ್ಟಿಗಿಲ್ಲ ಅವನಿಗೆ. ಆವಾಗ ಇಲ್ಲೇ ಮಾಮಾಯಲ್ಲಿ ಅವನ್ನ ಹಾಕಿ ಬಾರಿಸಿದ್ದೇನೆ ನಾನು. ದೇವರದೇ ಆಗಬೇಕು ನಿಮಗೆ ಬೀಡಿಯಲ್ಲಿಕ್ಕೆ ಬೆಂಕಿ, ಆಗ ಭಾರಿ ಸಮಸ್ಯೆ ಆಗಿದೆ. ಹೀಗೆ ಅದು ಯಾಕೆ ಮಾಡಿದ್ದೇನೆ, ಯಾಕೆ ತಪ್ಪು ಮಾಡಿದ್ದೇನೆ ಎಂಬುದಲ್ಲ. ಅಲ್ಲಿ ನನಗೆ ನಾನಿಟ್ಟ ದೇವರಲ್ಲಿ ನಾನು ಅದು ಪೂಜಿಸುವ ದೇವರು ಅದಕ್ಕೆ ಅಪಚಾರ ಮಾಡ್ತಾ ಇದ್ದಾನಲ್ಲ ಅಂತ. ಈ ರೀತಿಯಲ್ಲಿ ಇಷ್ಟು ಮಂದಿಯಲ್ಲಿ ಕೂಡ ಮಾಧವಾಚಾರ್ಯರು ಅಂತ ಹೇಳುವುದರಲ್ಲಿ ನನಗೊಂದು ಬಂದದ್ದುಂಟು. ಮಾಧವಾಚಾರ್ಯರು ಗಂಭೀರ ಸ್ವರದಲ್ಲಿ ಅರ್ಥ ಹೇಳುವವರು. ಅವರ ಸ್ವರ ನೋಡಿಯೇ ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ, ಈ ಸ್ವರಗಳು ನನಗೆ ಅವರಿಂದ ಬಂದದ್ದು ಗೊತ್ತಾಗಲಿಲ್ಲ. ಮೂಘನಾಗೆಲ್ಲ ಮಾತನಾಡುವಂಥ ಕ್ರಮ ಅಲ್ಲ. ಭೋಜಾಚಾರ್ಯ ಅಂತ ಒಬ್ಬರು ಇದ್ದರು, ಅವರು ಕೂಡ ಹಾಗೆ ಒಂದು ರೀತಿಯಲ್ಲಿ ಗಟ್ಟಿಯಲ್ಲಿ ಮಾತಾಡ್ತಿದ್ರು. ಹಾಗೆ ಯಕ್ಷಗಾನಕ್ಕೆ ಧ್ವನಿ ಹೇಗೋ, ಮಾತು ಹೇಗೋ, ಹಾಗೆ ರೂಪ ಹೇಗೋ ಎಲ್ಲವೂ ಉಂಟುಂತಾಗುವ, ಸರ್ವಾಂಗಗಳು ಉಂಟುಂತಾಗುವಾಗ ಈ ಹೊತ್ತಿನಲ್ಲಿ ನನ್ನ ಮಕ್ಕಳು ಈ ಹೊತ್ತು ನನ್ನಿದ್ದಂಥ ಯಾವುದೇ
ತಪ್ಪುಗಳನ್ನು ತಿದ್ದುತ್ತಾ ಬರ್ತಾರೆ. ಈಗ ನನ್ನನ್ನು ತಿದ್ದುವರಲ್ಲಿ ಉಳಿದವರಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದೆ ನನ್ನ ಮಕ್ಕಳೇ ಈ ಹೊತ್ತು ನನ್ನ ತಪ್ಪನ್ನು ತಿದ್ತಾ ಇದ್ದಾರೆ. ಈ ಯೋಗ ಸಿಕ್ಕಿತ್ತು ನನಗೆ. ಆದ ಕಾರಣ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಕ್ಷಗಾನದ ಸೇವೆಯಲ್ಲಿ ನಿರತ ಸುಖವಾಗಿ ಪಡೆದಂಥ ಈ ಭಾಗ್ಯ ಮಿಗಿಲಾದ ಭಾಗ್ಯ ಇಲ್ಲ ಅಂತ ಒಂದು ಅರ್ಥದಲ್ಲಿ ನಾನು ಗ್ರಹಿಸ್ತೇನೆ. ವಾಗೇಶ್ವರ ಸಂಘದಲ್ಲಿ ಅದೆಷ್ಟು 30 ಅದಕ್ಕಿಂತ ಮೊದಲು ಇದ್ದಾಗ ನಮ್ಮ ಸೇತುವೆ ಆಚೆ, ನೇತ್ರಾವತಿ ಸೇತುವೆ ಆಚೆ ಈಗಲೂ ಹೇಳುತ್ತಾ ಇದ್ದೇವೆ, ತಿಂಗಳಿಗೊಂದು ತಾಳ ಮೊದಲು ಎಷ್ಟು ಕಡೆಯಲ್ಲಿ ಆಗ್ತದೆ ನಮ್ಮಲ್ಲಿ, ಆ ಕಡೆಯಲ್ಲಿ ವಾರಕ್ಕೊಂದು ತಾಳ ಮೊದಲು ಎಷ್ಟು ಕಡೆಯಲ್ಲಿ ಆಗ್ತದೆ. ಕೇರಳದ ಗಡಿನಾಡು ಮಂಜೇಶ್ವರ ಇರ್ತಾರೆ, ಅಡಪರು ಅಂತ ಇದ್ದಾರೆ. ಅವರು ಅಡಪರು ಇವರಿಗೆ ಗೊತ್ತಿದೆ. ಅವರು ಈಚಾಚೆ ಗಡಿನಾಡಿ ಕಲಾವಿದರು ಅದೆಲ್ಲ ಮಾಡ್ತಾರೆ. ಅವರು ಶ್ರಾವಣ ಮಾಸದಲ್ಲಿ ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ತಾಳ ಆಗಬೇಕು, ಇಲ್ಲಿ ದೇವಸ್ಥಾನ ತಾಳ ಮೊದಲೇಬೇಕು, ಇಲ್ಲಿ ಯಾರು ಜನ ಎಲ್ಲ ಬರಬೇಕು. ನಾನು ನನ್ನ ಮಕ್ಕಳನ್ನು ಹಿಡ್ಕೊಂಡು ಹೋಗಿ ಚಂಡೆ ಮೊದಲೇನು ಕೂಡ ಹಿಡ್ಕೊಂಡು ಹೋಗಿ ಈಗಲೂ ಮೊನ್ನೆ ಕೂಡ ತಾಳ ಮೊದಲಾಯಿತು ಕೆಲವು ದೇವಸ್ಥಾನದಲ್ಲಿ. ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದ ಕಡಂಬಾರ ಅಂತ ಒಂದು ದೇವಸ್ಥಾನ ಉಂಟು, ಅಲ್ಲಿ ಆಗ್ತಾ ಉಂಟು. ನೆಲಗಟ್ಟಿನ ಎಷ್ಟೋ ಮಂದಿ ಕೇರಳದಿಂದ ಮನೆ ಬಿಟ್ಟು ಮಂಗಳೂರಿನಲ್ಲಿ ಸ್ಥಳ ತೆಗೆದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಕೇರಳದಲ್ಲಿ. ಆದರೂ ಅಲ್ಲಿ ನಡೆಸ್ತಾ ಉಂಟು, ಅಲ್ಲಿ ಎಷ್ಟೋ ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದುಂಟು. ಹಾಗೆ ಯಕ್ಷಗಾನ ಎಲ್ಲಿ ಉಂಟದು. ಈಗ ನನ್ನ ಮನೆಯಲ್ಲಿ 2 ದ್ವಂದ್ವಗಳಾಗುತ್ತಾ ಉಂಟು. ಸಣ್ಣ ಮಗ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ, ಹಿಂದೂಸ್ತಾನಿ ಹಾಡ್ತಾನೆ. ದೊಡ್ಡವ ಕರ್ನಾಟಕ ಸಂಗೀತದ ಮೃದಂಗವನ್ನು ಅಭ್ಯಾಸ ಮಾಡಿ ಮತ್ತೊಂದು ಕೊನೆಯಲ್ಲಿ ಹಾಡ್ತಾನೆ. ಈ ಎರಡನ್ನು ದ್ವಂದ್ವದಲ್ಲಿ ಕೇಳುತ್ತಾ ಇರುವಂಥ ಮನೆ ಈಗ ನನ್ನ ಮನೆಗೆ ಆಗಿದೆ. ಎಷ್ಟೋ ಮಕ್ಕಳನ್ನು ಅವರು ತಯಾರು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಬಂದವರಿಗೆ ತಯಾರು ಮಾಡ್ತಾ ಇದ್ದಾರೆ. ಇಷ್ಟಾಗಿ 35 ವರ್ಷಕ್ಕಿಂತ ಮೊದಲು ಮಾಂಬಾಡಿಯವರ ಕ್ಲಾಸ್ ಆಗ್ತಾ ಇತ್ತು. ಈಗಿನವರು ಹೇಳ್ತಾ ಇದ್ದಾರೆ ಆ ಕ್ಲಾಸ್ ನಮ್ಮಲ್ಲಿ ಇನ್ನಾಗಬೇಕು ಅಂತ. ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರನ್ನು ಅವರ ಮನೆಯಿಂದ ಕಾರು ಮಾಡಿ ಗಾಡಿ ಮಾಡಿ ತರಿಸಿ ಕೋಟೆಕಾರ ಗಣೇಶೋತ್ಸವ ಮಂದಿರದ ನಾನು ಉಪಾಧ್ಯಕ್ಷನಾಗಿದ್ದೇನೆ. ಆವಾಗ ನಾನೆಲ್ಲ ಇದ್ದಾಗ ಅಲ್ಲಿ ಆಗೋ ಕರಾಟೆ ಕ್ಲಾಸು, ಈ ಕ್ಲಾಸೆಲ್ಲ ಆಗುವುದಲ್ಲ ಭಜನೆ ಮಂದಿರದಲ್ಲಿ. ಯಕ್ಷಗಾನವೋ ಸಂಗೀತವೋ ಭಜನೆ ಇಂಥದ್ದೆಲ್ಲ ಆಗಬೇಕು ಅಂತ ಹೇಳಿ ಕೋಟೆಕಾರ ಮಾಂಬಾಡಿಯವರನ್ನು ತರಿಸಿಗ ಕ್ಲಾಸ್ ನಡೀತಾ ಉಂಟು. ಒಂದು 15 ಮಂದಿ ಕ್ಲಾಸಿಗೂ ನಡೀತಾ ಉಂಟು, ಚಂಡೆ ಮೊದಲೇ ಕ್ಲಾಸ್ ನಡೀತಾ ಉಂಟು. ಇಷ್ಟು ಮಾತ್ರವೇ ಅಲ್ಲ, ಹಿಂದೂಸ್ತಾನಿ ಸಂಗೀತ ಯಾವುದಕ್ಕೂ ಶಾಸ್ತ್ರೀಯವಾಗಿ ಕಲಿಯುವುದಕ್ಕೆ ಯಾರು ಅಡ್ಡಿ ಬರಬಾರದು. ಅಡ್ಡಿ ಬಂದವನು ತಪ್ಪೇ. ನಮ್ಮಲ್ಲಿ ಯಕ್ಷಗಾನದಲ್ಲಿ ಲಘು ಶಾಸ್ತ್ರೀಯವಾದಂಥ ವಿಚಾರಗಳು ಇರೋದು ಯಾವುದು ಇದ್ದರೂ ಕೂಡ. ಹಿಂದೂಸ್ತಾನಿ ಸಂಗೀತವನ್ನು ನನ್ನ ಚಿಕ್ಕ ಮಗನ ಜವಾಬ್ದಾರಿ ಅಡ್ಮಿನ್ ಆಗಿ ಅವನಾಗಿ ಒಂದು 35 ಮಕ್ಕಳಿಗೆ ಕ್ಲಾಸ್ ಆಗ್ತಾ ಉಂಟು ನಮ್ಮ ಕೋಟೆಕಾರಲ್ಲಿ ಶುಕ್ರವಾರ ದಿವಸ. ಹಾಗೆ ಈ ಕಲೆಯ ನೆಲೆಯ ಬಲೆಯಲ್ಲಿ ಒಳಗೆ ಇಂಥದ್ದು ಕಲೆಯ ನೆಲೆಯ ಬಲೆಯ ಒಳಗೆ ಬದುಕುವ ಜೀವನ, ನನ್ನ ಜೀವನವನ್ನು ಸರಳವಾಗಿ ನಾನು ಮಾಡಿದ ಕಾರಣ ಈ ಉಡುಗೆ ಇಷ್ಟುವರೆಗೆ ನನಗಿತ್ತೋ, ಹಾಕಿದಂಥ ಬಟ್ಟೆ ಎಷ್ಟು ಕೊಳಕಾಗಿತ್ತು ಯಾರೇ ಕೇಳಿದ್ದಾರೆ. ಒಬ್ಬರಲ್ಲಿ ಪ್ರಶ್ನೆ ಕೇಳಿದ್ದಾರೆ, 2 ಎಡ್ಡೆ ಕುಂಟಿ ಜನ ಪಾಡದ ಬರೋಡಂಡತ್ತ ಅಂತ ಒಬ್ಬರಲ್ಲಿ ಹೇಳಿದ್ದಾರೆ. ಅವರಿಗೆ ಸ್ವರ್ಗಸ್ಥರಾಗಿದೆ. ಅವರೊಂದು ಹೇಳಿದ ಮಾತು ಈಗಲೂ ನನಗೆ ನೆನಪುಂಟು. ಎನ್ನ ಬಡಪತ್ತಿಗೆ ದೇರ್ತ ಮಲ್ಲ ಕುಂಟಿಂಚಿನ ಅಂತ ಅವರು ಹಳತ್ತು ಕುಂಟ ಬಟ್ಟೆಯನ್ನು ತೀರಿಸಿ ಅವರು ಹೇಳುವುದು, ಎನ್ನ ಬಡಪತ್ತು ದೇ ಮಲ್ಲೆ ಅಂತ ಹೇಳುವವರೆಗೆ ಹೇಳಿದ್ದಾರೆ. ಹಾಗಿದ್ರೆ ಬಡತನದಿಂದ ಮೇಲೆ ಬರುತ್ತಾ ನೋವು ಯಾವಿದ್ದರೂ ಕೂಡ, ರೋಗ ರುಜಿನಗಳ ನೋವಿದ್ದರೂ ಕೂಡ ಬಡತನ ಎಂಬ ನೋವು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನನ್ನ ಜೀವನವನ್ನು ಸರಳವಾಗಿ ಮಾಡಿದೆ. ತಂದೆ ತಾಯಿ ತೀರಿ ಹೋದ ಮೇಲೆ ಬೇಕಾದಷ್ಟು ಆಸ್ತಿ ಬದುಕು ಇದ್ದವರು ನನ್ನ ತಂದೆ. ಏನು ಮಾಡೋದು ಹೇಳಿ, ಭೂಮಸೂದೆಯಿಂದ ಎಲ್ಲ ಹೋಯ್ತು. ನಾವು ದಾರಿಗೆ ಬೀಳಬಾರದು ಅಂತೇಳಿ ನಮ್ಮ ತಾಯಿ ನಮ್ಮನ್ನು ಸಾಕಿದರು. ಹಾಗೆ ನನ್ನ ತಂದೆಯಿಂದ ನನಗೆ, ನನ್ನಿಂದ ಮಕ್ಕಳಿಗೆ, ಇನ್ನು ಅವರ ಮುಂದೆ ಮಕ್ಕಳಿಗೆ ಕಳಿಸುವಲ್ಲಿ ತೊಂದರೆ ಅವರು ಕೂಡ ಆ ಮನಸ್ಸಿನಲ್ಲಿ ಇದ್ದಾರೆ ಅಂತ ಹೇಳುವುದು ಸತ್ಯ. ಹಾಗಿದ್ದರೆ ಈಗಿರುವಂಥ ಎಲ್ಲರೂ ಕಾಣಬೇಕು ಅಂತ ಇದ್ದರೆ ನಾನು ಹೇಳೋದಿಷ್ಟೇ, ಸಂಘವನ್ನು ಬೆಳೆಸುವುದರ ಜೊತೆಯಲ್ಲಿ ಮತ್ತೊಂದು ಬೆಳೆಸಬೇಕು. ಈಗ ಎಲ್ಲರೂ ತಾನು ಬೆಳೀಲಿಕ್ಕೆ ನೋಡುವುದಲ್ಲದೆ ಮತ್ತವರನ್ನು ಬೆಳೀಲಿಕ್ಕೆ ಬಿಡುವುದಿಲ್ಲ. ದೊಡ್ಡ ವೈರ್ಯ ಈಗ. ತಾನು ಬೆಳಿಬೇಕು ಮತ್ತೊಬ್ಬರು ಹೇಳಿಕೊಡೋದಿಲ್ಲ. ಅದಕ್ಕೆ ಹೇಳಿದ್ದಂಥ ಮಾತು, ಮೊದಲಿದ್ದ ವಚನಗಳೆಲ್ಲ ಈಗಲೂ ನೆನಪಾಗ್ತಾ ಉಂಟು. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಳಲಿಲ್ಲ, ಬಲ್ಲವರಿದ್ದು ಬಲವಿಲ್ಲ. ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ. ಬಲ್ಲವರು ಬಳಲಿಲ್ಲ, ಆದರೂ ಸಾಹಿತ್ಯ ಎಲ್ಲರಿಗಿಲ್ಲ, ಹೇಳುವವರಿಲ್ಲ. ಆದರೂ ಮಾನ ಮರ್ಯಾದೆ ನನ್ನ ಗತಿ ಮತಿಗೆ ಬೇಕಾಗಿ ನಾಗೇಶ್ ಪ್ರಗೋಳಗಳೇ ಇವರಲ್ಲಿ ಹೇಳಿ ಕಳಿಸಿದಾರಂತೆ. ಇವತ್ತು ಅದು ಯಾರು ಏನು ಅಂತ ನನಗೆ ಗೊತ್ತುಂಟು. ನೀನು ಹೋಗಿ ಅವರನ್ನು ಗೌರವಿಸು ಅಂತೇಳಿ ಮಗನಲ್ಲಿ ಹೇಳಿ ಕಳಿಸಿದ್ದಾರೆ. ಕಾರಣ ಏನು?
ಏನು ಇಲ್ಲದಾಗ ಅವರು ಪದ್ಯ ಹೇಳೋದು, ನಾನು ಮೊದಲೇ ಬಡಿಯೋದು. ಅವ್ರಿಗೆ ಸುಸ್ತಾದಾಗ ನಾನು ಮೊದಲೇ ಬಡಿಯೋದು, ಅವ್ರು ಪದ್ಯ ಹೇಳೋದು. ನಾನು ಮೊದಲೇ ಪದ್ಯ ಆಗಿ ಕೂಟವನ್ನು ನಡೆಸುವಂಥ ಈ ದಿನಗಳೆಲ್ಲ ಕಳೆದು ಹೋಯ್ತು. ಈಗ ಹಾಗೆಲ್ಲ ಎಲ್ಲ ಕಡೆಯಲ್ಲಿ ಹಿಮ್ಮೇಳದವರು ತಯಾರಾಗಿದ್ದಾರೆ, ಹೊಸಬರು ತಯಾರಾಗಿದ್ದಾರೆ, ಹೊಸಬರು ಅದಕ್ಕೆ ಬೇಕಾದ ರೀತಿಯಲ್ಲಿ. ಇವತ್ತಿನ ರಂಗಸ್ಥಳದ ಮೇಲೆ ನೋಡಿದೆಲ್ಲ 2 ಮಕ್ಕಳಿದ್ದಾರೆ, ಮುಂದಿನ ಜನಾಂಗ ಯಕ್ಷಗಾನಕ್ಕೆ ಉಂಟು ಅಂತ ತೋರಿಸ್ಲಿಕ್ಕೆ ಅವರಿದ್ದಾರೆ, 2 ಮಕ್ಕಳೇ. ಹಾಗಿದ್ರೆ ಹೀಗೆ ನಮ್ಮ ಸಂಪರ್ಕ ಜೊತೆ ಒಟ್ಟಿಗೆ ಪುರುಷೋತ್ತಮ ಪುಂಜರವರು ಶ್ರೀಮತಿಯವರು ಬಂದಿದ್ದಾರೆ. ಅವರ ಮನೆಯಲ್ಲಿ ಶ್ರವಣ ಇಂಥ ಯಕ್ಷಗಾನದ ಕೆಲವೆಲ್ಲ ತುಣುಕುಗಳನ್ನೆಲ್ಲ, ಯಕ್ಷಗಾನದ ಒಂದೇ ಅಂಗ ಅಲ್ಲ, ವೇಷ ಹಾಕೋದು ಕುಣಿಯೋದಲ್ಲ, ಬೇರೆ ಬೇರೆ ಕಾವ್ಯ ಅಂಗಗಳು, ಉಳಿದ ಭಾಷಾ ಅಂಗಗಳು, ಕೃತಿಯ ಬಗ್ಗೆ ಅಂಗಭಾಗಗಳು ಇತ್ತದೆಲ್ಲ ಆಗುತ್ತಾ ಹೋಗ್ತಾ ಉಂಟು. ಮಗನೂ ಹಾಗೆ ಕನ್ನಡ ME ಮಾಡಿಕೊಂಡು ಬೇಕಾದಂಥ ಹಾಡುಗಳನ್ನು ಅದನ್ನು ವಿಷ್ಣುಗಣ, ರುದ್ರಗಣ, ಬ್ರಹ್ಮಗಣ ಏನುಂಟೋ ಅದನ್ನೆಲ್ಲ ರಚನೆ ಮಾಡಿಸಿಕೊಂಡು ಬೇಕಾದ ಹಾಡುಗಳನ್ನು ಬರೆಯೋರು, ಕೃತಿ ಬರೆಯೋರನ್ನು ದೇವರು ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ಒಂದು ಕಥೆ ಇದ್ದರೆ ಕೃತಿ ಬರೆಯೋರನ್ನು ನನ್ನ ಮನೆಯಲ್ಲಿ ಕೊಟ್ಟಿದ್ದಾರೆ. ಆದ ಕಾರಣ ಯಕ್ಷಗಾನ ಎಂಬುದು ಇಷ್ಟು ಪ್ರಕಾರಗಳಿರುವಾಗ ನನ್ನ ಮನೆ ನಾನೆಷ್ಟು ಅದನ್ನು ಸೇವೆ ಮಾಡಿದ್ದೇನೆ, ಸಾಧಿಸಿದ್ದೇನೆ ಅಂತ ಹೇಳೋದಲ್ಲ, ಸೇವೆ ಮಾಡಿದ್ದೇನೆ. ಅದಕ್ಕೆ ಆ ವಾಗೀಶ್ವರ ತಾಯಿಯು, ಸಕಲ ದೇವರು, ವಿದ್ಯಾದಿ ದೇವತೆಗಳೆಲ್ಲರೂ ಕೂಡ ನನಗೆ ಅನುಗ್ರಹ ಮಾಡಿದ್ದಾರೆ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾರೆ ನನಗೆ. ಅದಕ್ಕೆ ಹೆದರಿಕೆ ಏನು ಹೇಳೋದಿಲ್ಲ. 60ಕ್ಕೆ 1 ವರ್ಷ ಇರೋದು ನನಗೆ. ಇಷ್ಟುವರೆಗೆ ಟ್ಯಾಬ್ಲೆಟ್ ಆಗಲಿ, ಯಾವ ಮದ್ದಾಗಲಿ, ದಿನನಿತ್ಯದ ಮದ್ದುಗಳು ಇಲ್ಲದೆ ನಾನು ಬದುಕಿದ್ದೇನೆ, ಬದುಕುತ್ತಾ ಇದ್ದೇನೆ. ಇನ್ನು ಬದುಕಿ ಅನ್ನುವಂಥ ಧೈರ್ಯ ಉಂಟು. ಬೇಕಾದ ಯೋಗಾಸನವು ಅದು ಇದು ಮಾಡ್ತಾ ಇದ್ದೇನೆ. ಆದ ಕಾರಣ ಎಲ್ಲರೂ ಕೂಡ ದೃಢರಾಗಿರಬೇಕು ಅಂತ ಮನಸ್ಸಿನಲ್ಲಿರಬೇಕು. ಶ್ರದ್ಧೆಯತೆ ಲಭ್ಯತೆ ಜ್ಞಾನ. ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೇನೆ. ಅದು ಎಷ್ಟು ಮಂದಿಗೆ ಅರ್ಥ ಆಗಿದೆ, ಅರ್ಥ ಆದವರನ್ನು ನನ್ನನ್ನು ಗುರುತಿಸಿದ ಸಾಕು. ಈ ಸಂಘದವರು, ನಮ್ಮ ಸಂಘದವರು ಗುರುತಿಸಿದ್ದಾರೆ. ನವನೀತರೇ ಹೇಳಿದ್ದಾರೆ, ಮಾತೃ ಸಂಘ ಇದು ನಿನಗೆ ಅಂತ. ಅವರು ಒಂದು ಸಲ ಬದುಕಲಿಕ್ಕೆ ನನಗೆ ಅವಕಾಶ ಮಾಡಿದ್ರು. 20 ಪುಸ್ತಕವನ್ನು ನನಗೆ ಕೊಟ್ಟು, ಹರಿ ಇದನ್ನು ಮಾರಿ ನೀನೇ ತಗೋ ಹಣ. ನವನೀತರು ಹಾಗೆ, ನಿಮ್ಮ ಅಪ್ಪ ಅಂದರೆ ಅವರು ಕೂಡ ಹಾಗೆ ಏನಾದರೂ ನನಗೆ ಬದುಕಲಿಕ್ಕೆ ಕೊಡ್ತಾ ಇದ್ದಾರೆ ನನಗೆ ಆವತ್ತಿನಲ್ಲಿ, ಇಲ್ಲ ಅಂತ ಗೊತ್ತುಂಟು ಅವರಿಗೆ. ಹಾಗೆ ಈವರೆಗೆ ಎಲ್ಲರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಎಲ್ಲರೂ ಇಲ್ಲದ ಹೊತ್ತಿನಲ್ಲಿ ಯಾವಾಗ ಭಾಗವಹಿಸಿದ್ದಾರ, ನನ್ನನ್ನು ಭಾಗವತ ಅಂತಂದು ಸೂಚಿಸಿದ್ದಾರಲ್ಲಿ. ಯಾವ ಭಾಗವತ? ಸಂಘ ಮುಚ್ಚುತ್ತದೆ ಅಲ್ಲ, ಸಂಘಕ್ಕೆ ಅರ್ಧದಲ್ಲಿ ಭಾಗವತ ಒಬ್ಬ ಪದ್ಯ ಹೇಳಿದ ಅಂತೇಳಿ ನಡುವಿಂದ ಎದ್ದು ಹೋದ್ರೆ ಇಲ್ಲಿ ಮೇಲೆ ತಾಳ ಮೊದಲೇ ಆಗ್ತಿತ್ತು. ಆಮೇಲೆ ಅಲ್ಲಿ ಕೂಟಗಳು ನಿಲ್ತದೆ, ಆಗ ಜಾಗಟೆ ತೆಗೆದು ಪದ್ಯ ಹೇಳಿದ, ಹಾಗೆ ನಾನು ಭಾಗವತ. ತಿಳಿತಲ್ಲ? ಹಾಗೆ ಆದ ಒಬ್ಬರು ನೇರ ಎದ್ದು ಹೋದೆ, ತಾಳ ಮೊದಲೇ ಆಗುವಾಗಲಿ ಎಂತಂತ ಗೊತ್ತಿಲ್ಲ, ಎಂಥ ಗೌರವ, ಎಂಥ ಮರ್ಯಾದೆ ಅದು. ಹಾಗೆ ಸಂಘಗಳು ನಡಿಬೇಕು ಅಂತೇಳಿ ನಾನು ಭಾಗವತ ಆದ ಹೊರತು ಪದ್ಯ ಹೇಳುವ ಭಾಗವತ ಅಲ್ಲ. ಭಕವರೋ ಭಗವದ್ಭತ್ತ ಗೊತ್ತು ನನಗೆ. ಗಕಾರೋ ಗರ್ವವರ್ಜಿತ, ವಕಾರೋ ವಾಕಪಾಟಿತ್ಯ, ತಕಾರೋ ತತ್ವನಿರ್ಣಯ. ಇದರ ಅರ್ಥ ಗೊತ್ತಿದೆ. ಭಾಗವತ ಎಂಬುದು ಅರ್ಥವೂ ನನಗೆ ಗೊತ್ತಿದೆ. ಶೃಂಗೇರಿಯಲ್ಲಿ ಬೇಕಾದಂಥ ಸಂಸ್ಕೃತವನ್ನು ಕಲ್ತಿದ್ದೇನೆ. ಯಾರಲ್ಲಿ ಮಾತಾಡೋದು ನಾನು ಸಂಸ್ಕೃತ? ನನ್ನ ಮೂಲೆಗೆ ಸೇರಿತ್ತು. ನನ್ನ ಪಠತ ಸಂಸ್ಕೃತಂ, ವದತ ಸಂಸ್ಕೃತಂ, ಲತತು ಸಂಸ್ಕೃತಂ, ಇದನ್ನೆಲ್ಲವನ್ನೂ ಕಲ್ತಿದ್ದೇನೆ. ಸುರತ ಸುಬೋಧ, ವಿಶ್ವಮನೋಜ್ಞ, ಲಲಿತಾ ವಿದ್ಯಾರಮಣೀಯ, ಅಮೃತವಾಣಿ ಸಂಸ್ಕೃತ ಭಾಷಾ, ನೈವ ಕ್ಲಿಷ್ಟಾನ ಚಕಟಿನ್. ಇಲ್ಲಿ ನನಗೆ ಸಿಕ್ಕಿದ್ದು ಪಾಪದವರಿ. ನನ್ನ ಸಂಸ್ಕೃತ ಮೂಲೆಗೆ ಗಂಟು ಕಟ್ಟಿ ಮೂಲೆಗೆ ಹೋಯ್ತದೆ. ನಾನೇನು ಚೊಲ್ಲರು ಇಂಥ ಮಾತಾಡಿರು ಇರುವುದು. ಆದ ಕಾರಣ ಯಾವುದಕ್ಕೂ ಜೊತೆ ಆಗಬೇಕಂದ್ರೆ ಜೊತೆ ಆಗೋದು ಅಂತ ಇರುತ್ತದೆ. ಈ ಹೊತ್ತು ಸನ್ಮಾನಕ್ಕೂ ಇಷ್ಟೆಲ್ಲ ಗೌರವದಿಂದ ನಾನು ನೋಡಿದ ನಿಮಗೂ ನಾನು ಹೇಳಿದ ಮಾತು ಎಷ್ಟು ನಿಮಗೆ ಅಥವಾ ಉಳಿದವರಿಗೆ ಎಷ್ಟು ವೇದ್ಯ ಆಗಿದೆ ಅಂತ ಅರ್ಥವಾಗೋದಿಲ್ಲ. ಅರ್ಥವಾದಷ್ಟು ದೇವರಿಗೆ ಸಮರ್ಪಣೆ ಆಗುವ ದೃಷ್ಟಿಯಲ್ಲಿ ನಾನು ಇನ್ನೂ ಬದುಕುವಷ್ಟು ನನಗೆ ಆ ದೇವರು ಅನುಗ್ರಹಿಸಬೇಕು ಅಂತೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ. ಯಕ್ಷಗಾನಂಗಳಿ. ಹರಿಶ್ಚಂದ್ರ ಅವರೇ, ನಿಮ್ಮ ಮನದಾಳದ ಮಾತುಗಳನ್ನು ನೀವು ಆಡಿದ್ದೀರಿ. ನಿಮ್ಮ ಮನಸ್ಸಲ್ಲಿರುವಂತಹ ಯಾವ ಭಾವನೆಗಳುಂಟು ಅದನ್ನೆಲ್ಲ ಪ್ರಕಟಗೊಳಿಸಿದ್ದೀರಿ. ಧನ್ಯವಾದಗಳು ನಿಮಗೆ. ಈ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಇವತ್ತಿನ ಅತಿಥಿಗಳಾದಂತಹ ಶ್ರೀಯುತ KV ಕಾಮತ್ ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸರ್ವಮಾಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಸನಿಹದಲ್ಲೇ ಇರುವ ಮಹಾಮಾಯಿ ಕುಡತೇರಿ ಮಹಾಮಾಯಿ ಹಾಗೂ ವೀರ ವೆಂಕಟೇಶ ದೇವರನ್ನು ಸ್ಮರಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಅಭಿನಂದಿಸುತ್ತಾ, ಈ ವಾಗೇಶ್ವರಿ
ಯಕ್ಷಗಾನ ಮಂಡಳಿಯ ಎಲ್ಲ ಸದಸ್ಯರಿಗೂ ವಂದಿಸುತ್ತಾ ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ಋಣಿಯಾಗಿದ್ದೇನೆ. ನಾನು ಯಕ್ಷಗಾನದ ಅರ್ಥಧಾರಿಯೂ ಅಲ್ಲ, ಕಲಾವಿದನೂ ಅಲ್ಲ, ಆದರೆ ಯಕ್ಷಗಾನದ ದೊಡ್ಡ ಅಭಿಮಾನಿ. ಸಾಧಾರಣ 70 ವರ್ಷಗಳಿಂದ ನಮ್ಮ ಎಲಿಮೆಂಟ್ರಿ ಶಾಲೆಯಿಂದ ಈಗಲೂ ಕೂಡ ಯಕ್ಷಗಾನವನ್ನು ನೋಡುವಂತಹ ಹುಚ್ಚು, ಅದು ಹುಚ್ಚಂತೆ ಹೇಳಬೇಕು. ಹಾಗಾಗಿ ನಾನು ಪ್ರಸ್ತುತ ಬೆಂಗಳೂರಿನಲ್ಲಿದ್ದೇನೆ. ಆದರೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಬರೇ ಒಂದು 3 ನಿಮಿಷ ಮಾತ್ರ ಮಾತಾಡ್ತೇನೆ ಯಕ್ಷಗಾನದ ಬಗ್ಗೆ. ನನಗಿಂತ ಬಲ್ಲವರು ಇಲ್ಲಿ ತುಂಬ ಜನ ಇದ್ದಾರೆ, ಆದರೆ ನಿಮ್ಮ ಮನಸ್ಸಿನಲ್ಲಿರುವುದನ್ನು ನಾನು ಪುನಸ್ಮರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಯಕ್ಷಗಾನ ಕಲೆ ಜಗತ್ತಿನಾದ್ಯಂತ ಇರುವ ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಏಕಮೇವ 1ನೆಯ ಸ್ಥಾನದಲ್ಲಿರುವಂತಹ ವಿರಾಮವಿಲ್ಲದ ದೀರ್ಘಕಾಲಾವಧಿಯ 8 ಗಂಟೆಗಳ ತನಕ ಮನೋರಂಜನೆಯನ್ನು ಕೊಡುವಂತಹ ಒಂದು ಯಕ್ಷಗಾನ ಒಂದು ಪ್ರಭೇದ. ಈ ಸ್ಥಾನ 1ನೇ ಸ್ಥಾನ ಬೇರೆ ಯಾವ ಮನೋರಂಜನಾ ಪ್ರಭೇದಗಳಿಗೂ ಇಲ್ಲ. ಇದು ನನ್ನ ಅನಿಸಿಕೆ. ಮತ್ತೊಂದು ಏನಂದರೆ, ಯಕ್ಷಗಾನದ ಅರ್ಥಧಾರಿ ತನ್ನ ಸ್ಥಳಗ್ರಹಣವನ್ನು ಮಾಡುವ ನಿಮಿಷದಿಂದಲೂ ಅಥವಾ ಯಕ್ಷಗಾನ ಕಲಾವಿದ ರಂಗಸ್ಥಳದ ಮೊದಲನೆಯ ಹೆಜ್ಜೆ ಇಡುವ ಕ್ಷಣದಿಂದಲೂ ಆ ಕಲಾವಿದನಲ್ಲಿ ತಾನು ಮಾಡುವಂಥ ಪಾತ್ರದ ಪರಕಾಯ ಪ್ರವೇಶ ಆಗುತ್ತದೆ. ಕುಳಿತಂಥ ನಮಗೆ ಕೇಳುವಾಗಲೂ ನೋಡುವಾಗಲೂ ನಮ್ಮಲ್ಲಿಯೂ ಒಂದು ಪರಕಾಯ ಪ್ರವೇಶ ಆಗುತ್ತದೆ. ಆದರೆ ನೀವೆಲ್ಲ ನೋಡಿರುವಂತೆ ಸಿನಿಮಾ ಚಿತ್ರೀಕರಣದಲ್ಲಾಗಲಿ, ನಾಟಕದಲ್ಲಾಗಲಿ, ಅಥವಾ ಇನ್ನಿತರ ಧಾರಾವಾಹಿ ಚಿತ್ರೀಕರಣದಲ್ಲಾಗಲಿ ಅಲ್ಲಿಯೂ ಕೂಡ ಪರಕಾಯ ಪ್ರವೇಶ ಇದೆ ಸ್ವಲ್ಪ ಮಟ್ಟಿಗೆ. ಆದರೆ ಅಲ್ಲಿ ಮಾಡುವಂತಹ ಹಾವ, ಅಭಿನಯ, ಮಾತುಗಾರಿಕೆ ಎಲ್ಲವೂ ನಿರ್ದೇಶಕನ ನಿಯಂತ್ರಣಕ್ಕೆ ಒಳಪಟ್ಟು ಅವರು ಮಾಡಬೇಕಾಗುತ್ತದೆ. ಯಾವುದೇ ಒಂದು ವಾಕ್ಯವನ್ನು, ಯಾವುದೇ ಒಂದು ಶಬ್ದವನ್ನು ಬದಲಾಯಿಸುವ ಸ್ಥಿತಿಯಲ್ಲಿಲ್ಲ. ಆದರೆ ಯಕ್ಷಗಾನದಲ್ಲಿ ತಾಳಮದ್ದಲೆಯ ಅರ್ಥಧಾರಿಯಾಗಲಿ, ಯಕ್ಷಗಾನದ ಕಲಾವಿದನಾಗಲಿ ತನ್ನ ಪಾತ್ರವನ್ನು ರಂಗಸ್ಥಳದಲ್ಲಿ ಮಿಂಚಿಸುವಾಗ ಯಾವುದೇ ರೀತಿಯ ಮಾತುಗಳನ್ನು, ಸಂಭಾಷಣೆಗಳನ್ನು, ಯಾವುದೇ ಪುರಾಣ, ಉಪನಿಷತ್ತು, ವೇದಗಳ ಸಾಕ್ಷ್ಯವನ್ನು ಕೊಟ್ಟು ವಾದವನ್ನು ಮಾಡುವಂತಹ ಅವಕಾಶ ಅವನಿಗಿದೆ. ಆದರೆ ಕವಿ ಬರೆದಂತಹ ಯಕ್ಷಗಾನ ಪ್ರಸಂಗ ಭಾಗವತರು ಪದ್ಯರೂಪದಲ್ಲಿ ಹೇಳುವಾಗ ಆ ಕಥಾನಕದ ಚೌಕಟ್ಟಿನೊಳಗೆ ಅವರಿಗೆ ಎಲ್ಲ ಸ್ವಾತಂತ್ರ್ಯವಿರುತ್ತದೆ. ಚೌಕಟ್ಟಿನಿಂದ ಹೊರಗೆ ಹೊರಡುವಂಥದ್ದು ಕೂಡ ಯಕ್ಷಗಾನ ಕಲಾವಿದನಿಗೂ ಇಲ್ಲ. ಈ ರೀತಿಯಲ್ಲಿ ಯಕ್ಷಗಾನ ಬೆಳೆದು ಬಂದಿದೆ, ಇನ್ನಷ್ಟು ಬೆಳೆಯಬೇಕು. ಮತ್ತು 2 ನಿದರ್ಶನಗಳನ್ನು ನನ್ನ ಜೀವನದಲ್ಲಿ ನಾನು ನೋಡಿದಂಥ ಸಾವಿರಾರು ಘಟನೆಗಳಿವೆ. ಅದರಲ್ಲಿ 2 ಮಾತ್ರ ಪ್ರಸ್ತುತಪಡಿಸ್ತೇನೆ. 96ನೇ ಇಸವಿಯಲ್ಲಿ ಇದೇ ಕಾಳಿಕಾಂಬ ದೇವಸ್ಥಾನದಲ್ಲಿ ಒಂದು ತಾಳಮದ್ದಲೆ ಪ್ರಸಂಗ ಇತ್ತು. ಅರ್ಧ ಗಂಟೆ ಮುಂಚಿತವಾಗಿಯೇ ನಾನು ಹೋದವನು. ಹೋಗುವಾಗ ಹೊಲಗಿನ ಆವರಣದಲ್ಲಿ ಸಭಾಂಗಣದ ಬಳಿಕ ಹಳ್ಳಿಯಲ್ಲಿ ನಮ್ಮ ತಲೆಮಾರಿನ ಹಿರಿಯ ಅರ್ಥಧಾರಿಗಳು ಶೇಣಿ ಗೋಪಾಲಕೃಷ್ಣ ಭಟ್ರು, ಕುಂಬಳೆ ಪ್ರಭಾಕರ ಜೋಶಿ ಇವರೆಲ್ಲ ಅಲ್ಲಿ ಉಪಸ್ಥಿತರಿದ್ದರು. ಸಂಯೋಜಕರ ಕರೆ ಬಂತು, ಉಪಹಾರ ಸೇವನೆಗೆ ಒಳಗೆ ಬರಬೇಕು ಅಂತ. ನನಗೆ ಪರಿಚಯಸ್ಥರ ಇರುವುದರಿಂದ ನಾನು ಕೂಡ ಉಪಹಾರಕ್ಕೆ ಕುಳಿತುಕೊಂಡೆ. ನನ್ನ ಪಕ್ಕದಲ್ಲಿ ಕುಂಬಳೆ, ಇನ್ನೊಂದು ಪಕ್ಕದಲ್ಲಿ ಜೋಶಿಯವರಿದ್ದರು, ಎದುರುಗಡೆ ಶೇಣಿ ಕುಳಿತಿದ್ದಾರೆ. ಶೇಣಿಯವರ ಒಡನೆ ನನಗೆ ಸಲುಗೆ ಇಲ್ಲ, ಪರಿಚಯವು ಆಮೇಲೆ ಆದದ್ದು. ನಾನು ಶೇಣಿಯವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಸಾಧಾರಣ 1 ವರ್ಷದ ಕೆಳಗೆ ಮುಂಬಯಿಯ ಷಣ್ಮುಖಾನಂದ ಹಾಲ್ನಲ್ಲಿ ಕೃಷ್ಣ ಸಂಧಾನ ಪ್ರಸಂಗದಲ್ಲಿ ನೀವು ಕೌರವನಾಗಿ ಕೃಷ್ಣನಿಗೆ, ಸಾಮುಗರ ಕೃಷ್ಣನಿಗೆ ಇದೊಂದು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ನೀವು ಕೃಷ್ಣನಾದರೆ ಕೌರವನಿಂದ ಅದೇ ಪ್ರಶ್ನೆ ಬಂದರೆ ನಿಮ್ಮ ಉತ್ತರ ಏನು ಅಂತ ಒಂದು ಜಿಜ್ಞಾಸೆ. ಮಸಾಲೆ ದೋಸೆ ಮತ್ತು ಮೈಸೂರು ಪಾಕ ತಿನ್ನುವಾಗ ಶೇಣಿಯವರು ನಗುತ್ತಾ ಹೇಳಿದರು, ಅದು ಬರೆದಿಡುವಂತಹ ಕಥೆಯಲ್ಲಿ ಬರೆದಿಡುವಂಥ ಒಂದು ವಾಕ್ಯ. ಸ್ವಾಮಿ ಕಾಮತರೆ, ಮಸಾಲೆ ದೋಸೆ ತಿನ್ನುವಾಗ, ಮೈಸೂರು ಪಾಕ್ ತಿನ್ನುವಾಗ ನೀವು ಕೃಷ್ಣ ಮತ್ತು ಕೌರವರನ್ನು ತಂದರೆ ಉತ್ತರ ನನ್ನ ಹತ್ರ ಇದೆ. ಆದರೆ ನಾನು ಪುನಃ ರಂಗಸ್ಥಳದಲ್ಲಿ ಕೃಷ್ಣನಾಗಿರಬೇಕು, ಕೌರವನಾದವ ಅದೇ ಪ್ರಶ್ನೆಯನ್ನು ಕೇಳಬೇಕು, ಆಗ ನನ್ನ ಜ್ಞಾನ ಭಂಡಾರದಿಂದ ನಿಮಗೆ ಸಮರ್ಪಕವಾದ ಉತ್ತರ ಸಿಕ್ಕಿತು, ಬೇಕೋ ಬೇಡವೋ ಅಂತ ಕೇಳಿದರು. ನಮಸ್ಕಾರ ಸ್ವಾಮಿ ಅಂತ ಹೇಳಿದೆ. ಇದು ಯಕ್ಷಗಾನದಲ್ಲಿ ಬರುವಂತಹ ಪರಕಾಯ ಪ್ರವೇಶ. ಅಂದರೆ
ಅವರು ಪರಕಾಯ ಪ್ರವೇಶದಲ್ಲಿ ಆ ಕೃಷ್ಣನಾಗಿಯೋ ತಾಳಮದ್ದಳೆಯಲ್ಲಿ ಕುಳಿತಾಗ ಆ ಪ್ರಶ್ನೆ ಬಂದಾಗ ಅದಕ್ಕೆ ಸಮರ್ಪಕವಾದ ಉತ್ತರ ನಿಮಗೆ ಸಿಗುತ್ತದೆ. ಇಲ್ಲಿ ಮಸಾಲೆ ದೋಸೆ ಎನ್ನುವಾಗ ಬರ್ತದೆ, ಆದರೆ ಅದು ಸರಿಯಲ್ಲ ಅಂತ ಹೇಳಿದವರು ಶೇಣಿಯವರು. ಇದಕ್ಕೆ ನಿದರ್ಶನವಾಗಿ ಇನ್ನೊಂದು ಘಟನೆ, PPC ಕಾಲೇಜು ಉಡುಪಿಯಲ್ಲಿ ಭೀಷ್ಮ ವಿಜಯ ಪ್ರಸಂಗ ಮಧ್ಯಾಹ್ನ 2:30 ಗಂಟೆಗೆ ನಾನು ಹೋಗಿದ್ದೆ. ಶಂಭು ಹೆಗಡೆ ಅವರ ಪಾತ್ರ ಇದೆ ಎಂದು ತಿಳಿದು ನನ್ನ ಕ್ಯಾಮರಾ ಹಿಡಿದುಕೊಂಡು ಹೋಗಿ ಒಂದು ಛಾಯಾಚಿತ್ರ ಮಾಡಬೇಕೆಂದು ಹೋದವನು. ಯಕ್ಷಗಾನ ಪ್ರಾರಂಭವಾಗುವಾಗ ನನ್ನ ಆಸನವನ್ನು ನಾನು ಕಾಯ್ದಿರಿಸಿ ಚೌಕಿಗೆ ಹೋದೆ. ಶಂಭು ಹೆಗಡೆ ಅವರದ್ದು ಸಾಲ್ವ ಎಂದು ಗೊತ್ತಾಯಿತು. ಅವರನ್ನು ನೋಡಿ ನಿಮ್ಮ ನೃತ್ಯ ಭಂಗಿಯಲ್ಲಿ ಒಂದು ಛಾಯಾಗ್ರಹಣ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದೆ. ಆವಾಗ ಅವರದ್ದು ಮುಖವರ್ಣಿಕೆ ಬರೋದು ಆ ಅಟ್ಟೆ ಕಿರೀಟವನ್ನು ಕಟ್ಟುತ್ತಾ ಇದ್ದರು ಸಹಾಯಕರು. ಹತ್ತಿರದಲ್ಲಿರುವ ಗಡಿಯಾರವನ್ನು ನೋಡಿದರು. ಸಾಧಾರಣ 30 ನಿಮಿಷ ಬಿಟ್ಟು ಬನ್ನಿ, ನಾನು ತಯಾರಾಗ್ತೇನೆ ಅಂತ ಹೇಳಿದರು. ನಾನು ಪುನಃ ಸಭಾಂಗಣಕ್ಕೆ ಬಂದು 30 ನಿಮಿಷದ ನಂತರ ಪುನಃ ಹೋದೆ. ಅಲ್ಲಿ ಫ್ಯಾನ್ ಇಲ್ಲದಿರುವುದರಿಂದ ಚೌಕಿಯಲ್ಲಿ ಯಾರೋ ಸಹಾಯಕರು ಗಾಳಿ ಹಾಕ್ತಾಯಿದ್ದರು. ಶಂಭು ಹೆಗಡೆ ಟೀ ಕುಡಿತಾ ಇದ್ದಾರೆ. ಸ್ವಾಮಿ, ಈಗ ಒಂದು ಪೋಸ್ ಕೊಟ್ಟರೆ ನಾನು ಒಂದು ಫೋಟೋ ಹೊಡಿತೇನೆ ಅಂತ ಹೇಳಿದೆ. ಆವಾಗ ಶಂಭು ಹೆಗಡೆ ಹೇಳಿದ ಮಾತು ಶೇಣಿಯವರು ಹಾಗೇನೆ ಬರೆದಿಡಬೇಕಂಥದ್ದು ಆ ವಾಕ್ಯ. ಈಗ ಸರಿಯಲ್ಲ, ರಂಗಸ್ಥಳದಲ್ಲಿ ಅಂಬೆ ಬಂದಿದ್ದಾಳೆ, ಇನ್ನೊಂದು 4 ಪದ್ಯಗಳಾದ ನಂತರ ನಾನು ಕುಣಿದು ಬಂದ ನಂತರ ನೀವು ಫೋಟೋ ಹೊಡೆಯಿರಿ ಅಂತ ಹೇಳಿದರು. ನಮ್ಮ ಫೋಟೋಜೆನಿಕ್ ಮೈಂಡಿಂದ ನಾನು ಹೇಳಿದೆ, ಸ್ವಾಮಿ ನೀವು ಕುಣಿದು ಬರುವಾಗ ಮುಖದಲ್ಲಿ ಬೆವರು ಬರುವುದಿಲ್ಲವೇ, ಈಗಲೇ ತೆಗೆಯುವುದು ಒಳ್ಳೆಯದಲ್ವಾ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ನಿಮಗೆ ಫೋಟೋ ಬೇಕಾದದ್ದು ಶಂಭು ಹೆಗಡೆಯದ್ದೋ ಸಾಲ್ವನದ್ದೋ? ಈಗ ನಾನು ಶಂಭು ಹೆಗಡೆ ಚಾ ಕುಡಿಯುತ್ತಾ ಇದ್ದೇನೆ, ನಾನು ಅರ್ಧ ಗಂಟೆ ಕುಣಿದು ಬರುವಾಗ ನಾನು ಸಾಲ್ವನಾಗಿರುತ್ತೇನೆ, ನಿಮಗೆ ಯಾವ ಫೋಟೋ ಬೇಕು ಅಂತ ಹೇಳಿದ್ರು. ನಾನು ಪುನಃ ಬರ್ತೇನೆ ಸ್ವಾಮಿ, ನನಗೆ ಸಾಲ್ವನ ಫೋಟೋ ಬೇಕು ಅಂತ ಅವರ ಛಾಯಾಗ್ರಹಣವನ್ನು ಮಾಡಿದವನು. ಹೀಗೆ ಯಕ್ಷಗಾನ ಎಷ್ಟು ತಿಳಿದರೂ ಎಷ್ಟು ನೋಡಿದರೂ ಅದು ಸಾಲದು. ಯಾಕಂತೇಳಿದರೆ ಬಾಕಿ ಎಲ್ಲ ಮನೋರಂಜನಾ ಕಾರ್ಯಕ್ರಮದಂತೆ ಯಕ್ಷಗಾನ ಅಲ್ಲ. ನನ್ನ ವಯಸ್ಸಿನಲ್ಲಿ ನಾನು ಕಡಿಮೆ ಎಂದಲೂ ಒಂದು 150 ರಾವಣವಧೆಯನ್ನು ನೋಡಿದ್ದೇನೆ, 150 ಅಥವಾ 200ಕ್ಕೂ ಮಿಕ್ಕ ಕೃಷ್ಣನಂದಾನವನ್ನು ನೋಡಿದ್ದೇನೆ. ಆದರೆ ಪುನಃ ಬರುವಂಥ ಅದೇ ಪ್ರಸಂಗವಾದರೂ ಕೂಡ ಅದು ಹಿಂದಿನದಕ್ಕಿಂತ ವಿಭಿನ್ನವಾಗಿರುತ್ತದೆ. ಅದು ಯಕ್ಷಗಾನದ ತಿರುಳು. ಬಾಕಿ ಯಾವ ಮನೋರಂಜನಾ ಕಲೆಯಲ್ಲಿ ಕೂಡ ಈ ಥರದ ತಿರುಳು ಇಲ್ಲ. ಹಾಗಾಗಿ ಈಗಲೂ ಯಕ್ಷಗಾನ ಬದುಕಿದೆ. ಇನ್ನು 1000 ವರ್ಷವೂ ಕೂಡ ಅದು ಬದುಕುವಂತಹ ತಿರುಳನ್ನು ಒಳಗೊಂಡಂತಹ ಯಕ್ಷಗಾನ. ಹೀಗೆ ಹೇಳೋದಕ್ಕೆ ಹೋದರೆ ತುಂಬ ನನ್ನ ಜ್ಞಾನ ಭಂಡಾರದಲ್ಲಿ ಇದೆ. ಅದರ ಸಮಯಾವಕಾಶದಿಂದ ನಾನು ಇಲ್ಲಿಗೆ ನಿಲ್ಲಿಸುತ್ತೇನೆ. ಕೊನೆಯದಾಗಿ, ತಪ್ಪು ಅಂತಲ್ಲ, ನನ್ನ ಹೆಸರು KV ಕಾಮತ್ ಅಲ್ಲ, HV ಕಾಮತ್. ನಮ್ಮ ಕಾಲೇಜಿನಲ್ಲಿ ನನಗಿಂತ 1 ವರ್ಷ ಹಿರಿಯರಾದ KV ಕಾಮತ್ತರು ಜಾಗತಿಕ ಪ್ರಸಿದ್ಧಿಯನ್ನು ಒಂದು ICICI ಬ್ಯಾಂಕ್ ಚೇರ್ಮನ್ ಆಗಿದ್ದಾರೆ. ನಮ್ಮ KRSC ಕೂಡ. ನಾನು ಹಾಲಾಡಿ ವೆಂಕಟೇಶ್ ಕಾಮತ್, HV ಕಾಮತ್, ಅದನ್ನು ತಿದ್ದಿಕೊಳ್ಳಿ. ಇನ್ನೊಮ್ಮೆ ನಾನು ಡಿಸೆಂಬರ್ 2-3 ತಿಂಗಳಿಗೆ ಮಂಗಳೂರು ಪ್ರವಾಸ ಮಾಡ್ತಾ ಇರ್ತೇನೆ. ಈಗ ಕರೋನಾದ ಸಮಯದಿಂದ ನಾನು 2 ವರ್ಷ ಬಂದಿರಲಿಲ್ಲ. ಹಾಗಾಗಿ ಶ್ರೀಯುತರು ಕೇಳಿದ ಹಾಗೆ ನನ್ನಲ್ಲಿ 40 ವರ್ಷದ ಹಿಂದಿನ ಟೇಪ್ಗಳನ್ನು ನಾನು ಅದನ್ನು CD ಕನ್ವರ್ಟ್ ಮಾಡಿ CDಯಿಂದ DVDಗೆ ಮಾಡಿ ಇಟ್ಟುಕೊಂಡಂತಹ ತಾಳಮದ್ದಳೆಗಳು ಇದ್ದಾವೆ. ಅವರಿಗೊಂದು CD ಕೊಡ್ತೇನೆ, DVD ಕೊಡ್ತೇನೆ ಅಂತ ಹೇಳಿದ್ದೇನೆ. ಅದು ನನ್ನ ಯಕ್ಷಗಾನದ ಆರಾಧ್ಯ ದೈವ ಎಂದು ಪರಿಗಣಿಸಿದಂಥ ಶೇಣಿ ಗೋಪಾಲಕೃಷ್ಣ ಭಟ್ಟರ 104 ತಾಳಮದ್ದಳೆಗಳು ಒಂದು DVDಯಲ್ಲಿ ಸಂಗ್ರಹ ಮಾಡಿ ಇಟ್ಟುಕೊಂಡಿದ್ದೇನೆ. ಅದನ್ನು ಅವರಿಗೆ ಬರುವ ಡಿಸೆಂಬರ್ನಲ್ಲಿ ಬಂದಾಗ ಕೊಡ್ತೇನೆ. ಶೇಣಿಯವರ ಅರ್ಥಗಾರಿಕೆ, ಅವರ ವಿದ್ವತ್ತು, ಅವರ ಹತ್ರ ನಾವು ಸರಳವಾಗಿ ಸಲುಗೆಯಿಂದ ನನಗೆ ಇರಲಿಕ್ಕೆ ಆಗಲಿಲ್ಲ. ಯಾಕಂತೇಳಿದರೆ ಎಲ್ಲಿಯಾದರೂ ಮಾತಾಡಲಿಕ್ಕೆ ಹೋದರೆ ಮಾತಿನಲ್ಲಿ ಸಿಕ್ಕಿಸಿ ಹಾಕಿ ನಮ್ಮ ಎಲ್ಲಾದರೂ ಹೆದರಿಸ್ತಾರಂತ. ಹಾಗಂತ ಕುಂಬಳೆ ಪ್ರಭಾಕರ್ ಜೋಶಿಯವರು ನನ್ನ ತುಂಬ ಗಳಸ್ಯ ಕಂಠಸ್ಯ ಮಿತ್ರರು. ಶೇಣಿಯವರು ಅಂತ ಹೇಳಿದ್ಕೊಳ್ಳಿ, ಯಕ್ಷಗಾನದಲ್ಲಿ ಅರ್ಥಧಾರೆಗಳು ಹೆದರಿದ ಹಾಗೆ ನಾವು ಕೂಡ ಹೆದರುವಂತಹ ಸನ್ನಿವೇಶ, ಅವರ ವ್ಯಕ್ತಿತ್ವವೇ ಆಗದು. ಹಾಗಾಗಿ ಇವತ್ತು ಅವರು ನಮ್ಮೊಡನೆಗಿಲ್ಲ, ಮೋಕ್ಷಕ್ಕೆ ಸೇರಿದ್ದಾರೆ. ಅವರಿಗೂ ಸನ್ಮಂಗಳವನ್ನು ಕೋರಿ ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ. ವೆಂಕಟೇಶ್ ಕಾಮತ್ ಅವರೇ, ನಿಮ್ಮ ಅನುಭವದ ಮಾತುಗಳು ನಮಗೆ ಖಂಡಿತವಾಗಿಯೂ ಮನಸ್ಸಿಗೆ ಭಾಳಷ್ಟು ನಾಟಿವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಿಂದಿನ ತಲೆಮಾರಿನ ಒಂದು ಯಕ್ಷಗಾನದ ಒಂದು ತುಣುಕುಗಳನ್ನು ಹೇಳುವ ಮೂಲಕವಾಗಿ ಆ ಸಂದರ್ಭದಲ್ಲಿ ಯಕ್ಷಗಾನ ಹೇಗಿತ್ತು, ಆ ಕಲಾವಿದರು ಯಾವ ರೀತಿ ಯಕ್ಷಗಾನವನ್ನು ಆಸ್ವಾದಿಸ್ತಿದ್ರು ಎನ್ನುವಂಥದ್ದನ್ನು ನಮಗೆ ನಿರೂಪಿಸಿಕೊಟ್ಟಿದ್ದೀರಿ. ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಇವತ್ತಿನ ಮತ್ತೋರ್ವ ಅತಿಥಿ ಶ್ರೀಯುತ ಆನಂದ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಭಗವದ್ಭಕ್ತರೇ ಮತ್ತು ಯಕ್ಷಗಾನ ಅಭಿಮಾನಿಗಳೇ, ಯಾಕಂದರೆ ಇದು ಧರ್ಮಕ್ಷೇತ್ರವೂ ಆಗಿದ್ದರಿಂದ ದೇವರ ಸನ್ನಿಧಿಯಲ್ಲಿ ಇರೋರೆಲ್ಲ ಭಗವದ್ಭಕ್ತರೇ,
ಸಂಜಯ್ ಕುಮಾರ್ ನಾನು ಪರಿಚಯಿಸ್ತಾ ನನ್ನನ್ನು ಅತಿಥಿ ಅಂತ ಹೇಳಿದರು. ನಿಜವಾಗಿ ನಾನು ಅತಿಥಿ ಅಲ್ಲ, ಯಾಕಂದರೆ ನಾನು ಕೆಲವು ವರ್ಷಗಳ ಹಿಂದೆ ಇಲ್ಲಿಗೆ ನಿರಂತರವಾಗಿ ಬರ್ತಾ ಇದ್ದೆ. ವಾರದ ಊಟ ತಾಳಮದ್ದಳೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಮತ್ತು ನವರಾತ್ರಿಗೆ ಇಲ್ಲಿ ಆಟ ಆಗುವಾಗ ಆಟದಲ್ಲೂ ಭಾಗವಹಿಸ್ತಿದ್ದೆ ನಾನು. ನಾನು KSRTCಯಲ್ಲಿ ಡ್ರೈವರು, ಈಗ ರಿಟೈರ್ಡ್ ಆಗಿದೆ. ಆ ಹೊತ್ತಿನಲ್ಲಿ KSRTCಯಲ್ಲಿ ಒಂದು ಯಕ್ಷಗಾನ ತಂಡ ಇತ್ತು, ಅದರಲ್ಲಿ ನಾನು ಒಬ್ಬ. ಅಲ್ಲಿ ಪ್ರತಿ ಶನಿವಾರ ಮಧ್ಯಾಹ್ನ ನಂತರ ತಾಳಮದ್ದಳೆ ನಡೀತಾ ಇತ್ತು. ಆವಾಗ ನಮ್ಮ ಮಂಗಳೂರು ಪರಿಸರದ ಕೆಲವೆಲ್ಲ ಕಲಾವಿದರಲ್ಲಿ ಬರ್ತಾಯಿದ್ರು. ನವನೀತ್ ಶೆಟ್ಟರು, ಭೋಜಾಚಾರ್ಯರು, ದಾಮೋದರಾಚಾರ್ಯರು, ನಾಗೇಶ್ ಪ್ರಭುಗಳು, ಇವರೆಲ್ಲ ಬರ್ತಾಯಿದ್ರು. ನಾಗೇಶ್ ಪ್ರಭುಗಳು ಈಗಲೂ ಸಿಕ್ಕಿದ್ರು ಇರ್ದಾನೆ ಇವರೆಲ್ಲ ಬರ್ಬುಜಾರ ನನ್ನ ಗದರಿಸುವ ರೀತಿಯಲ್ಲಿ ಕೇಳ್ತಾರೆ. ಹಾಗೆ ನಾನು ಮೊದಲಿಂದಲೂ ಇಲ್ಲಿ ಬರ್ತಾ ಇದ್ದವನಾದ್ದರಿಂದ ನಾನು ಅತಿಥಿ ಅಲ್ಲ. ಮತ್ತು ಹರಿಶ್ಚಂದ್ರ ನಾಯಕರ ಬಗ್ಗೆ ನೀವು ಮಾತಾಡ್ತಾ ಹೇಳಿದರೆ ಅವರು ಯಕ್ಷಗಾನದ ಕಲಾವಿದ ಅಂತ. ನಾನು ಅವರನ್ನು ಕಲಾವಿದ ಅಂತ ಹೇಳೋದಿಲ್ಲ, ಅವರು ಯಕ್ಷ ಸೇವಕ. ಅವರಿಗೆ ಈ ಹಿಂದೆ ಕೆಲವು ಕಡೆ ಸನ್ಮಾನ ಆಗಿದೆ. ಯಕ್ಷ ಸೇವಕ ಎಂಬ ನೆಲೆಯಲ್ಲಿ ಅವರಿಗೆ ಯಕ್ಷಗಾನ ಸನ್ಮಾನ ತಂದಿದೆ. ಅದಕ್ಕೆ ಅವರಿಗೆ ಸಂಬಂಧಪಟ್ಟ ಒಂದು ವಿಷಯ ನನಗೆ ನೆನಪಾಗ್ತಾ ಉಂಟು. ನವರಾತ್ರಿಯಲ್ಲಿ ಇಲ್ಲೇ ನಮ್ಮ ವಾಗೀಶ್ವರ ಯಕ್ಷಗಾನ ಸಂಘದ ವತಿಯಿಂದ ಆಟ ಆಗ್ತಾಯಿತ್ತು. ಅವತ್ತು ನವನೀತ್ ಶೆಟ್ಟರು ನನ್ನನ್ನು ಕರೆದಿದ್ದರು. ಪ್ರಸಂಗ ಎಂಥದ್ದು ನನ್ನ ನೆನಪಿಲ್ಲ. ಮೊದಲಿಗೆ ಒಬ್ಬರು ಹಿರಿಯ ಭಾಗವತರು ಬರಬೇಕಿತ್ತು. ಆ ದಿವಸ ಅವರು ಕೈ ಕೊಟ್ಟರು. ನನಗೆ ಬೇರೆ ಯಾರಿಲ್ಲ ಇಲ್ಲಿ, ನೀವು ಸುಧಾರಿಸಿ ಅಂತ ಹೇಳಿದರು. ನನಗೆ ಯಾಕೆ ಅವತ್ತು ರಾತ್ರಿದು ಊಟ ಮಾಡಲಿಲ್ವೋ ಏನೋ ಗೊತ್ತಿಲ್ಲ ನನಗೆ. ಸುಮಾರು ಮಧ್ಯರಾತ್ರಿ ಆಗುವ ಹೊತ್ತಿಗೆ ವಿಪರೀತ ಹಸಿವು. ಹರಿಯಾಣ ಅಂದರೆ ಕೇಳಿದೆ, ಎಂಚಿನ ಮಾಡ ಬಂಜಿಡು ತಡೆ ಉಂಟ್ರಿ ಅಬ್ಜಿ ಬಡವಾಪನು. ಪಾಪ ಪುಣ್ಯಾತ್ಮ ಎಲ್ಲಿ ಅಡಗಿಸಿಟ್ಟಿದ್ರೆ ಗೊತ್ತಿಲ್ಲ. ಒಂದು ಇಷ್ಟು ಸಜ್ಜಿಗೆ ಉಪ್ಪಿಟ್ಟು ಅವಲಕ್ಕಿ ಕಟ್ಟು ತಂದು ನನ್ನ ಕೈಯಲ್ಲಿ ಕೊಟ್ಟರು. ನನಗೆ ಅದು ಆ ಕಾಲಕ್ಕೆ ಅದು ಆ ಹೊತ್ತಿಗೆ ಅವರು ಕೊಟ್ಟದ್ದನ್ನು ಒಂದು ಅಮೃತ ಸಿಕ್ಕಿದ ಹಾಗಾಯಿತು ನನಗೆ. ಆ ನಂತರ ಬೆಳಗಿನವರೆಗೂ ನಾವು ಕಾರ್ಯಕ್ರಮ ಮುಗಿಸಿದ್ದೇವೆ. ನಾವು ಅಂಥದ್ದೇ ಪ್ರಕರಣಗಳು ಹರಿಯಣ್ಣನ ಜೊತೆಯಲ್ಲಿ ನಾವು ಬಹಳಷ್ಟು ಕೊಂಡಿದ್ದೇವೆ. ಯಾಕಂದರೆ ಅವರನ್ನು ಯಕ್ಷ ಸೇವಕ ಅಂತ ಕರೆದದ್ದು ಅವರು ಯಕ್ಷಗಾನ ಮಾಡಲಿಕ್ಕೆ ಅರ್ಥಧಾರಿಯಾಗಿ ಬರಬೇಕು ಅಂತ ಅಲ್ಲ, ಅಥವಾ ಹಿಮ್ಮೇಳವಾದಕರಿಗೂ ಅಲ್ಲ. ಅವರನ್ನು ಅಲ್ಲಿ ಇದ್ದಾರೆ ಅಂತಾದರೆ ಯಕ್ಷಗಾನ ನಡೀತದೆ ಅನ್ನೋದು ಸ್ಪಷ್ಟ ನಮಗೆ. ಅದು ಶ್ರುತಿ ಬಾರಿಸೋದು ಆಗಿರೋದು, ಚಂಡೆಮದ್ದಳೆ ಅಲ್ಲಿ ಬೇಕಾದಂಥ ಸಲಕರಣೆಗಳನ್ನು ತಂದೊಪ್ಪಿಸೋದು, ಅವರು ಇದ್ದರೆ ಒಂದು ಎಲ್ಲ ಕಾರ್ಯವೂ ಆಗ್ತದೆ ಅನ್ನೋದು ನಮಗೆ ಸಂತೋಷ. ಹಾಗೆ ಹರಿಯಣ್ಣನ ಬಗ್ಗೆ ಇನ್ನೂ ಹೇಳೋದಕ್ಕೂ ತುಂಬ ಉಂಟು. ಯಾಕಂದರೆ ಅವರ ಅಪ್ಪ ನನ್ನಪ್ಪನಿಗೆ ಗುರುಗಳು. ನನ್ನಪ್ಪನೂ ಇದೆ ಸಣ್ಣ ತಾಳಮದ್ದಲೆಲ್ಲ ಅರ್ಥ ಹೇಳ್ತಾಯಿದ್ರು. ಅವರಿಗೆ ಹರಿಯಣ್ಣನಪ್ಪ ಜಿನ್ನಪ್ಪ ನಾಯಕರು ಗುರುಗಳಂತೆ. ನಾನು ನೋಡಲಿಲ್ಲ, ಅವರನ್ನು ನೋಡಿದಷ್ಟೇ. ಅವ್ರದ್ದು ಹೆಚ್ಚು ಅಷ್ಟು ಪರಿಚಯ ಇರಲಿಲ್ಲ ನನಗೆ. ನಮ್ಮ ಊರಲ್ಲಿ ಒಂದು ದಿವಸ ಒಬ್ಬರು ಬಂಟರ ಮನೆಯಲ್ಲಿ ತಾಳಮದ್ದಲೆ ಆಗಿತ್ತು. ಅಲ್ಲಿಗೆ ಅವರು ಬಂದಿದ್ದರು. ನಾನು ನೋಡಿದ್ದವರನ್ನು ಅಲ್ಲೇ. ಆಮೇಲೆ ಇಲ್ಲಿ ಕೋಟೆಗಾರಲ್ಲಿ ಒಂದು ಮಾಡಿ ಮನೆ ಅಂದರೆ ಮುಳ್ಳಿನ ಮನೆ. ಅದು ವಿಶ್ವಭಾರತಿ ಯಕ್ಷಗಾನ ಸಂಘ ಅಂತ ಇದ್ದದ್ದು ಅಲ್ಲಿ ಪ್ರತಿ ವಾರ ಯಕ್ಷಗಾನ ನಡೀತಾ ಇತ್ತಂತೆ. ನಾನು ಅಲ್ಲಿ ಆವಾಗ ಗೊತ್ತಿರಲಿಲ್ಲ ನನಗೆ. ಇನ್ನೊಂದು ವಿಷಯ ಏನಂದರೆ, ನಾನು ಅತಿಥಿ ಅಲ್ಲ ಎನ್ನುವುದಕ್ಕೆ ಈ ವಾಗೀಶ್ವರ ಯಕ್ಷಗಾನ ಸಂಘದ ಆಟದಲ್ಲೇ ನಾನು ಮಾಂಬಾಡಿಯವರ ನನಗೆ ಪರಿಚಯ ಆದದ್ದು. ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಬೆಳಗಿನವರೆಗೂ ಚಂಡೆ ಬಾರಿಸಿದರು. ಬೆಳಗ್ಗೆ ನಾನು ಹೇಳಿದೆ ಓಕೆಯಲ್ಲಿ, ಸ್ವಾಮಿ ನಿಮ್ಮದು ಕ್ಲಾಸ್ ಎಲ್ಲಿ ಆಗ್ತಾ ಉಂಟು? ಯಾಕೆ? ನಿಮ್ಮ ಕ್ಲಾಸಿಗೆ ಬರ್ತೇನೆ ನಾನು. ಇರೇದಾಯ ಮಾರ್ಯಾರೆ ಕ್ಲಾಸ್ ಬೋರ್ಡು ಇನ್ನ ಕ್ಲಾಸ್ ಒಲ್ಲ ಹಾಕೊಂಡು ಬರ್ಪೆ ಅಂತ ಹೇಳಿದೆ ನಾನು. ಹಾಗೆ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಅವ್ರದ್ದು ಕ್ಲಾಸ್ ವಾರಕ್ಕೊಂದು ಕ್ಲಾಸ್ ಆಗ್ತಾಯಿತ್ತು. ಅಲ್ಲಿ ಹೋಗಿ ನಾವು ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ, ಆದರೂ ಸ್ವಲ್ಪ ಸಮಯ ಅವರಲ್ಲಿ ಕ್ಲಾಸ್ ಅಭ್ಯಾಸ ಮಾಡಿದ್ದೀನಿ ನಾನು. ಮತ್ತು ಹರಿಯಣ್ಣಂದು ಹೇಳಿದರು ನಾನು ಬಡವ ಅಂತ. ಅವರು ಬಡವ ಅಂತ ಹೇಳಿದ್ರು ಅವರ ದೊಡ್ಡ ಗುಣ ಅದು. ಆದರೆ ನಾನು ಹೇಳ್ತೇನೆ ಹರಿಯಣ್ಣ ನಿಜವಾಗಲೂ ಬಡವ ಅಲ್ಲ. ಅವರಲ್ಲಿ ಹೃದಯ ಸಂಪತ್ತಿದೆ ಮತ್ತು ಅಮೂಲ್ಯವಂತ 2 ರತ್ನಗಳನ್ನು ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದು ಯಕ್ಷಗಾನಕ್ಕೆ ಅವರು ಕೊಟ್ಟಂಥ ಅಮೋಘವಂತ ಸ್ವತ್ತುಗಳು ಅಂತ ನಾನು ಭಾವಿಸ್ತೇನೆ. ಶ್ರೀಮತಿ ಶೋಭಾ ಪೂಂಜಾರವರು ನಿರ್ಗಮಿಸ್ತಾ ಇದ್ದಾರೆ. ನಮ್ಮ ಪುರುಷೋತ್ತಮ ಪೂಂಜಾರವರ ನಮ್ಮ ಗುರುಗಳ ಪತ್ನಿಯವರು.
ಅವರಿಗೆ ಮನೆಯಲ್ಲಿ ಏನೋ ಅಗತ್ಯ ಕೆಲಸ ಇರ್ಬೋದು, ಆಯಿತು ಹೋಗಿ ನೀವು. ಮತ್ತು ಇಂಥ ವೇದಿಕೆಯಲ್ಲಿ ನಮ್ಮನ್ನು ಅತಿಥಿ ಅಂತ ಈ ರೀತಿಯಲ್ಲಿ ವೇದಿಕೆಗೆ ಕರೆದು ಸನ್ಮಾನ ಮಾಡಿ ಅಲ್ಲ ಗುರುತಿಸಿದ್ದೀರಲ್ಲ, ಇದು ನಿಮ್ಮ ದೊಡ್ಡ ಗುಣ. ಇದಕ್ಕೆ ನಾವು ಉತ್ತರ ಕೊಡಲಿಕ್ಕಿಲ್ಲ. ಇನ್ನೊಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಒಂದು ನನಗೆ ಬಹಳ ಬೇಸರದಲ್ಲಿ ಹೇಳಬೇಕಾಗ್ತದೆ. ಈಗ ಅಲ್ಲಲ್ಲಿ ಯಕ್ಷಗಾನ ಕಾಲಮಿತಿ ಅಂತ ಹೇಳ್ತಾ ಇದ್ದಾರೆ. ಕಾಲಮಿತಿ ಯಕ್ಷಗಾನವೇ ಹೌದು ಅಂತಾದರೆ ಆ ಯಕ್ಷಗಾನದ ಸ್ವರೂಪ ಅದರಲ್ಲಿ ಇರುವುದಿಲ್ಲ. ಪೂರ್ವರಂಗ ಇಲ್ಲದಂಥ ಯಕ್ಷಗಾನ ಎಲ್ಲಿ ಯಾಕೆ? ಬರೀ ಪ್ರಸಂಗ ಮಾತ್ರ ಇದ್ದರೆ ಸಾಕಾಗುವುದಿಲ್ಲ, ಪೂರ್ವರಂಗವೂ ಬೇಕು. ಯಕ್ಷಗಾನಕ್ಕೆ ತಳಪಾಯವೇ ಪೂರ್ವರಂಗ. ಅಂಥ ಪೂರ್ವರಂಗ ಇಲ್ಲದಂಥ ಯಕ್ಷಗಾನವನ್ನು ಕಾಲಮಿತಿ ಎಂಬ ನೆಲೆಯಲ್ಲಿ ಇವರು ಮಾಡ್ತಾ ಹೋದರೆ ನಮಗೆ ಯಾಕೋದು ಸರಿ ಅಂತ ಕನಿಸುವುದಿಲ್ಲ. ಆದ್ದರಿಂದ ಈಗ ನನ್ನನ್ನು ಈಗ ವೇದಿಕೆಗೆ ಬಂದ ಅತಿಥಿಯನ್ನು ನೆಲೆಯಲ್ಲಿ ನೀವೆಲ್ಲ ಗುರುತಿಸಿದ್ದೀರಿ. ಕರೆಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೋರ ಮರ್ದನಂ ದೇವಕಿ ಪ್ರಮಾನಂದಂ ಕೃಷ್ಣ ಮುಂದೆ ಜಗದು. ಶ್ರೀ ಗುರುಭ್ಯೋ ನಮಃ. ಮಹಾತಾಯಿಯ ಸಾನ್ನಿಧ್ಯದಲ್ಲಿ ನಾವು ಮಕ್ಕಳು ಏನೋ ಒಂದು ರೀತಿಯ ವಾಕ್ಯಾರ್ಥ ಗೋಷ್ಠಿ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಸಂಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳ ದರ್ಬಾರ್ನಲ್ಲಿ ನಡೀತಾ ಇದ್ದಂಥ ಭಾರತೀಯ ಸಂಪ್ರದಾಯ, ಆ ಸಂಪ್ರದಾಯದ ಸ್ವರೂಪದ ಸಣ್ಣ ತುಣುಕು ಇವತ್ತು ಆ ಸುಖಾನುಭವವನ್ನು ನಾನಿಲ್ಲಿ ಅನುಭವಿಸಿದ್ದೇನೆ ಅಂತ ಹೇಳ್ತೇನೆ ಬಂಧುಗಳೇ. ಸಾರ್ಥಕ ಆಯಿತು. ವಾಗೀಶ್ವರಿ ಯಕ್ಷಗಾನ ಸಂಘ ನಮ್ಮ ಪೂರ್ವಜರು 2-3 ತಲೆಮಾರಿನ ಹಿಂದೆಯವರು. ನಮಗೆ ನಾಗೇಶ್ವರಗುಡ ತನಕ ಅಥವಾ ನಮ್ಮ ಶ್ರೀನಾಥ್ ತಂದೆಯವರು ಇವರ ತನಕ ಮಾತ್ರ ಗೊತ್ತು. ನಮಗೆ ಹಿಂದೆ ಕೇಳಿದ್ದೆ, ನೋಡಿದೆ. ಮಾಧವಾಚಾರ್ಯರು ಮತ್ತೊಬ್ಬರು ತಾಜ್ ಮಹಲ್ ಕೆಲಸ ಮಾಡುವವರು, ಅವರನ್ನೆಲ್ಲ ನಾನು ನೋಡಿದ್ದೇವೆ ಅಷ್ಟೇ. 40 ವರ್ಷ ತನಕದ ಅನುಭವ. ಆದರೆ 100 ವರ್ಷದ ಹಿಂದೆ ಮಾಡಿದ ಉದ್ದೇಶ ಈ ದೇಶದ ಯಥಾಸ್ಥಿತಿ ಅದು ಮುಂದಿನ 100 ವರ್ಷದ ತನಕ ಅದು ಹಾಗೆ ಇರಬೇಕಂತೇಳುವ ಸದಾ ಅಪೇಕ್ಷೆ. ಆ ಅಪೇಕ್ಷೆ ಬೇರೇನಲ್ಲ. ಇವತ್ತು ಹರಿಶ್ಚಂದ್ರರು ನಾನಿವತ್ತು ಬಂದದಿದ್ದರೆ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಈಗ ಇನ್ನು ಇಸ್ಕಾನ್ನ ದೀಪಾವಳಿಗೆ ಹೋಗಲಿಕ್ಕಿದೆ. ಸಂಜೆಯವರಿಗೆ ಫೋನ್ ಮಾಡಿದ್ದ, ಹರಿಶ್ಚಂದ್ರರಿಗೆ ಸನ್ಮಾನ ಉಂಟು, ಪ್ರದೀಪರು ಬರ್ತೀರಾ? ತಕ್ಷಣ ಓಡಿ ಬಂದೆ ನಾನು ಮನೆಗೆ. ಇನ್ನು ಹೋಗಿ ಗುರ್ಕೆ ನೀರು ತುಂಬಿಸಬೇಕು. ಯಾಕಂದರೆ ನಾವೆಲ್ಲ ಚಾಕ್ರಿಯವರು, ಸೇವಕ ಅದು ಕನ್ನಡ ಶಬ್ದ. ನಾವೆಲ್ಲ ಚಾಕ್ರಿ, ದೇವರನ್ನ ಚಾಕ್ರಿದಾಗಲು ನಮ್ಮ ತುಳುನಾಡಿನ ಒಳ್ಳೆ ಶಬ್ದ ಅದು. ನಾವು ಚಾಕ್ರಿಯವರಿಗೆ ನಮಗೆ ಅದರಲ್ಲಿ ಮೇಲು ಕೀಳು ಅದೆಲ್ಲ ಬ್ರಿಟಿಷರು ನಮಗೆ ಕೊಟ್ಟ ಕೊಡುಗೆ. ನೀನು ಮೇಲು ಜಾತಿ, ನೀನು ಕೀಳು ಜಾತಿ, ಯಾರು ಯಾವ ಜಾತಿಯೂ ಅಲ್ಲ. ನಾವು ದೇವರ ಮಕ್ಕಳು, ತಾಯಿಯ ಮಕ್ಕಳು. ನಮಗೆ ದೇವರು ಯಾವ ಚಾಕ್ರಿಯನ್ನು ವಹಿಸಿಕೊಟ್ಟಿದ್ದಾರೆ ಆ ಚಾಕ್ರಿಯಲ್ಲಿ ಯಥಾವತ್ತಾಗಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡಲ್ಲಿ, ಅದರ ಜೊತೆಗೆ ನಾವು ರಾಷ್ಟ್ರಮುಖಿಯಾಗಿ ನಮ್ಮ ಬದುಕನ್ನು ಜೋಡಿಸಿದಲ್ಲಿ ನಮ್ಮ ಬದುಕು ಸಾರ್ಥಕ್ಯವನ್ನು ಪಡೀತದೆ. ಆ ಕಾಂಬೋಡಿಯಲ್ಲಿ, ಈ ಕದ್ರಿಯಲ್ಲಿ, ಕಾಂಬೋಡಿಯದಲ್ಲೂ ಹಿಂದೂ ಸಾಮ್ರಾಜ್ಯ ಇತ್ತು. ಇವತ್ತಿಗೂ ಪ್ರಪಂಚದ ಅತಿ ದೊಡ್ಡ ದೇವಸ್ಥಾನದ ಕುರುಹು ಆ ಕಾಂಬೋಡಿಯದಲ್ಲಿ ಇದೆ. ಎಲ್ಲಿಯ ಗಾಂಧಾರ, ಎಲ್ಲಿಯ ಪರಶುರಾಮನ ಈ ತೌಳವ, ಮಲಯಾಳ, ನಾನು ಯಾವಾಗಲೂ ಹೇಳಲಿಕ್ಕಿದೆ, ಮಲಯಾಳ, ತೌಳವ, ಹವ್ಯಕ, ಕೊಂಕಣ, ಮರಾಠ, ವಿದರ್ಭ, ಗಾಂಧಾರ, ಕೇವಲ ಪಶ್ಚಿಮ ಕರಾವಳಿ ವಿಭಾಗ. ಇದೇ ಇವತ್ತಲ್ಲಿ ಧರ್ಮ. ಕಳ್ಕೊಳ್ತಾ ಇದ್ದೇವೆ ನಾವು. ದುಃಖ ಆಗ್ತದೆ. ಕಣ್ಣಲ್ಲಿ ನೀರು ಬಂತು. ಹರಿಶ್ಚಂದ್ರರಿಗೆ ಗೌರವ ಮಾಡುವಾಗ ನಾವೆಲ್ಲ ಸೇರಿ ಸನ್ಮಾನ, ಗೌರವ, ತಾಯಿಯ ಮಡಿಲಲ್ಲಿ ಅವರಿಗೆ ತಾಯಿಯ ಹತ್ತಿರ ಆಶೀರ್ವಾದವನ್ನು ಕೇಳಿಕೊಂಡದ್ದು. ಇಡೀ ವಾಗ್ವೀಶ್ವರಿಯ 100 ವರ್ಷದ ಚರಿತ್ರೆ ಅವರ ಒಬ್ಬರ ಜೀವನಾನುಭವದಲ್ಲಿ ನಮಗೆ ಇಲ್ಲಿ ಅಭಿವ್ಯಕ್ತವಾಗಿದೆ ಅಲ್ವ ಸಂಜಯರೇ? ಅವರ ಒಬ್ಬರ ಜೀವನಾನುಭವದಲ್ಲಿ ನಮಗೆ ಅಭಿವ್ಯಕ್ತವಾಗಿದೆ. ಇಡೀ ಅದು ಚರಿತ್ರೆ, ಬೇರೆ ಏನಲ್ಲ ಅದು. ಆ ಹಿಂದಿನ 100 ವರ್ಷದ ಹಿಂದೇನ ಮಾಡಿದವರು ಅದು ಸಾರ್ಥಕ್ಯವಾಯಿತು. ಇವತ್ತು ನನ್ನನ್ನೇನೋ ಒಂದು ಗೌರವಾಧ್ಯಕ್ಷ ಅಂತ ದೂಡಿದರವರು. ಆದರೆ ಈ ತಾಯಿಯ ಮಡಿಲಲ್ಲಿ ಬಂದು ಯಕ್ಷಗಾನದ ಸೇವೆ ಮಾಡಿದವರಿಗೆ ಯಾವತ್ತೂ ಅಭಿವೃದ್ಧಿಯ ಪಥವನ್ನು, ನಾವೆಲ್ಲ ಮಂಜುನಾಥನ ದೇವರ ಪದತಲದಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಂಡವರು ಬಂದ ನಂತರ ಇಲ್ಲಿ ಶರತ್ತು ನಾವೆಲ್ಲ ಇದ್ದೇವೆ, ನಾವು ಶ್ರೀನಾಥ ನಾವೆಲ್ಲ ಇದ್ದೇವೆ. ಇಲ್ಲಿ ದೇವರು ನಮಗೆ ಎಂದು ಕಡಿಮೆ ಮಾಡೋದಿಲ್ಲ, ಮೇಲೆ ತೆಗೆದುಕೊಂಡು ಹೋಗ್ತಾರೆ. ಶ್ರೀಮಂತಿಗೆ ಅಂತ ಹೇಳೋದು ಪಣಟ್ಟತ್ತು. ನಾವು ಲಕ್ಷ್ಮಿ ಅಂದರೆ ಅದು ಕೇವಲ ದುಡ್ಡು ಅಂತ ಅಲ್ವಾ ಕಿಶೋರ್ ಶೆಟ್ಟರೆ? ಅದು ದುಡ್ಡು ಅಂತ ಹೇಳೋದು ಸುಳ್ಳು. ಅಷ್ಟಲಕ್ಷ್ಮಿ, ಎಲ್ಲ ರೀತಿಯ ಜ್ಞಾನ ಸಂಪತ್ತಿನಿಂದ ದೊಡ್ಡದಾದಂಥ ಲಕ್ಷ್ಮಿಯ ಅನುಗ್ರಹ ಮನುಷ್ಯನಿಗೆ ಬೇರೆ ಯಾವುದೂ ಅಲ್ಲ. ಆ ಜ್ಞಾನ ಸಂಪತ್ತು ನಿಮಗೆ ಕೊಟ್ಟಿದ್ದಾರೆ ಹರಿಶ್ಚಂದ್ರರೇ. ಆ ಯಕ್ಷಗಾನದ ಸೊಬಗು ನೋಡಿ. ಇವತ್ತು ನಿಮಗೆ ಕಾಮತರು ಮಾತನಾಡುವಾಗ ಅವರು ಮನೆಯಲ್ಲಿ ಕೊಂಕಣಿ ಮಾತಾಡೋದು ಅಂತ ಅನ್ನಿಸ್ತದೆ ನಮಗೆ. ಹಾಲಾಡಿ ಅವರಂತ ಕೇಳಿದೆ ನಾನು ಆಚೆ ಬದಿಯವನ್ನೇ. ಆ ಹಾಲಾಡಿಯ ಅಲ್ಲಿಯ ಕುಂದಾಪುರದ ಹೌದೆ ಮಾರರೆ ಎಷ್ಟು ಚೆಂದ ಮಾತಾಡ್ತೀರಿ ಅಂತ ಹೇಳ್ಕೊಂಡು ಅವರು ಅಲ್ಲಿ ಮನೇಲಿ ಮಾತಾಡೋದು ಅಂತ ಅನ್ನಿಸ್ತದ.
ಎಷ್ಟು ಶುದ್ಧವಾದಂಥ ಸ್ಪಷ್ಟವಾದಂಥ ವ್ಯಾಕರಣಬದ್ಧವಾದಂಥ ಕನ್ನಡದಲ್ಲಿ ಯಕ್ಷಗಾನದ ಸುಖಾನುಭವವನ್ನು ನಮಗೆ ಅವರು ತಂದುಕೊಟ್ರು. ಸುಖಾನುಭವ ಅದು ಶ್ರೇಣಿಯೋ ಸಾಮುಗರೋ ಅಥವಾ ಶಂಭು ಹೆಗಡೆಯವರೋ ಅದು ಯಾರೇ ಇಲ್ಲಿ ತೆಂಕು ಬಡಗು ಬಡಗುನ ಪ್ರಶ್ನೆ ಇಲ್ಲ, ಇರಲಿ, ತೊಂದರೆ ಇಲ್ಲ. ಇದರ ಬಗ್ಗೆ ನಾನು ಹೆಚ್ಚು ವಿಮರ್ಶೆ ಮಾಡೋದಿಲ್ಲ. ಇವತ್ತು ಒಂದು ರೀತಿಯ ವಿಪ್ಲವಗಳ ಕಾಲಘಟ್ಟ. ಈ ವಿಪ್ಲವಗಳ ಕಾಲಘಟ್ಟದಲ್ಲಿ ಕಾಡ್ಗಿಚ್ಚಿನ ಭೋಪಾಲ್ನಲ್ಲಿ ಗ್ಯಾಸ್ ದುರಂತ ಆದಾಗ ಸಹಿತವಾಗಿ ನಿತ್ಯ ಅಗ್ನಿಹೋತ್ರ ಮಾಡ್ತಿರುವ ಮನೆಯೊಳಗೆ ಅವರಿಗೆ ಏನೂ ಆಘಾತ ಆಗಲಿಲ್ಲಂತೆ. ಹಾಗೆ ಇವತ್ತು ಇಡೀ ಪ್ರಪಂಚದಲ್ಲಿ ವಿಪ್ಲವಗಳಾದಾಗ ಅಣುಬಾಂಬ್ ಹಾಕಿದರೂ ಸಹಿತವಾಗಿ ಈ ತರಹದ ವಾಕ್ಯಾರ್ಥ ಗೋಷ್ಠಿ ಯಕ್ಷಗಾನ ಎನ್ನುವಂಥ ಈ ಸಚ್ಚಿಂತನೆ ಇದು ಮಂಥನ ಮಾಡುವಂಥ ಪ್ರಕ್ರಿಯೆ. ಇದು ಮಂಥನ ನಮ್ಮನ್ನೇ ನಾವು ಇಲ್ಲಿ ಇದ್ರ ಜೊತೆಗೆ ಜೋಡಿಸ್ಕೊಳ್ತೇವೆ. ಕಾಮತರು ಮಾತಾಡುವಾಗ ಜೋಡಿಸ್ಕೊಳ್ತೇವೆ. ಶ್ರೀಯುತರು ನಾನು ಡ್ರೈವರ್ ಆದೀತಾರೆ. ಸ್ವಾಮಿಯ ಡ್ರೈವರ್ ಎಂದರೇನು? ಕೃಷ್ಣನು ಡ್ರೈವರ್ ಆಗಿದ್ದವನೇ, ಪ್ರಶ್ನೆ ಇಲ್ಲ ಅದರಲ್ಲಿ. ನಮಗೆ ಈ ಸ್ತರಗಳ ಒಂದು ರೀತಿಯ ಭ್ರಮೆ ಉಂಟಲ್ಲ, ಅದನ್ನು ನಾವು ಬೀಳಬೇಕು. ಶ್ರಮಜೀವನದಿಂದ ಬದುಕನ್ನು ನಾವು ಕಟ್ಟಿಕೊಳ್ಬೇಕು. ಅದರ ಜೊತೆಗೆ ಸತ್ಯ ಮಾರ್ಗ ತಡೆಯಲ್ಲಿ ನಮ್ಮ ದೈವವೂ ಆಗಲಿ ನಮ್ಮ ದೇವರು ಆಗಲಿ ಈ ಥರದ ನೆಲೆಯಲ್ಲಿ ನಮಗೆ ಬದುಕನ್ನು ಕೊಡುವಂಥದ್ದು. ಬಹುಶಃ ಈ ದೃಷ್ಟಿಯಲ್ಲಿ ಈ ವಿಪ್ಲವಗಳ ವ್ಯವಸ್ಥೆಗಳಲ್ಲಿ ಇಂತಹ ಚಿಂತನೆ ಆದರೆ ನಮಗೆ ಯಾವ ರೀತಿಯ ದುಷ್ಪರಿಣಾಮವು ನಮ್ಮ ಜೀವನದಲ್ಲಿ ಬರುವುದಿಲ್ಲ, ನಮ್ಮ ಬದುಕಿನಲ್ಲಿ ಬರುವುದಿಲ್ಲ. ಹಾಗಂತ ಕೃಷ್ಣ ಪರಮಾತ್ಮನ ಯಕ್ಷಗಾನದ ಚಿಂತನೆ ಮಾಡೋದೇನು? ಧರ್ಮ ಕಾರ್ಯ ಧರ್ಮ ರಕ್ಷಣೆಗೋಸ್ಕರ ಎಲ್ಲೆಲ್ಲಿ ಯಾವ ರೀತಿಯ ಸಾತ್ವಿಕವಾದಂಥ ಖಡ್ಗವನ್ನು ಹಿಡಿಬೇಕು. ನಾನು ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಸಾತ್ವಿಕವಾದ ಖಡ್ಗವನ್ನು ಹಿಡಿಬೇಕು, ಅಲ್ಲಿ ಹಿಡಿಲೇಬೇಕು ನಾವು, ಅಲ್ವ ಅಮ್ಮ? ಖಂಡಿತ ಅದು ತಾಯಿ ನಮ್ಮಲ್ಲಿ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು, ಇವತ್ತು ನಮ್ಮ ಮಕ್ಕಳ ಬದುಕಿನಲ್ಲಿ ಮೌಲ್ಯ ಶಿಕ್ಷಣದ ಕೊರತೆ, ಅದು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದು ಬಹುಶಃ ನಾವು ಅದು ಹೊರತಾಗಿದೆ, ಹೊರತಾಗಿದೆ. ಕೇವಲ ಅಂಕ ಗಳಿಸುವಂಥದ್ದು ನಾನು ಯಾವತ್ತೂ ಹೇಳುವಂಥದ್ದು. ಅದನ್ನು ಬದಿಗಿಟ್ಟಿದ್ದೇವೆ. ನಾವೆಲ್ಲ ಶಾಲೆಗೆ ಹೋದದ್ದು, ನಾವು ಆಂಗ್ಲ ಮಾಧ್ಯಮ, ಕನ್ನಡ ಮಾಧ್ಯಮ, CBSE, ICSE ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಶಾಲೆಗೆ ಹೋದವರು. ನಮಗೆ ದೇವರು ಇವತ್ತು ಏನೂ ಕಡಿಮೆ ಮಾಡಲಿಲ್ಲ. ಪೂಜ್ಯ ಹೆಗಡೆಯವರು, ವೀರೇಂದ್ರ ಹೆಗಡೆಯವರು ಸಹಿತ ಇದೇ BM ಹೈಸ್ಕೂಲ್ ಇಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋದವರು. ಇವತ್ತು ಯಾವ ಸ್ತರದಲ್ಲಿದ್ದಾರೆ ನೋಡಿ, ಜ್ಞಾನದಿಂದ ಹಿಡಿದು ಎಲ್ಲದರಲ್ಲೂ. ನಾವು ಬದುಕನ್ನು ನಮ್ಮ ಮಾತೃ ಸಂಸ್ಕೃತಿಯಲ್ಲಿ ಕಟ್ಟಿಕೊಂಡವರು. ಇವತ್ತು ಗುರ್ಕೆ ಜಿಂಜಾಪನ ಪರ್ಬ ಇವತ್ತು ನೀರು ತುಂಬಿಸುವಂಥದ್ದು ಅದು ಹಾಗೆ ಅಂತೇಳಿ ಶಾಂಭವಿ ನದಿ ಆಚೆ ಇನ್ನೊಂದು ಸ್ವರೂಪದಲ್ಲಿ, ಇನ್ನು ಮುಂದಕ್ಕೆ ಹೋದರೆ ಮತ್ತೊಂದು ಸ್ವರೂಪದಲ್ಲಿ ಗುಡಾಣಕ್ಕೆ ನೀರು ತುಂಬಿಸುವುದು ಅಂತೇಳಿ ಗುಡಾಣಕ್ಕೆ ನಾವು ಮಲ್ಲಿಗೆ ಮಾಲೆಯನ್ನು ಕಟ್ಟುವುದಿಲ್ಲ, ನಾವು ಗೊಂಡೆ ಮಾಲೆಯನ್ನೇ ಕಟ್ಟುವುದು. ಇಲ್ಲದಿದ್ದರೆ ನಾವು ರಥ ಹೂ ಇದೆಲ್ಲದಿರ್ತದೆ ಹೋಗಿ ಕಟ್ಟುವಂಥದ್ದು. ಅಂದರೆ ಈ ಸಂಪ್ರದಾಯಗಳ ವ್ಯತ್ಯಾಸಗಳು, ಈ ಪ್ರಾದೇಶಿಕವಾದ ಸಂಪ್ರದಾಯಗಳ ನೆಲೆಯಲ್ಲಿ ಕೇವಲ ಒಂದು ಸಣ್ಣ ಅಭಿವ್ಯಕ್ತ ಮಾಧ್ಯಮದ ಮುಖಾಂತರ ಕಾಂತಾರ ಇವತ್ತು ಪ್ರಸ್ತುತವಾಯಿತು. ಈ ಅಭಿವ್ಯಕ್ತ ಮಾಧ್ಯಮ ಬಹಳ ಪರಿಣಾಮಕಾರಿಯಾದದ್ದು. ಯಕ್ಷಗಾನವೇ ಬಹಳ ಪರಿಣಾಮಕಾರಿಯಾದ್ದು, ಅದರಲ್ಲಿ ಅಭಿವ್ಯಕ್ತ ಪರಿಣಾಮಕಾರಿಯಾದ್ದು. ಅದರಲ್ಲಿ ಹಿಂದೆ ಬ್ರಿಟಿಷರು ಹಾಕಿಕೊಟ್ಟ ರೀತಿಯ ಭ್ರಮೆಗಳು ಕೆಲವೊಮ್ಮೆ ಉಂಟಾಗ್ತದೆ. ಕನಕದಾಸನ ಸಿನಿಮಾ ಬಂದಾಗ 2 ನಿಮಿಷಗಳು ಅಥವಾ 2 ಸೆಕೆಂಡುಗಳ ಅಂತರದಲ್ಲಿ ಕನಕದಾಸನಿಗೆ ಶಿಕ್ಷೆ ಕೊಟ್ಟರು ಅಂತ ಹೇಳ್ಕೊಂಡು ಚಾಟಿಯಲ್ಲಿ ಹೊಡೆದ ಹಾಗೆ ಮಾಡಿ ಕೃಷ್ಣನಿಗೆ ಬಾಗಿಲನ್ನು ತೆರೆದಾಗ ಕೃಷ್ಣ ದರ್ಶನದ ಒಂದು ಅವರು ವ್ಯಕ್ತಪಡಿಸಿದರು. ಅದರ ಅರ್ಥ ಆಗ ಚಾಟಿಯಲ್ಲಿ ಹೊಡೆದಿದ್ದಾರಂತಲ್ಲ, ದೃಶ್ಯ ಮಾಧ್ಯಮದಲ್ಲಿ ಆಗುವಾಗ ಒಂದು ತೋರಿಸೈಲಿ ಆಗ ಆದದ್ದು. ಆ ಜ್ಞಾನವಂತ ಕನಕದಾಸ ಆತನ ಕುರುಬರ ಆ ಜೀವನದ ಕ್ರಮದಲ್ಲಿ, ಅದರ ಅರ್ಥ ಅವರು ಅಜ್ಞಾನಿಗಳಲ್ಲ, ಆತನಿಗೆ ಅಲ್ಲಿ ಮಾನ್ಯತೆ ಸಿಗದಿದ್ದಾಗ ಮಾನ್ಯತೆಯನ್ನು ಅರಸ್ತಾ ಬಂದಾಗ ಆ ಕೇವಲ ಜ್ಞಾನ, ಅವರು ಹೇಳಿದ್ರಲ್ಲ ಎನ್ನ ಸಂಸ್ಕೃತ ಏನು ಕೊಣಬೋದು ಬರಿಟಿದೀಪನ ಪ್ರಶ್ನೆ ಇಜ್ಜಿ ಇವತ್ತು ಸಂಸ್ಕೃತ ಜೀವನದಿಂದ ಬದುಕಿದೆ. ಅದನ್ನು ಅರಿತಾ ಇದ್ದಾಗ ಇಲ್ಲಿ ಆತನಿಗೆ ರಕ್ಷಣೆ ದೊರಕಿತು. ಕೃಷ್ಣ ಪರಮಾತ್ಮ ವಾದಿರಾಜರೇ ತಿರುಗಿಸಿದ್ರೋ ಅಥವಾ ಕೃಷ್ಣ ಪರಮಾತ್ಮ ತಿರುಗಿದ್ನೋ ಅದೇನೇ ಇರಲಿ, ಇದು ಆ ರೀತಿಯ ಮಾಧ್ಯಮದ ವ್ಯವಸ್ಥೆಯ ನೆಲೆಯಲ್ಲಿ ಇವತ್ತು ಕಾಂತಾರ ಅದರಲ್ಲಿ ಹೇಳಿದ್ರಲ್ಲಿ ಏನೇನು ಅಷ್ಟು ಸಣ್ಣ ಅವಧಿಯಲ್ಲಿ ನಮಗೆ ತೌಳವ ಜೀವನದ ಕಟ್ಟನ್ನು ತೋರಿಸಿದ್ದಾರೆ. 1-2 ಅಂಶ ಬಿಟ್ಟಿರ್ಬೋದು, ಗದ್ದೆ ಉಳುವಂಥ ಅಂಶವೋ ಗದ್ದೆ ಕೈ ಬಡಿಯೋದು ಬಿಟ್ಟಿರ್ಬೋದು, ಆದರೆ ಅದನ್ನು ಇಟ್ಕೊಂಡು ವಿಕೃತವಾಗಿ ಅದರ ಬಗ್ಗೆ ಮಾತನಾಡ್ತಾರೆ ನೋಡಿ. ಇದು ನಮ್ಮ ಸಂಸ್ಕೃತಿಯ ಒಳ ಅರಿವನ್ನು ನಾವು ಅರಿತುಕೊಳ್ಳದಿದ್ದರ ಪರಿಣಾಮ. ಅದು ಬೇರೇನಲ್ಲ, ಜ್ಞಾನದ ಕೊರತೆ. ಜ್ಞಾನದ ಕೊರತೆಯನ್ನು ನಾವು ಯಥಾವತ್ತಾಗಿ ನಮ್ಮಲ್ಲಿ ತುಂಬಿಸಿಕೊಳ್ಬೇಕಾದ್ರೆ, ಜ್ಞಾನದಲ್ಲಿ ನಾವು ಹರಿಶ್ಚಂದ್ರರ ಹಾಗೆ ಕಾಮತರ ಹಾಗೆ ಶ್ರೀಯುತರ ಹಾಗೆ ನಾವು ಜ್ಞಾನವಂತರಾಗಬೇಕಾದ್ರೆ, ಇವತ್ತು ಕಿಶೋರ್ ಡಿ ಶೆಟ್ಟಿಯವರು ಅವರು ನಾಟಕ ರಂಗದಲ್ಲಿ ಮಾಡಿದ ಪ್ರಯೋಗ ಇದೆಯಲ್ಲ, ಅದು ಎಂಥ ಅದ್ಭುತ, ಇಡೀ ತಲ್ಲಣ ಮಾಡಿದೆ. ಅದರ ಅರ್ಥ ಅದು ಎಲ್ಲವೂ ಸರಿ ಅಂತಲ್ಲ, ತಪ್ಪುಗಳಾಗಿರಬಹುದು. ಯಕ್ಷಗಾನದಲ್ಲಿ ಒಬ್ಬ ಅರ್ಥ ಹೇಳುವಾಗ ಹೆಚ್ಚು ಕಡಿಮೆ ಆಗ್ತದೆ, ಆದರೆ ಒಟ್ಟು ಸಾರಾಂಶ ಒಂದೇ ಒಂದು ಘಟನೆ ಹೇಳಿ ನಾನು ಮುಗಿಸಿಬಿಡ್ತೇನೆ. ಬಂಧುಗಳೇ, ಈ ವಿಕೃತ ವಿಪ್ಲವ ಮಾಡುವವರ ಈ ಬುದ್ಧಿಜೀವಿಗಳು ಎನ್ನುವಂಥ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 22 ವರ್ಷ ಅಧ್ಯಕ್ಷನಾಗಿ ನಾನು ಅದರ ಅರ್ಥ ಹೊರಗೆ ಬಂದದಲ್ಲ, ಹೊಸಬರಿಗೆ ಅವಕಾಶಕ್ಕೋಸ್ಕರ ಬದಿಗೆ ನಿಂತೆ ಅಷ್ಟೇ. ಆ ವಿಕೃತ ಬುದ್ಧಿಜೀವಿಗಳಿಗೆ ನಾವು ಯಾವತ್ತೂ ನಾವು ಮನ್ನಣೆ ಕೊಡಲಿಕ್ಕೆ ಹೋಗಲಿಲ್ಲ. ಬುದ್ಧಿಜೀವಿ ಅನ್ನಿಸುವವರಿಗೆ, ನಿಜವಾದಂಥ ಬುದ್ಧಿವಂತ ಜೀವಿಗಳಿಗೆ ನಾವು ಗೌರವವನ್ನು ಮಾನ್ಯತೆಯನ್ನು ಕೊಟ್ಟದ್ದು ತಾಯಿಯ ಅನುಗ್ರಹದಲ್ಲಿ ಹೇಳ್ತಾ ಇದ್ದೆ. ನಿಜವಾದಂಥ ಬುದ್ಧಿವಂತ ಜೀವಿಗಳಿಗೆ
ಜ್ಞಾನಿಗಳಿಗೆ. ಅದನ್ನು ನಮಗೆ ಹಿರಿಯರು ಪೂಜ್ಯ ಪೇಜಾವರ್ಷಿಗಳಂಥವರು, ಹೆಗಡೆಯವರಂಥವರು ಅಥವಾ ಈ ತವಳವನಲ್ಲಿ ನಮಗೆ ಅದನ್ನು ಬದುಕನ್ನು ಕಟ್ಟಿಕೊಟ್ಟವರು. ಇದರಲ್ಲಿ ಇಷ್ಟೇ ಹೇಳ್ತೇನೆ, ನಾವು ಈ ವಿಕೃತ ವಿಪ್ಲವಗಳು ಮಾಡುವ ಭ್ರಮೆಗಳಿಗೆ ನಾವು ಸಿಲುಕಿಸಿಕೊಳ್ಳುವುದು ಬೇಡ. ಪ್ರಪ್ರಥಮವಾಗಿ ನಮ್ಮ ಬದುಕು, ನಮ್ಮ ಸಂಸಾರ. ಆದರೆ ನಮ್ಮ ಸಂಸಾರ ಅದು ಗಟ್ಟಿದ್ದಾಗ, ಜ್ಞಾನಯುತವಾದಾಗ, ಜ್ಞಾನದಲ್ಲಿ ಶ್ರೀಮಂತವಾದಾಗ ಹೊಟ್ಟೆ ಬಟ್ಟೆಗೆ ಯಾರಿಗೂ ಕೊರತೆ ಇಲ್ಲ. ಇವತ್ತು ಕೆಲಸ ಮಾಡುವವರಿಗೆ ನಾವು ಮಾತ್ರ ಗಟ್ಟಿಯಾಗುವುದಲ್ಲ, ನಮ್ಮ ಕುಟುಂಬ ಗಟ್ಟಿಯಾಗ್ತದೆ. ಅವರು ಹೇಳಿದ್ರಲ್ಲ, ಇವರು ಹೇಳಿದರು 6 ದಾಲಗಾರಿಗೆ 2 ಜೋಕ್ಲು ಬಂಗಾರದಲ್ಲ ಕೈತನ ಜೋಕ್ಲಿನ ಕೊಡ್ತಾರಂತ. ಅದರಿಂದ ದೊಡ್ಡ ಸಂಪತ್ತು ಇನ್ನೆಂತ ಬೇಕು ಸ್ವಾಮಿ? ನಮ್ಮ ಸಂಪತ್ತು, ನಮ್ಮ ಸಂಸಾರ ಗಟ್ಟಿಯಾಗಬೇಕು. ನಮ್ಮ ಸಂಸಾರ ಗಟ್ಟಿಯಾದಾಗ ನಮ್ಮ ಜಾತಿ, ನಮ್ಮ ಭಾಷೆ, ನಮ್ಮ ಪ್ರಾಂತ್ಯ, ನಮ್ಮ ರಾಷ್ಟ್ರ ಗಟ್ಟಿಯಾಗ್ತದೆ. ನಮ್ಮ ರಾಷ್ಟ್ರ ನೋಡಿ, ಸತ್ಯ ಅಂತೆ. ಆ ತಾಯಿ ಹೇಳ್ತಾ ಇದ್ದಾಳೆ, ಇವತ್ತು ಕೇದಾರದಲ್ಲಿ ಹೋಗಿ ನಮ್ಮ ಪ್ರಧಾನಮಂತ್ರಿಯವರು ಎಲ್ಲ ಧರ್ಮಕ್ಷೇತ್ರಗಳನ್ನು ಯಥಾವತ್ತಾಗಿ ತರ್ತೇನೆ ಅಂತ ಹೇಳುವಾಗ ಎಷ್ಟು ಸಂತೋಷ ಆಗ್ತದೆ ನೋಡಿ. ನಮಗೆ ಬದರಿ ಬೇರೆ ಅಲ್ಲ, ನಮಗೆ ಕೇದಾರ ಬೇರೆ ಅಲ್ಲ, ನಮಗೆ ಕದರಿ ಬೇರೆ ಅಲ್ಲ. ನಾವೆಲ್ಲ ಒಂದೇ ವ್ಯವಸ್ಥೆಯಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಂಡವರು. ಆ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಡುವ ಪ್ರಯತ್ನ ಭ್ರಮೆಗೊಳಗಾಗುವುದು ಬೇಡ, ಜ್ಞಾನವಂತರಾಗುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಯಕ್ಷಗಾನ ಮೌಲ್ಯ ಶಿಕ್ಷಣವನ್ನು ನೀಡುವಂಥದ್ದು. ಒಂದೇ ಒಂದು ಉದಾಹರಣೆ ಅಂದರೆ, ಮೊನ್ನೆ ಕಟೀಲು ಆಸರಣರ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ತುಣುಕು, ಬಹುಶಃ ಹೇಳಿದ್ದಾನೆ ಇಲ್ಲೋ ಗೊತ್ತಿಲ್ಲ ನನಗೆ, ನಾನು ಅನುಭವಿಸಿದ್ದು. ಅಲ್ಲಿ ಕುಚೇಲ ಮತ್ತು ಕೃಷ್ಣನ ಒಂದು ಸಂಭಾಷಣೆ. ನಾನು ಹೋಗುವಾಗ ಜಸ್ಟ್ ಕುಚೇಲ ಇದ್ದಾನಲ್ಲ, ಆತ ವಾಪಸ್ಸು ಮನೆಗೆ ಹೋಗುವಂಥದ್ದು. ಆವಾಗ ಕೃಷ್ಣ ಹೇಳ್ತಾನೆ, ನಿನಗೆ ನಾನು ನನ್ನ ಗರುಡ ವಾಹನದಲ್ಲಿ ನನ್ನ ಮನೆ ಕಳಿಸಿಕೊಡ್ತೇನೆ ಅಂತ ಹೇಳ್ಕೊಂಡು. ಗರುಡ ವಾಹನದಲ್ಲಿ ಯಕ್ಷಗಾನದ ಅರ್ಥಧಾರಿಗಳು ಹೇಳಿದಷ್ಟು ಹರಿಶ್ಚಂದ್ರರಷ್ಟು ಚಂದವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಆಗ ನನಗೆ ಅನಿಸಿತು, ಆಗ ಅವನಿಗೆ ಮನಸ್ಸಿನ ಒಳಗೆ ನಾನು ಬಂದದಿಲ್ಲಿ ಬೇಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಒಂದು ರೀತಿಯಲ್ಲಿ ಒಂದು ಆತ್ಮಾಭಿಮಾನ, ಅದರ ಒಂದು ತೊಂದರೆ. ಅದನ್ನು ಬಿಟ್ಟು ಸರಿ ಆಯಿತು, ಇವನ ಏನು ಗರುಡ ವಾಹನ ಇಲ್ಲ, ಕಳಿಸಿ. ಅವನು ಹೋಗುವಾಗ ಅವನಿಗೆ ಅವನ ಮನೆ ಮುಖದ ಪರಿಚಯ, ಊರಿನ ಪರಿಚಯ ಆಗಲಿಲ್ಲಂತೆ. ಎಲ್ಲೆಲ್ಲೋ ಅರಮನೆಗಳು ತೋರಿಸಿದ್ರಂತೆ, ನಿನ್ನ ಅರಮನೆ ಇದು ಅಂತ. ಒಳಗಡೆ ಹೋದಾಗ ಆತನ ಪತ್ನಿ ಸರ್ವಾಲಂಕಾರ ಭೂಷಿತೆಯಾಗಿ ಆತನ ಎದುರುಗೊಳ್ತಾಳೆ. ಆತನಿಗೆ ರೋಷ ಉಕ್ಕಿ ಬಂತು. ಅದು ಅವರೇ ಮಾಡಬೇಕು ರೋಷ. ಆ ಭಾವನೆಗಳು ಎಷ್ಟು ಚೆನ್ನಾಗಿ ತರ್ತಾರೆ ನೋಡಿ. ರೋಷ ಉಕ್ಕಿ ಬಂತು. ಎಲ್ಲಿಂದ ಬಂತು ನಿನಗೆ ಈ ಸಂಪತ್ತು? ಎಷ್ಟು ದೊಡ್ಡ ಮೌಲ್ಯ ನೋಡಿ. ಧರ್ಮಪತ್ನಿ ಆಕೆ, ಕೈ ಹಿಡಿದ ಆಕೆ, ಎಲ್ಲಿಂದ ಬಂತು ನೀಗೆ? ಅಂದರೆ ಆತನ ಮನಸ್ಸಿಗೆ ಒಂದೇ ಬಾರಿ ಹೋಯಿತು, ಏನಾದರೂ ವಿಕೃತ ವ್ಯವಸ್ಥೆಯಿಂದ ಸಂಪತ್ತು ಬಂತು ಅಂತ. ಎಷ್ಟು ದೊಡ್ಡ ಮೌಲ್ಯ ಶಿಕ್ಷಣ ಕೊಟ್ಟಿತ್ತು ನೋಡಿ. ಆಯಿತು, ಗೊತ್ತಾಯಿತು, ಕೃಷ್ಣಾನುಗ್ರಹದಿಂದ, ಭಗವತ್ ಅನುಗ್ರಹದಿಂದ ಸಂಪತ್ತು ಪ್ರಾಪ್ತವಾಯಿತು, ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಅಂತ. ತದನಂತರ ಆತನ ಬಾಯಲ್ಲಿ ಇನ್ನೊಂದು ಮೌಲ್ಯದ ಮಾತು, ಸಂಪತ್ತು ಇವತ್ತು ಬಂದಿದೆ. ಮತ್ತೆ ಅವನ ಮಡದಿಯ ಹೆಸರು ನೀವೆಲ್ಲ ಹೇಳಿ, ಸತ್ಯ. ಅವಳು ಹೇಳ್ತಾರೆ, ಸತ್ಯ ಸಂಪತ್ತೆಲ್ಲ ಬಂದಿದೆ, ನಾವು ಹಿಂದೆ ಹೇಗಿದ್ದೇವೆ ನೆನಪು ಮಾಡಬೇಕು. ಇಲ್ಲದವರಿಗೆ ನಮ್ಮ ಸಂಪತ್ತು ಅದು ಪ್ರಾಪ್ತವಾಗಲಿ ಅಂತ ಹೇಳುವಂಥ ಮನೋಭೂಮಿಕೆ, ಅಂತಹ ಜ್ಞಾನ, ಅಂತಹ ಮೌಲ್ಯ ಶಿಕ್ಷಣ ಕೊಡುವಂಥದ್ದು ನಮ್ಮ ಯಕ್ಷಗಾನ ಬಂಧುಗಳೇ. ನಮ್ಮ ಪುರಾಣ, ನಮ್ಮ ರಾಮಾಯಣ ಮಹಾಭಾರತ, ನಮ್ಮ ವೇದಗಳು. ವೇದ ಅಂದ್ರೇನು? ಜೀವನಾನುಭವ ಅಷ್ಟೇ. ಪುರಾಣ, ಇತಿಹಾಸ, ವರ್ತಮಾನ, ಭವಿಷ್ಯ ಪುರಾಣದ ಕಾಲದಂತೆ ಇರಬೇಕಲ್ಲ. ಯಕ್ಷಗಾನವನ್ನು ಉಳಿಸೋಣ, ಬೆಳೆಸೋಣ. 200ನೇ ವರ್ಷದಲ್ಲಿ ನಮ್ಮ ಹಾಗೆ ಇದೇ ರೀತಿ ವೇದಿಕೆಯಲ್ಲಿ ಯಾರೋ ಕುಳಿತುಕೊಂಡು ಆಚರಣೆ ಮಾಡ್ಯಾರು, ಅದು ಉಳಿಯುವ ನೆಲೆಯಲ್ಲಿ ಬಹುಶಃ ಇದರ ಎಲ್ಲ ಪಾತ್ರಧಾರಿಗಳು ಯಾವ ರೀತಿ ಇದ್ದರು ಅಂತ ಹೇಳುವುದಕ್ಕೆ ಸಾಕ್ಷಿಯೇ ಇಲ್ಲಿ ಭಾಗವತರಲ್ಲಿದ್ದಾರೆ. ಹರಿಶ್ಚಂದ್ರರು ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತಹ ವ್ಯಕ್ತಿಗಳಿಂದಾಗಿ 100ನೇ ವರ್ಷ ಕಾಣ್ತಾ ಇದೆ. 200ನೇ ವರ್ಷಕ್ಕೆ ನಾನು ಸಂಜೆಯರು, ನಾವು ಅಲೆವರಾಯರಾಗಲಿ, ಶರತ್, ನಾವು ಯಾರೂ ಇರುವುದಿಲ್ಲ. ಆದರೆ ಮುಂದಿನವರು ಈ ನಮ್ಮನ್ನು ನೆನಪಿಸಿಕೊಳ್ತಾರೆ. ಆಗ ದೇಶವೂ ಹೀಗೆ ಇರಬೇಕು, ಪ್ರಪಂಚವೂ ಹೀಗಿರಬೇಕು. ಅಣುಬಾಂಬು ಖಂಡಿತ ಪ್ರಯೋಗ ಆಗಬಾರದು ಅಂತ ಹೇಳ್ತಾ, ತಾಯಿಯ ಸಾನ್ನಿಧ್ಯಕ್ಕೆ ಮಾತನ್ನು ಸಮರ್ಪಿಸಿ ದೀಪಾವಳಿ ಎಲ್ಲರಿಗೂ ಶುಭವನ್ನು ತರಲಿ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಮುಂದಿನ ಕಾರ್ಯಕ್ರಮ ಬರುವ ವಾರದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ. ಇವತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಲಯನ್ ಕಿಶೋರ್ ಡಿ ಶೆಟ್ಟಿಯವರಿಂದ. ಮಾತೇನಲ್ಲ ಒಪ್ಪಿಕೆಡಿಯನ್ನು ತುಳು ಪಾತಿರುವೆ ದಯಪಂಡ ಯಾನು ತುಳು ನಾಟಕ ಕಲಾವಿದೆಯನ್ನು ಒಕ್ಕೂಟದ ಅಧ್ಯಕ್ಷ ಉಂಜೇಟ್ ಆನೆಲ್ಲಿಟ್ಟು ಸುರುಕಾದ ಯಾನು ನಿರಂತರ ಆರಾಧನೆ ಮಲ್ಪನ ಕಟೀಲ್ ದಪ್ಪೆಗೆ ಅಡ್ಡ ಬೋರೊಂದು ಅಂಚನೆ ಈ ಮಾಗಣದ ದೇವರಾಯನ ಮಮ್ಮಾಯಿ ಅಂಚನೆ ಪೆರಡುಪ್ಪನ ರಕ್ತೇಶ್ವರಿ ವೀರ ವೆಂಕಟೇಶೆ ಮಕ್ಕಳಿಗೆಲ್ಲ ಅಡ್ಡ ಬೋರೊಂದು ಈ ಒಂಜಿ ಸಂಸ್ಥೆನ ಸ್ಥಾಪನೆ ಮಲ್ಪರೆ 1922ನೇ ಇಸವಿ ಹಿಡಿದು ಕೆಲವು ವರ್ಷದಿಂಚ ಮೂಲಿತ್ತಿನ ನೆಕ್ಕಿ ಶ್ರಮ ಪಡಿನ ಮಾತ ಕಲಿದು ಪೋಯಿನಕ್ಲೆಲ್ಲ ಸ್ಮರಣೆ ಮಲ್ತೊಂದು ವೇದಿಕೆಡಿನ ಮಾತೆರಡಲ ಅನುದೆತೊಂದು ವೇದಿಕೆ ಎರಡುಪ್ಪನ ಕಲಾಭಿಮಾನಿಲೆ, ಕಲಾ ಪೋಷಕರೇ, ಕಲಾವಿದರೆ, ವಾಗೀಶ್ವರಿ ಯಕ್ಷಗಾನ ಮಂಡಳಿ ನೆತ್ತ ಬಗ್ಗೆ ನೆಡ್ದುಮ್ಮ ಪಾತ್ಯನಕ್ಕೂ ಮಸ್ತ್ ಐತ ಬಗ್ಗೆ ಪಾತಿರಿ
ಯಾನ್ಲ ತಾನ ಮದ್ದಲೆ ಕೇಂದ್ರ ಬರೊಂದಿತ್ತೆ ಮುಕುಳಿತ ಪರೊಂದಿತ್ತೇರು ಮಾಧವ ಆಚಾರ್ಯರು ಬಂದು ಅದು ಎನ್ನ ನೇಬರ್ ಅದು ಕೊಡೆಯಲ್ಲಿ ಬೈಲ್ದಾರು ಮಲ್ಲ ಅಜಾನುಬಾಹು ಆರು ಬಗ್ಗೆ ಜಾರಪ್ಪ ಪೂಜಾರಿ ಬಂದಿತ್ತೇರು ಅದು ಮಸ್ತ್ ವರ್ಷ ಅಂತ ತೀರ್ಬೋಯ್ತು ಮೈಮ್ ರಮೇಶ್ ನಮ್ಮೇರು ಅಂಚ ಯಾನ್ಲ ಕೆನರಾ ಹೈಸ್ಕೂಲ್ಡು ಯಕ್ಷಗಾನ ಒಂಜಿ ಕ್ಲಾಸ್ ಮಲ್ಪೋಡು ಬಂದಿನ ಒಂಜಿ ಎಂಕಲ್ನ ಬ್ರಾಂಡ್ ಮಾಸ್ಟರ್ನಕುಲು ಎತ್ತೇರು ಯಕ್ಷಗಾನ ಒಂದು ಇನಿ ಯಕ್ಷಗಾನ ಜಿ ಕೆ ಭಟ್ರದ್ದು ಸುಂದರ್ ಭಟ್ರು ಶ್ರೀಧರ್ ಭಟ್ರು ಬಂದು ಶ್ರೀನಿವಾಸರಾಯ್ ಬಂದೆ ಬಹುಶಃ ಇನಿ ಒಂಜಿ ಯಕ್ಷಗಾನ ತಾಳಮದ್ದಲೆ ಅವಡು ಯಕ್ಷಗಾನದ ಪ್ರೇಕ್ಷಕರೇ ಅವಡು ಯಕ್ಷಗಾನದ ಕಲಾವಿದರಾವಡು ಅರ್ಥಧಾರಿ ಅವಡು ಹೆಚ್ಚಿನ ಕುಲು ಬ್ರಾಂಡ್ಯರೇ ಆನೇತ ಹತ್ರ ಹೆಚ್ಚಿನ ಅಂಶ ಅಕ್ಕಳ ಮುಖಸ್ತುತಿ ಬಂದಿನಂತ ಇನಿ ಯಕ್ಷಗಾನ ತಾಳಮದ್ದಲೆ ತಾಳ ಒಲಿದಿತ್ತರು ಬಣ್ಣ ಅಂಡಲ್ಲ ಆ ಒಂಜಿ ಪ್ರೇಕ್ಷಕ ವರ್ಗ ಅಕ್ಕಳು ಇನಿ ದವನಾಡ ನಗಾವಡು ಇಜ್ಜಿಂದ ಓಲಾಂಡಲ್ಲ ಅನ್ನಗಲ್ಲ ಹೆಚ್ಚಿನ ಸಂಖ್ಯೆಡು ಸಾಧಾರಣ 100 ಜನ ಇರ್ತಾನೆ ಸಾಧಾರಣ 50% ಬ್ರಾಂಡೇರ್ ಆಡಿಯನ್ಸ್ ಇತ್ತಿನ ಆತ ನಿಜವಾದ್ಲ ಅಕಾಲ ಒಂಜಿ ಮಲ್ಲ ಒಂಜಿ ಸಹಕಾರೋಡು ಇನ್ನು ಯಕ್ಷಗಾನ ತಾಳಮದ್ದಲೆ ಒಲಿದನ್ನು ಬಂದ್ಬಿನ ನಂಜಿ ಅನಿಸಿಕೆ ಅಂಚನೆ ಎಂಕ್ಲ ಈ ಸಂದರ್ಭಟ್ರೆ ಎಂಚು ಮೊಕ್ಕಲ ಬರ ನೆಟ್ಟು ಯಾನು ಒಂಜಿ ಯಕ್ಷಗಾನ ಕಲಾವಿದೆ ಅದು ಆ ಟೈಮಡು ಸುರುಟಾದ ತಾಳಮದ್ದಲೇ ಅದು ಎಂಗ್ಳಿಗೆ ತೋಜಾದು ಕೊರಿಯರು ತಾಳಮದ್ದಲೆ ಹಿಡಿದೇ ಬರೋಡು ಬಂದ್ಬಿನ ತಾಳಮದ್ದಡಿ ಏನು ನಿಜವಾದ ಒಂದು ಸುರುತ ವೇಷ ಎನ್ನ ಮಂಡೋದರಿನ ಒಂಜಿ ಪ್ರಸಂಗ ಎಂಕ ನೆನಪಿಜ್ಜಿ ಐದು ಬಕ್ಕ ಲವಕುಶ ಅಂಚನೆ ಅತಿಕಾಯ ಬಕ್ಕ ವೀರಕೇಸರಿ ಮಸ್ತ್ ಮಸ್ತ್ 5 ವರ್ಷ 5 ದಿನ ಅಂಚನೆ ಕಾಂಪಿಟೇಷನ್ ಪೂರ ಪೋಪಿನ ಅಂಚನೆ ಒಂಜಿ ಅವಕಾಶ ಮಲ್ತು ಕೊಡೋದು ಬಕ್ಕ ಯಾನೊಂಜ ಹವ್ಯಾಸಿ ಕಲಾವಿದೆ ಅವಳು ಏನಕ್ಕೆ ಬಹುಶಃ ಎಂಗೆ ಯಕ್ಷಗಾನ ಕಲ್ಪಾಯಿನ ಕಾವೂರಿ ಕೇಶವರೇ ನಾನು ಜ್ಞಾಪಕ ಮಲ್ಪೋಡ ನಿಜವಾದ ಅರಡೆ ಮಸ್ತ್ ಕಲ್ತಿದೆ ಅಂಚನೆ ಕದ್ರಿ ವಿಷ್ಣು ಅವಾಗ ಕದ್ರಿ ದೇವಸ್ಥಾನದ ಬಗ್ಗೆ ಇಂಗ್ಲು ಮಿತ್ತ ಅಂಚ ಪೋದು ಇತ್ತೆಂಗ ಅವು ಓಲೋದು ಗೊತ್ತಾಪುಜಿ ಅರಡಲ ಕಲ್ತದೆ ಆರಲ ಬ್ರಾಣೆಯರು ಹೆಚ್ಚಿನ ವಿಷಯ ಬ್ರಾಣೆರು ಅಂದೆ ಅರಡ ಕಲ್ತದೆ ಇಂಚನೆ ಹವ್ಯಾಸಿ ಅದು ಯಾನು ಅಂತ ಯಕ್ಷಗಾನೋಡು ಯಾನು ಕದ್ರಿ ನವನೀಲ್ ಶೆಟ್ರು ಪಿ ವಿ ಪರಮೇಶ್ವರಿ ಈರು ಎಂಗ್ಲು ಪೂರ ಒಟ್ಟಿಗೆ ಒಂಜೇ ವೇದಿಕೆ ಮಸ್ತ್ ಯಕ್ಷಗಾನ ಮಲ್ತದ ಮಸ್ತ್ ಎಂಕಲ್ನ ಕ್ಲಬ್ದ ನೆಟ್ಟು ತುಂಬ ಕ್ಲಬ್ದ ನಾಟಕ ಮಲ್ಪುಂಡ ಎಂಕುಲು ಯಕ್ಷಗಾನ ಒಂದು ನಿರಂತರ ಒಂಜಿ ತಿಂಗಳು ದಿಂಚ ಯಕ್ಷಗಾನ ಮಲ್ತೊಂದು ಪ್ರಾಕ್ಟೀಸ್ ಮಲ್ತೊಂದು ಎಂಕುಲು ಯಕ್ಷಗಾನ ಮಲ್ತೊಂದಿತ್ತ ನಿಜವಾದ್ಲ ಆ ಒಂಜಿ ಮುಂದುವೆ ಪೊರ್ಲು ಬೇತ ಇತ್ತೆ ಎಂಕಲಿಗೆ ಯಕ್ಷಗಾನ ಮಲ್ಪೆರ ಆಪಿ ಯಾನ 4 ವರ್ಷದ ದುಂಬಿ ಯಾನು ಬೊಂಬೈಡು ಹೊರ ಮೈಸಾಸುರ ಕೂಡ ಮಲ್ತದೆ ಇಜ್ಜಿ ಬಾಡದತ್ತೆ ಇತ್ತರ ಆಸೆ ಆಪುಡು ಮಲ್ಪುಗಾಂದು ಆಂಡಲ ಒಂಜಿ ಕದ್ದಿ ದೇವಸ್ಥಾನ ಒಂಜಿ ಮಲ್ಪೊಡು ಬಂದಿನ ಭಾರಿ ಆಸೆ ಉಂಡು ಕದ್ದಿ ದೇವಸ್ಥಾನದ ಒಂಜಿ ವೇದಿಕೆಡು ಮೈಸಾಸುರ ಮಲ್ಪೊಡಂದು ದೇವೇರಿ ಕದ್ದಿ ಮಂಜುನಾಥಿ ಅವನ ನಳಪಾದ ಗುರಿಯಾಡ ಖಂಡಿತ ಮಲ್ಪೋಡು ಅವು ದಾವಣ ಹಿಂಗೆ ಎಂಕ ಮೇರ್ಲಲ್ಲಿ ಮೂಲ ಶರತ್ಲಲ್ಲಿ ಆರ್ನಾಲ್ ಒಂಜಿ ಐಕ್ ಎಂಕ ದಾದಾನ ಬೋಡಾಪನು ಕೊಡುಗೆ ಬೋಡಾಪನು ಇಂಜಿನ ಕಷ್ಟ ನಾವು ನಡಿಪಾರ್ಲ ಇತ್ತೆ ಇಂಚನೆ ನಾವಡು ಭಾರಿ ಶೋಕುಂಡು 100 ವರ್ಷದ ದುಂಬು ಈ ಒಂಜಿ ಸಂಸ್ಥೆ 1922 ಈ ಸಂಸ್ಥೆ ಸ್ಥಾಪನೆ ಮಲ್ಪಡಾನ ಭವಿಷ್ಯ ದುಂಬದ ನಮ್ಮ ಹಿರಿಯರು ಸ್ವಾತಂತ್ರ್ಯೋತ್ಸವದ ಈ ಸ್ವಾತಂತ್ರ್ಯ ಬೋರ್ಡಾದು ಈ ಒಂಜಿ ಸಮಸ್ಯೆಯನ್ನು ಉಂಟು ಮಾಡೋದು ಮಾತೆಲ್ಲ ಒಟ್ಟಿಗೆ ಸೇರೊಂದು ಈ ಒಂಜಿ ಸ್ವಾತಂತ್ರ್ಯದ ವಿರುದ್ಧ ಅಕಲ ಬ್ರಿಟಿಷರ್ನ ವಿರುದ್ಧ ಹೋರಾಟ ಮಲ್ಪರೆಗಾದ್ರೆ ಈ ಒಂದು ಸಮಸ್ಯೆಯನ್ನು ಸ್ಥಾಪನೆ ಮಲ್ತದೆ ಬಹುಶಃ ಈ ಇನ್ನು ತಾಳದ ಮಧ್ಯದ ರೂಪಡು ಈ ಒಂದು ಸಮಸ್ಯೆನ ಉಂಡು ಮಲ್ತಿರು ಬಂದ್ಬಿನ ಇನ್ನೊಂದು ಅನಿಸಿಕೆ ದಾಯಪಂಡ ಅಪ್ಪಗ ಮೇರೆ ತಿಲಕೇರಿ ಗಣಪತಿ ಉತ್ಸವ ಮಲ್ತಿಲಕರೆ ಮೂಲ ನಮ್ಮ ಕುಲ್ಲ ಒಂಜಿ ದಾದಾನ ನಮ್ಮ ಒಟ್ಟಿಗೆ ಸೇರೋಡನ್ನ ಬ್ರಿಟಿಷರ್ನ ಆಕ್ಷೇಪಣೆ ಇತ್ತಂದು ಇಂಚಿನ ಈ ತಾಳ ಮಧ್ಯೆ ಬಂದ್ಬಿನ ಒಂಜಿ ಕೂಟ ಮಲ್ತೊಂದು ನಮ್ಮ ಒಟ್ಟಿಗೆ ಒಂದು ನಮಗೆ ಬಾತ್ಯದ ಕತೆ ಆಪಿನಕ್ಕೆ ಆ ಥರ ಬಹುಶಃ ಈ ಒಂಜಿ ಸಮಸ್ಯೆಯನ್ನು ಉಂಟು ಮಲ್ತಂದು ಬಹುಶಃ ಈ ಸಮಸ್ಯೆ ಇದನ್ನ ಬೆಳವಣಿಗೆ ಬರ್ತಿನಕ್ಕೆ ನಿಜವಾದ ಒಂಜಿ ಖುಷಿ ಆಪುಂಡು ಅವಳ 100ನೇ ವರ್ಷದ ಬಗ್ಗೆ ಇಂಗ್ಲಿಗೆ ಒಂಜಿ ಈ 32ನೇ ಈ ಒಂಜಿ ನಿಕುಲು ನಿರಂತರವಾದ ಈ ಒಂಜಿ ಕಾರ್ಯಕ್ರಮ 5 ಸಂಸ್ಮರಣೆ 5 ಜನಕ್ಕೆ ನಿಕುಲು ಸನ್ಮಾನ 5 ದುಂಬು ಎಂಕಲ್ ಶರತ್ತಿನ ಬಾರಿ ಮಲ್ಲ ಒಂಜಿ ಗಿನ್ನೆಸ್ ರೆಕಾರ್ಡ್ ಮಲ್ತದೆ 100 ಜನಕ್ಕೆ 100 ಆಟ ಮಲ್ತದೆ 100 ಜನಕ್ಕೆ ಸನ್ಮಾನ 100 ಜನಕ್ಕೆ ಸಂಸ್ಮರಣೆ ಮಲ್ತದೆ ಗಿನ್ನೆಸ್ ದಾಖಲೆ ಮಲ್ತದೆ ಅವೇ ನಿಜವಾದ ಏರಿಯಾಗಳ ಪೊಲಿಪರ ಆವಂದು ಮಲ್ಲೆಜಿ ಎಂಚಿನಾಡಲ್ಲ ಮಲ್ಲೆ ನೀವು ಮಲ್ತಿದ್ದಾರೆ ನೀವು ಮಲ್ತಿನ ಈ ಒಂಜಿ ಕಾರ್ಯಕ್ರಮ ನಿರಂತರವಾದ ನನ್ನ 100 ವರ್ಷದ ಕಲ್ಕೂರು ಸರ್ ಪಂಡೇರು 100 ವರ್ಷದ ಬಕ್ಕ ಹಿಂದುವೇ ವೇದಿಕೆ ಇಂಚೆನೆ ಈ ಒಂದು ಕಾರ್ಯಕ್ರಮ ಅನ್ನಾಗ ಇಂಕ್ಲೆ 100ನೇ ಅಕುಲ್ ಬರಲ್ಲ 100ನೇ ವರ್ಷದ ಏರಿತ್ತ ದಾನ ಅಕಲೆಗಳ ಒಂಜಿ ಅಕನ ಆತ್ಮಕ್ಕೆ ಶಾಂತಿ ದಿಕ್ಕಡೆ ಮನ್ನಾಗ ಎಂಕಲಂಜಿ ಎಂಗಳು ಆತ್ಮಬೋಧ ಎಂಕಲ ಇಂಚಿನ ಆಪಣ ಗೊತ್ತಿಜಿ ಆಂಡಲ್ಲ ಎಂಕಲಿಗೆ ಈ ಒಂಜಿ ವೇದಿಕೆಡು ಮಾತೆರ್ನೆದುರು ಮುಕ್ಕಲ ಮಲ್ಲ ಮಕ್ಕಳು ನಿಜವಾದ ಹರಿಶ್ಚಂದ್ರ ನಿಜವಾದ ಯಾನು ಅದೇನ ಮಸ್ತ್ ಇದು ಮಲ್ತೊಂದಿಲ್ಲ ಮಸ್ತ್ ಅದು ಯಕ್ಷಗಾನದ ಬಗ್ಗೆ ಅದನ್ನ ಸೇವಕಿಯನ್ನು ಮೇರೆ ಪಂಡೇರು ನಮ್ಮ KSRTC ನಿಜವಾದ ಅಂದಾರು ನಿಜವಾದ ಒಂಜಿ
ಪ್ರಾಮಾಣಿಕವಾದ ಇನಿ ಗೋಡೆತ್ತು ಅವನಲ್ದು ವಾರಾಮಣ ಇಂಚಿನಲ್ಲ ಯಕ್ಷಗಾನ ಅವಡು ಆರು ಅಂಚಿ ಬಲಿಪುರು ಇಂಚಿ ಬಲಿಪುರು ಆರು ಒಂಜಿ ಕೈಕಾರ ಹಾಕೋಣ ದೂನಾಗ ಇಂಗ್ಲಿಗೆ ಆಶ್ಚರ್ಯ ದಯಮಾರ ಈ ಜನ ಈತ್ಲ ಕೈಕಾರ ಹಾಕೋ ನಿಜವಾದ್ಲ ಒಂಜಿ ಅಂಚಿನ ಒಂಜಿ ಒರಿಯೇ ಇತ್ತ ಬಣ್ಣ ಖಂಡಿತವಾದ್ಲ ಈ ಒಂಜಿ ಯಕ್ಷಗಾನ ರಂಗ ನಿಜವಾದ್ಲ ಬಲಿಪುಣು ಯಾನು ಯಕ್ಷಗಾನಕ್ಕೆ ಒಂಜಿ ನಾಟಕಕ್ಕೂ ಬೈಜಿ ಬಂದಾನ ಖಂಡಿತ ಒಂದು ಯಕ್ಷಗಾನ ಕಲಾವಿದ ಆತ್ವೆ ಈಜಿನ ಒಂಜಿ ಯಕ್ಷಗಾನದ ಇಂಚಿನ ಅತ್ತು ದಾದಾಂಡದ ಒಂಜಿ ಟ್ರೂಪ್ ಮಲ್ತದೆ ನೀನು ಯಾನಿ ರಡ್ಡು ಮೂಜಿ ಡ್ರಾಮದ ಟ್ರೂಪ್ ಮಲ್ತದೆ ಒಂಜಿ ಲಕುಮಿ ಶ್ರೀಲಲಿತೆ ಅಂಚನೆ ಲಹರಿ ಪಂಡದು ಹಿಂಗೆ ಹೊರ ಆಸೆ ಇತ್ತಂಡು ಹೊರ ಯಕ್ಷಗಾನದ ಒಂದು ಮಲ್ಪುಗ ಒಂದು ಬಕ್ಕ ಧೈರ್ಯ ಬತ್ತಿಜಿ ದಾಯ ಬಂಡ ಹೆಂಗೆ ಈ ನಾಟಕ ರಂಗನೇ ತೊಂದರೆ ಕೋಟಿಗೆ ಹೊಂದಿತ್ತು ಈ ಕಲಾವಿದರು ತಾಂಕು ನೆಂಚಿನ ಅಪ್ಪಪ್ಪ ಕಲಾವಿದರು ಅಂಚಂದತ್ತು ಕಲಾವಿದರು ಮಾತಾಡಲ್ಲ ಅಂಚತ್ತು ಕಲಾವಿದರನ್ನ ಮುಂದು ತೂನಾಗನೇ ಹೆಂಗೆ ಒಂದು ನನ್ನ ಯಕ್ಷಗಾನ ಕಲಾವಿದರು ನೆಂಚಪ್ಪ ತಾಕೊಂಡು ಬದ್ಬಿಡವಿದ್ದೆ ಈಜಿನ ಮಾಸ್ ಇತ್ತಲ್ಲ ನಾನು ಹಿಂಗೆ ಆಸೆ ಉಂಟು ಒಂಜಿ ಹತ್ತ ಒಂಜಿ ಇನ್ನು ಮಲ್ಪುಂಡು ನಾನು ಇತ್ತೆ ಪೂರ ಅವು ಪೋಂಡು ಎತ್ತೆ ನನ್ನ ಒಂದು ಮಲ್ಪನ ಅಂಚ ಮೇಳ ಮಲ್ಪನ ಅಂಚಿನ ಕಾಲ ಕಲಿದು ಬೋಂಡು ನಾನು ಇಂಚೆ ನನ್ನ ದಾದಾಪ ನನಗೆ ಗೊತ್ತಿಜಿ ಒಯ್ಕಲ ಮಲ್ಲೆಜಿ ದೇವೇರು ಮಮ್ಮೈ ಈ ಒಂಜಿ ನೂತನ ವರ್ಷ ನಿಕಲು ಮಸ್ತ್ ಬೆಂತಾರೆ ಈ ನಿಕಲಿಗೆ ಬೆಂತಿನ ನಿಕಲಿಗೆ ಮಮ್ಮೈ ಸೊ ಎದ್ದೆಂತಿನ ಆಶೀರ್ವಾದ ಮಲ್ತದೆ ನಿಕಲು ಮಲ್ತಿನ ಈ ಕೆಲಸ ಪರಿಪೂರ್ಣವಾಯಿನ ಅನುಗ್ರಹ ಮಲ್ಪಡ ಪಂಡೊಂದು ಎಂಕಿ ನೀವು ಒಂಜಿ ವೇದಿಕೆ ಮಕ್ಕಳೊಟ್ಟಿಗೆ ಕುಲ್ದು ನಿಜವಾದ ಅಧ್ಯಕ್ಷ ಅಭಿನ ಯೋಗ್ಯತೆ ಇಜ್ಜಿ ದಾದನ ಯೋಗ ನಿಕಲು ಒದಗಾದ ಕೊರಿಯಾರೆ ನಿಖಿಲಿಗೆ ನನವರೆಯಾನು ಸೊಂದ ಸಂದ ಒಂದು ಏನೋ ಎರಡು ಪಾತ್ರ ಉಂಟಾವೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಲಯನ್ ಕಿಶೋಡಿ ಶೆಟ್ಟಿಯವರೇ, ನಿಮ್ಮ ಅನಿಸಿಕೆಗಳು ನಮಗೆ ಖಂಡಿತವಾಗಿಯೂ ಮನಸ್ಸಿಗೆ ತೃಪ್ತಿಯನ್ನು ನೀಡಿದೆ. ಯಕ್ಷಗಾನದ ಬಗ್ಗೆ ನೀವು ಇರಿಸಿಕೊಂಡಂತಹ ಯಾವತ್ತು ಕಾಳಜಿ, ಅದು ಯಕ್ಷಗಾನದ ಪಾತ್ರ ಮಾಡುವ ಮೂಲಕ ನೀವು ಮತ್ತೊಮ್ಮೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಹೊರಹೊಮ್ಮಿಸುವಂತಹ ಆಗಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ನಮ್ಮ ಇಲ್ಲಿ ಮಹಾಮಾಯಿ ದೇವಸ್ಥಾನದಲ್ಲಿಯೂ ಏಕಾದಶಿ ದಿವಸ, ನವರಾತ್ರಿ ಏಕಾದಶಿದಂದು ಯಕ್ಷಗಾನ ನಡೀತದೆ. ಮೊನ್ನೆ ನಡೆದಿತ್ತು. ಬರೋ ವರ್ಷ ನೀವೊಂದು ವೇಷ ಮಾಡುವಂಥ ಒಂದು ಅವಕಾಶ ನಮಗೆ ಒದಗಿಸಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ತಾಳಮದ್ಲೆಯಲ್ಲಿ ಪ್ರತಿ ಆದಿತ್ಯವಾರ ಇಲ್ಲಿ ತಾಳಮದ್ಲೆ ಆಗ್ತದೆ. ಇದು ವಿಶೇಷ ಕಾರ್ಯಕ್ರಮಗಳ ಮಧ್ಯೆ ಸಹ ತಾಳಮದ್ಲೆ ಉಂಟು. ಹಾಗಾಗಿ ಅದಕ್ಕೂ ನೀವು ಬರಬೇಕು, ನಿಮ್ಮ ಅರ್ಥಗಾರಿಕೆಯನ್ನು ಮುಂದುವರಿಸಬೇಕು. ಪ್ರೇಕ್ಷಕ ವರ್ಗ ನಮ್ಮೊಂದಿಗೆ ಸದಾಕಾಲ ಇರಬೇಕು. ಇನ್ನೂ 18 ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕಿದ್ದೇವೆ ಈ ಶತಮಾನ ಸರಣಿಯಲ್ಲಿ. ಅದರ ಬಳಿಕವೂ ಪ್ರತಿ ಆದಿತ್ಯವಾರ ಇಲ್ಲಿ ತಾಳಮದ್ಲೆ ನಡೀತದೆ. ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತು ಸೇರಿದಂಥ ಎಲ್ಲರಿಗೂ, ಕಲಾವಿದರಿಗಿರಲಿ ಅಥವಾ ಅತಿಥಿಗಳಿಗಿರಲಿ ಅಥವಾ ಪ್ರೇಕ್ಷಕರಿಗಿರಲಿ, ಅದೇ ರೀತಿ ಮಹಾಮಾಯಿ ದೇವಸ್ಥಾನದ ಅರ್ಚಕ ವರ್ಗ, ಕಾರ್ಯಕಾರಿ ಸಮಿತಿಯವರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ